हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण कृष्ण हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण कृष्णार्पणमस्तु. ಹರೇ ಕೃಷ್ಣ. ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಈ ಭಜನನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರಭುಪಾದ ಅವರ ಪೂಜೆಯನ್ನ ಮಾಡ್ಬೇಕಾದ್ರೆ, ಗುರು ಪೂಜೆಯನ್ನ ಮಾಡ್ಬೇಕಾದ್ರೆ ಬೆಳಗ್ಗೆ 7:30 ಸಮಯದಲ್ಲಿ ಇದನ್ನ ಹೇಳ್ತಾರೆ. ಇದನ್ನ ನರೋತ್ತಮ ದಾಸ ಠಾಕೂರ್ ಅವರು ಬರೆದಿರೋದು. ಶ್ರೀ ಗುರು ವಂದನ. ಶ್ರೀ ಗುರು ಚರಣ ಪದ್ಮಾ ಕೇವಲ ಭಕ್ತಿ ಸದ್ಮಾ, ಶ್ರೀ ಗುರು ಚರಣ ಪದ್ಮಾ ಕೇವಲ ಭಕ್ತಿ ಸದ್ಮಾ, ಬಂದು ಮೂಯಿ ಸಾವಧಾನ ಮಾತೆ, ಬಂದು ಮೂಯಿ ಸಾವಧಾನ ಮಾತೆ, ಜಹರಾ ಪ್ರಸಾದೇ ಬಾಯ್ ಹಿಬವಾ ತೋರಿಯಾ ಜಾಯ್, ಜಹರಾ ಪ್ರಸಾದೇ ಬಾಯ್ ಹಿಬವಾ ತೋರಿಯಾ ಜಾಯ್, कृष्ण प्राप्ति होए जहाँ होते, कृष्ण प्राप्ति होए जहाँ होते, गुरुमुख पद्मावाक्या चित्तते कोरियो ऐक्या, गुरुमुख पद्मावाक्या चित्तते कोरियो ऐक्या, हरना कोरियो माने आशा, हरना कोरियो माने आशा, श्री गुरु चरणे रति ऐसे उत्तम गति, श्री गुरु चरणे रति ऐसे उत्तम गति, दे प्रसादे पूरे सर्व आशा, जे प्रसादे पूरे सर्व आशा, चक्षुदान दिलो जय जन्मे जन्मे प्रभु से, दिव्य ज्ञान हृदय प्रकाशितो, दिव्य ज्ञान हृदय प्रकाशितो, प्रेम भक्ति जहाँ होते अविद्या विनाश जाते, प्रेम भक्ति जहाँ होते अविद्या विनाश जाते, वेदे गाय जहर चरितो, वेदे गाय जहर चरितो, श्री गुरु करुणा सिंधु अधम जनार बंधु, श्री गुरु करुणा सिंधु अधम जनार बंधु, लोकनाथ लोकेर जीवाना, लोकनाथ लोकेर जीवाना, आहा प्रभु कोरो दोया देहो मोरे पद छाया जयम, हे बेजश गुशु त्रिभुवाना, हे बेजश गुशु त्रिभुवाना, प्रभुपाद पतित पवाना, प्रभुपाद पतित पवाना, गुरुदेव लोइलो शराणा, गुरुदेव लोइलो शराणा, जय प्रभुपदा प्रभुपदा
प्रभुपदा जय प्रभुपदा, जय गुरुदेव गुरुदेव गुरुदेव, जय जय गुरुदेव। हरि बोल हरि बोल हरि बोल, निताय गौर हरि बोल, निताय गौर हरि बोल, हरि बोल हरि बोल, निताय गौर हरि बोल। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। हरे कृष्णा कृष्ण कृष्ण हरे हरे, हरे रामा राम राम हरे हरे। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಎಲ್ಲರೂ ಒಮ್ಮೆ ಹರೇ ಕೃಷ್ಣ ಅಂತ ಹೇಳಿ ಅಂತ ವಿನಂತಿನ ಮಾಡ್ಕೊತಾ ಇದ್ದೀನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಈ ಭಜನ್ ತುಂಬಾ ಚೆನ್ನಾಗಿದೆ, ಬಟ್ ನನಗೆ ಹೇಳಕ್ ಬರ್ಲಿಲ್ಲ. ಬಟ್ ತುಂಬಾನೇ ಭಾವಪೂರ್ವಕವಾಗಿ ಇರುವಂತಹ ಭಜನ್ ಇದು. ನೀವು ಎಲ್ಲರೂ ಒಮ್ಮೆ ಇದನ್ನ ಕೇಳ್ಬೇಕು. ಹರೇ ಕೃಷ್ಣ. ನಾನು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರ ವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ ದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳೇ,
ಎಲ್ಲರೂ ರಾಧಾಕೃಷ್ಣಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಜ್ಞಾನಯೋಗ ಅಥವಾ ದಿವ್ಯ ಜ್ಞಾನ ಅಂತ ನಾವು ಕರಿತೀವಿ. ದಿವ್ಯ ಜ್ಞಾನವನ್ನ ನಾವು ತಿಳ್ಕೊಂಡ್ವಿ. ನಾವು ಭಗವಂತನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರ ಹುಟ್ಟಿನ ಕರ್ಮಗಳ ಬಗ್ಗೆ ಯಾರು ತಿಳ್ಕೊತಾರೋ ಅವ್ರಿಗೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅವ್ರು ಮತ್ತೆ ಬರೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ನೆನ್ನೆಯ ಅಧ್ಯಾಯದಲ್ಲಿ 42 ಶ್ಲೋಕಗಳಿತ್ತು. ನಾವು ಭಗವದ್ಗೀತೆಯ ಪರಂಪರೆನ ನಾವು ತಿಳ್ಕೊಂಡ್ವಿ. ಸೊ ಕೃಷ್ಣ ಅದನ್ನ 120 ಮಿಲಿಯನ್ ವರ್ಷಗಳ ಹಿಂದೆ ಯಾರಿಗೆ ಬೋಧಿಸಿದ್ರು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಕೃಷ್ಣನ ದೈವಿಕ ಸ್ವರೂಪ ಯಾವ ತರ ಇರುತ್ತೆ, ಮತ್ತೆ ನಮ್ಮ ರೂಪಕ್ಕೂ ಮತ್ತೆ ಕೃಷ್ಣನ ಸ್ವರೂಪಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಎಲ್ಲಾ ಮಾರ್ಗಗಳು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ, ಎಲ್ಲಾ ಮಾರ್ಗಗಳು ಸಹ ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಕರ್ಮ, ವಿಕರ್ಮ, ಅಕರ್ಮದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಯಾವುದೇ ಒಂದು ಯಜ್ಞವನ್ನ ಮಾಡಿದ್ರೆ ಅದು ಜ್ಞಾನದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಜ್ಞಾನವನ್ನ ಪಡಿಬೇಕಾದ್ರೆ ನಾವು ಆಧ್ಯಾತ್ಮಿಕ ಗುರುವಿನ ಬಳಿಗೆ ಹೋಗಿ ವಿನಮ್ರರಾಗಿ ಅವರಿಗೆ ಸೇವೆಯನ್ನ ಮಾಡಿ ನಾವು ಅವರಿಂದ ಪರಮ ಸತ್ಯನ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ವಿ ನೆನ್ನೆಯ ಅಧ್ಯಾಯದಲ್ಲಿ. ಸೊ ಇವತ್ತಿನ ಅಧ್ಯಾಯವೂ ಸಹ ಕರ್ಮಯೋಗ. ಆದ್ರೆ ನಾವು ಕರ್ಮವನ್ನ ಈಗ ಯಾವ ಪ್ರಜ್ಞೆಯಲ್ಲಿ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡ್ಬೇಕು ಕರ್ಮವನ್ನ ಅನ್ನೋದನ್ನ ನಮ್ಗೆ ಕೃಷ್ಣ ಇವತ್ತಿನ ದಿನ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 29 ಶ್ಲೋಕಗಳಿದೆ. ಅದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಇವತ್ತಿನ ಅಧ್ಯಾಯದ ಶ್ಲೋಕವೂ ಸಹ 3ನೇ ಅಧ್ಯಾಯದ ಶ್ಲೋಕದ ತರ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಾ ಇದೆ. ಅರ್ಜುನನಿಗೆ ಮತ್ತೆ ಗೊಂದಲ ಉಂಟಾಗ್ತಾ ಇದೆ. ಯಾವುದು ಉತ್ತಮ, ಯಾವುದು ಶ್ರೇಯಸ್ಕರ, ಸನ್ಯಾಸವ ಅಥವಾ ಕರ್ಮಯೋಗವ ಅಂತ. ಎಲ್ಲವನ್ನ ತ್ಯಜಿಸೋದ ಅಥವಾ ಕರ್ಮಯೋಗವ? ನಾವು ಕೃಷ್ಣನಿಗೋಸ್ಕರ ನಾವು ಕರ್ಮವನ್ನ ಮಾಡೋದ ಅಥವಾ ಭಕ್ತಿಯಲ್ಲಿ ನಾವು ಭಕ್ತಿಯುತವಾದ ಕರ್ಮವನ್ನ ಮಾಡೋದ ಶ್ರೇಯಸ್ಕರ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಅರ್ಜುನನಿಗೆ ಗೊಂದಲ ಉಂಟಾಗ್ತಾ ಇದೆ. ಸೊ ಮತ್ತೆ ಇಲ್ಲಿ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ ಅರ್ಜುನನಿಗೆ. ಸೊ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿನ್ನ ಉತ್ತಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ನಿಷ್ಕಾಮ ಕರ್ಮಯೋಗವನ್ನ ಮಾಡೋದ್ರಿಂದ ನಾವು ಈ ಇಹ ಬಂಧನದಿಂದ ನಾವು ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಕೃಷ್ಣ ಮತ್ತೊಮ್ಮೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾದ ಮಂತ್ರವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಶಾಂತಿ ಮಂತ್ರವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವು ಶಾಂತಿ ಮಂತ್ರವನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರುವಷ್ಟು ದಿನ ನಾವು ಶಾಂತಿಯುತವಾಗಿ ಇದ್ದು ನಾವು ಮತ್ತೆ ಈ ದೇಹವನ್ನ ಬಿಟ್ಟ ಮೇಲೆ ನಾವು ಮತ್ತೆ ಭಗವಂತನ ಲೋಕಕ್ಕೆ ಹೋಗ್ಬೋದು ಅನ್ನೋದನ್ನ ನಮ್ಗೆ ಇವತ್ತಿನ ದಿನ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ನಾವು ದೇವೋತ್ತಮ ಪರಮ ಪುರುಷನಲ್ಲಿ ನಾವು ಮನಸ್ಸನ್ನ ಕೇಂದ್ರೀಕರಿಸೋದ್ರ ಮೂಲಕ ನಾವು ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಚಿಕ್ಕ ಪ್ರಸಂಗದ ಮೂಲಕ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಇಲ್ಲಿ ನಾವು ದಾನ ಅಂದ್ರೆ ನಾವು ನಮ್ಮ ಕರ್ಮ ಫಲವನ್ನ ಅಪೇಕ್ಷಿಸಿದ್ರೆ ನಮ್ಗೆ ಎಂತಹ ಗತಿ ಸಿಗುತ್ತೆ ಅನ್ನೋದನ್ನ ನಾವು ಈ ನೃಗ ಮಹಾರಾಜನ ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣಂತೆ. ಒಬ್ಬ ಮಹಾರಾಜ ಇರ್ತಾನೆ, ಅವನು ತುಂಬಾ ದಾನ ಧರ್ಮವನ್ನ ಮಾಡ್ತಾ ಇರ್ತಾನೆ. ಸೊ ಅವನು ತುಂಬಾ ಮುಖ್ಯವಾದ ದಿನಗಳಲ್ಲಿ ಅಂದ್ರೆ ಪವಿತ್ರವಾದ ದಿನಗಳ, ಗ್ರಹಣ ದಿನ, ಆತರ ಎಷ್ಟೊಂದು ಇವಾಗ ಹೇಳ್ತಾರಲ್ಲ ಇದು ತುಂಬಾ ಪವಿತ್ರವಾದ ದಿನ ಅಂತ ಹೇಳ್ಬಿಟ್ಟು, ಅಂತಹ ದಿನಗಳಲ್ಲಿ ಅವನು ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾನೆ. ಅದು ಏನು ಅಂತಂದ್ರೆ ಬರೇ ಒಂದೇ ಒಂದು ಹಸುವನ್ನ ಅವನು ಕೊಡ್ತಾ ಇರೋದಿಲ್ಲ. ಆ ಹಸುವನ್ನ ಪೂರ್ತಿಯಾಗಿ ಆಭರಣಗಳಿಂದ ಅಲಂಕೃತಗೊಳಿಸಿ ಒಂದು ಹಿಂಡು ಹಸುಗಳನ್ನ ಅವನು ಬ್ರಾಹ್ಮಣರಿಗೆ ಅವನು ದಾನ ಮಾಡ್ತಾ ಇರ್ತಾನೆ. ಸೊ ಅದೇ ತರ ಅವನು ಒಂದ್ಸತಿ ಒಂದು ಹಿಂಡನ್ನ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿ ಕೊಡ್ತಾನೆ. ಆ ಹಿಂಡನ್ನ ತಗೊಂಡು ಅವನು ಬ್ರಾಹ್ಮಣ ಹೋಗ್ತಾನೆ. ಆದ್ರೆ ಒಂದೇ ಒಂದು ಹಸು ಮಾತ್ರ ಅದು ವಾಪಸ್ಸು ಬಂದು ತನ್ನ ಕೊಟ್ಟಿಗೆಯಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ. ಇದು ಬ್ರಾಹ್ಮಣನಿಗೂ ಗೊತ್ತಾಗೋದಿಲ್ಲ, ರಾಜನಿಗೂ ಗೊತ್ತಾಗೋದಿಲ್ಲ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಬ್ರಾಹ್ಮಣನಿಗೆ ಒಂದು ಹಸು ವಾಪಸ್ಸು ಅದು ರಾಜನಲ್ಲಿ ಮರಳಿ ಹೋಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಅಷ್ಟೊತ್ತಿಗೆ ಈ ಕಡೆ ಏನಾಗಿರುತ್ತೆ ಅಂತಂದ್ರೆ ರಾಜ ಇನ್ನ ಒಂದು ಹಸುವಿನ ಹಿಂಡನ್ನ ಇನ್ನ ಒಬ್ಬ ಬ್ರಾಹ್ಮಣನಿಗೆ ಅವನು ದಾನ ಕೊಡ್ತಾನೆ. ಸೊ ಆ ಹಿಂಡಿನಲ್ಲಿ ಮೊದಲ ಬ್ರಾಹ್ಮಣನಿಗೆ ಕೊಟ್ಟಿರುವ ಹಸು ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇವಾಗ ಇಲ್ಲಿ ರಾಜನಿಗೆ ಬಂದು ಈ ಬ್ರಾಹ್ಮಣ ಕೇಳಿದಾಗ ಅವ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ಕೇಳ್ತಾನೆ. ಆಲ್ರೆಡಿ ಅವನು 2ನೇ ಬ್ರಾಹ್ಮಣನಿಗೂ ದಾನ ಕೊಟ್ಟಾಗಿದೆ. ಆ 2ನೇ ಬ್ರಾಹ್ಮಣನಿಗೆ ಕೇಳ್ತಾನೆ, ಸೊ ಈ ತರ ನನ್ನಿಂದ ತಪ್ಪಾಗಿ ಹೋಗಿದೆ, ನೀವು ಆ ಹಸುವನ್ನ ನೀವು ಮೊದಲನೇ ಬ್ರಾಹ್ಮಣನಿಗೆ ಹಿಂತಿರುಗಿಸಿ ಅಂತ ಹೇಳಿದಾಗ ಅವನು 2ನೇ ಬ್ರಾಹ್ಮಣ ಒಪ್ಪೋದಿಲ್ಲ. ಅವಾಗ ರಾಜ ಪರಿಪರಿಯಾಗಿ ಬೇಡ್ಕೋತಾನೆ, ನಾನು ನಿಮ್ಗೆ ಆ ಒಂದು ಹಸುವಿನ ಬದಲು ನಾನು ಇನ್ನೂ ಒಂದು ಹಿಂಡನ್ನ ನಾನು ನಿಮ್ಗೆ ಕೊಡ್ತೀನಿ, ಆ ಒಂದು ಹಸುವನ್ನ ನೀವು ಆ ಮೊದಲನೇ ಬ್ರಾಹ್ಮಣನಿಗೆ ಕೊಡಿ ಅಂದಾಗ ಒಪ್ಪೋದಿಲ್ಲ. ಮತ್ತೆ ಮೊದಲನೇ ಬ್ರಾಹ್ಮಣನಿಗೂ ಸಹ ಅವರು ಬೇಡ್ಕೋತಾರೆ, ನೀವು ನಾನ್ ನಿಮ್ಗೆ ಈ ಹಸುವಿನ ಬದಲು ಇನ್ನೂ ಒಂದು ಹಿಂಡನ್ನ ಕೊಡ್ತೀನಿ ಅಂತ. ಆ ಬ್ರಾಹ್ಮಣನು ಒಪ್ಕೊಳೋದಿಲ್ಲ. ಸೊ ಕೊನೆಗೆ
ಇಬ್ರು ಬ್ರಾಹ್ಮಣರಿಗೆ ತುಂಬಾನೇ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಅವ್ರು ಏನ್ ಮಾಡ್ತಾರೆ, ರಾಜನಿಗೆ ಶಾಪ ಕೊಡ್ತಾರೆ. ನೀನು ಕೆಳಗಿನ ಏನು ಜನ್ಮದಲ್ಲಿ ಅಂದ್ರೆ ಜಂತುವಾಗಿ ನೀನು ಜನ್ಮವನ್ನ ಪಡಿ ಅಂತ ಹೇಳ್ಬಿಟ್ಟು ಅವರು ಆ ರಾಜನಿಗೆ ಅವರು ಶಾಪವನ್ನ ಕೊಡ್ತಾರೆ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ಅವನು ಇಲ್ಲಿ ಪುಣ್ಯ ಕಾರ್ಯವನ್ನೇ ಮಾಡ್ತಾ ಇದ್ದಾನೆ ಅಲ್ವಾ, ಇಲ್ಲಿ ತುಂಬಾ ಒಳ್ಳೆ ಕಾರ್ಯವನ್ನೇ ಮಾಡ್ತಾ ಇದ್ದಾನೆ. ಆದ್ರೆ ಇದರಿಂದ ಅವನು ಏನು ತೊಂದರೆಗೆ ಸಿಕ್ಕಾಕೋತಾ ಇದ್ದಾನೆ ಅಲ್ವಾ. ಸೊ ಅಂದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸಂತೋಷಕ್ಕೋಸ್ಕರ ನಾವ್ ಏನೇ ಮಾಡಿದ್ರು ಸಹ ನಾವು ಅಲ್ಲಿ ಬಂಧನಕ್ಕೆ ಒಳಗಾಗ್ತೀವಿ. ನೋಡಿ ಇವನು ಎಂತಹ ರಾಜ, ಅವನು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಆದ್ರೆ ಅವನು ಇವಾಗ ಮುಂದಿನ ಜನ್ಮದಲ್ಲಿ ಅವನು ಹೀನ ಜನ್ಮವನ್ನ ಪಡೆಯೋ ತರ ಆಗತ್ತೆ. ಆದ್ರೆ ಇಲ್ಲಿ ಕೃಷ್ಣನ ಅನುಗ್ರಹದಿಂದ ಅವನೇನ್ ಮಾಡ್ತಾನೆ, ಅವ್ನಿಗೆ ಏನಾಗುತ್ತೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಅವನು ಒಂದು ದೊಡ್ಡ ಹಲ್ಲಿಯಾಗಿ ಹುಟ್ಟುತ್ತಾನೆ. ಸೊ ಅವನು ಕೃಷ್ಣನ ಅನುಗ್ರಹದಿಂದ ಮತ್ತೆ ಅವನು ಹಲ್ಲಿಯ ಜನ್ಮದಿಂದ ಅವನು ಮುಕ್ತಿಯನ್ನ ಪಡಿತಾನೆ, ಅಂದ್ರೆ ಬಹುಬೇಗ ಅವನು ಮುಕ್ತಿಯನ್ನ ಪಡಿತಾನೆ. ಆದ್ರೆ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಸಂತೋಷಕ್ಕೋಸ್ಕರ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ರು ಸಹ ನಾವು ಬಂಧನಕ್ಕೆ ಒಳಗಾಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಈ ನೃಗ ಮಹಾರಾಜನ ಈ ಪ್ರಸಂಗದಿಂದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾವು ದಾನವನ್ನ ನಾವು ನಮ್ಮ ಮುಂದೆ ಶ್ರೇಯಸ್ಕರ, ನಮ್ಗೆ ಪುಣ್ಯ ಬರ್ಲಿ, ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಆತರ ಏನಾದ್ರೂ ಒಂದು ಕರ್ಮ ಫಲದ ಮೇಲೆ ಆಸಕ್ತಿಯನ್ನ ಇಟ್ಟು ನಾವು ದಾನ ಧರ್ಮಗಳನ್ನ ಮಾಡಿದ್ರೆ ನಾವು ಮತ್ತೆ ಬಂಧನಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಇವತ್ತಿನ ಅಧ್ಯಾಯ ಅರ್ಜುನನ ಗೊಂದಲದಿಂದ ಶುರುವಾಗ್ತಾ ಇದೆ. ಅರ್ಜುನನಿಗೆ ಏನು ಗೊಂದಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣಂತೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ, ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಪ್ರಶ್ನೆನ ಕೇಳ್ತಾ ಇದಾರೆ ಕೃಷ್ಣನಿಗೆ ಅರ್ಜುನ. ಸೊ ಕರ್ಮವನ್ನ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಯಾ, ಮತ್ತೆ ಅದ್ರ ಜೊತೆ ನೀನು ಹೇಳ್ತಾ ಇದ್ಯಾ ಭಕ್ತಿ ಪೂರ್ವಕವಾಗಿ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ, ಇವೆರಡರಲ್ಲಿ ಯಾವುದು ಶ್ರೇಯಸ್ಕರ ನನಗೆ ಖಚಿತವಾಗಿ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಇಲ್ಲಿ ಅರ್ಜುನ ಮತ್ತೆ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಏನು ಅಂತಂತಂದ್ರೆ, ಕೃಷ್ಣ ಇಲ್ಲಿ ನಮ್ಗೆ ಹೇಳ್ತಾ ಇರೋದು, ನಾವು ಕರ್ಮವನ್ನ ಯಾವುದೇ ಸಮಯದಲ್ಲಿ ನಾವು ಮಾಡ್ಲೇಬೇಕು ಅಂತ ಅಲ್ವಾ. ಕರ್ಮವನ್ನ ನಾವು ಮಾಡ್ಬೇಕು, ಬಟ್ ಯಾವ್ದನ್ನ ನಾವು ತ್ಯಾಗ ಮಾಡ್ಬೇಕು ಅಂತಂದ್ರೆ ಆ ಕರ್ಮದ ಫಲವನ್ನಷ್ಟೇ ನಾವು ತ್ಯಾಗ ಮಾಡ್ಬೇಕು. ಅದ್ರಲ್ಲಿ ಆ ಕರ್ಮದಿಂದ ಸಿಗುವ ಆ ಜಯ ಅಪಜಯನೇ ಆಗ್ಲಿ, ಅಥವಾ ಅದ್ರಲ್ಲಿ ನಮ್ಗೆ ಏನು ಸಿಗ್ಬೇಕಾಗುತ್ತೆ ಆ ಫಲದಲ್ಲಿ, ಆ ಕರ್ಮದ ಫಲವನ್ನ ಅದನ್ನ ತ್ಯಾಗ ಮಾಡಿ ಅಂತ ಹೇಳ್ತಿದ್ದಾರೆ ಹೊರತು ಕರ್ಮವನ್ನೇ ತ್ಯಾಗ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇಲ್ಲ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕರ್ಮವನ್ನ ತ್ಯಾಗ ಮಾಡ್ಕೊಡುದು ಯಾವುದೇ ಕಾರಣಕ್ಕೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮದ ಫಲವನ್ನಷ್ಟೇ ನಾವು ತ್ಯಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅರ್ಜುನನಿಗೆ ಯಾಕೆ ಇಷ್ಟೆಲ್ಲ ಗೊಂದಲಕ್ಕೆ ಒಳಗಾಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದಿನ ಶ್ಲೋಕಗಳಲ್ಲಿ ಏನೆಲ್ಲ ಕೃಷ್ಣ ಅರ್ಜುನನಿಗೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾನು ನಿಮ್ಗೆ ಇದರಲ್ಲಿ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ನಾವು 2ನೇ ಲೆವೆಲ್ಗೆ ಹೋದಾಗ ಇದ್ರ ಬಗ್ಗೆ ನಾವು ಚರ್ಚೆನ ನಾವು ಮಾಡ್ತೀವಿ. ಸೊ ಇವಾಗ ಭಗವಂತ ಈಗ ಮತ್ತೆ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮ ಪುರುಷನು ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಕರ್ಮ ಸನ್ಯಾಸ ಅಂತಂದ್ರೆ ಏನು, ಕರ್ಮ ಫಲವನ್ನ ತ್ಯಾಗ ಮಾಡಿದ್ರೆ ನಾವು ಖಂಡಿತ ನಾವು ಇಹ ಬಂಧನಕ್ಕೆ ಒಳಗಾಗೋದಿಲ್ಲ ಅಲ್ವಾ. ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ತೀವಿ. ಅದೇ ತರ ನಾವು ಭಕ್ತಿಯಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡಿದ್ರು ಸಹ ನಾವು ಭಗವಂತನನ್ನ ಪಡಿತೀವಿ. ಸೊ ಈ ಎರಡೂ ಮಾರ್ಗಗಳಿಂದ ನಾವು ಭಗವಂತನನ್ನ ನಾವು ಪಡಿಬಹುದು. ಆದ್ರೆ ಇವೆರಡರಲ್ಲಿ ಯಾವುದು ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಭಕ್ತಿ ಸೇವಾ ಕರ್ಮವು ಉತ್ತಮ, ಕರ್ಮ ಸನ್ಯಾಸಕ್ಕಿನ್ನ ಇದು ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಯಾಕೆ ಭಗವಂತ ಭಕ್ತಿ ಸೇವೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇದಕ್ಕಿಂತ ಮುಂಚೆ ನಾವು ಏನನ್ನ ತಿಳ್ಕೊಬೇಕು ಅಂತಂದ್ರೆ, ನಾವ್ ಯಾರು, ನಾವು ಹೇಗೆ ಬಂದ್ವಿ, ಅಂದ್ರೆ ನಮ್ಮ ಧರ್ಮ ಅನ್ನೋದು ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಕೃಷ್ಣನ ಅಂಶ. ಸೊ ನಾವು ಎಲ್ಲರೂ ಬರೇ ಮನುಷ್ಯರೊಬ್ಬರೇ ಅಲ್ಲ, ದೇವತೆಗಳಿಂದ ಇಟ್ಕೊಂಡು ಆ ಕ್ಷುದ್ರ ಜಂತುಗಳು ಅಂತ ಏನಿದೆ, ಹುಳ, ಉಪ್ಪಟೆ, ಕ್ರಿಮಿ, ಕೀಟ, ಮತ್ತೆ ಮರ ಗಿಡಗಳು ಎಲ್ಲವೂ, ಪ್ರತಿಯೊಂದು ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳಂತ ನಾವ್ ಏನ್ ನೋಡ್ತಾ ಇದೀವಿ,
ಪ್ರತಿಯೊಂದು ಜೀವರಾಶಿಗಳನ್ನ ನಾವು ಆತ್ಮ ಅಂತ ತಿಳ್ಕೊಂಡಿದೀವಿ. ಆ ಆತ್ಮ ಪರಮಾತ್ಮನ ಅಂಶ ಅಥವಾ ಶ್ರೀಕೃಷ್ಣನ ಅಂಶ. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲೊಂದು ದೊಡ್ಡ ಬೆಂಕಿ ಕಾಣಿಸ್ತಾ ಇದೆ ಅಲ್ವಾ, ಈ ಬೆಂಕಿಯಿಂದ ಅನೇಕ ಕಿಡಿಗಳು ಬರ್ತಾ ಇದೆ. ಸೊ ಇವಾಗ ಈ ದೊಡ್ಡ ಬೆಂಕಿಯನ್ನ ಕೃಷ್ಣನಿಗೆ ನಾವು ಹೋಲಿಸ್ಕೊಂಡ್ರೆ ಅದರಿಂದ ಬರ್ತಾ ಇರೋ ಎಷ್ಟೊಂದು ಕಿಡಿಗಳನ್ನ, ಅಸಂಖ್ಯಾತ ಕಿಡಿಗಳನ್ನ ಈ ಆತ್ಮಕ್ಕೆ ನಾವು ಹೋಲಿಸ್ಕೋಬೇಕಾಗತ್ತೆ ಅಲ್ವಾ. ಈ ಆತ್ಮ ಇವಾಗ ಪರಮಾತ್ಮನ ಅಂಶ ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಅರ್ಥ ಆಗ್ತಾ ಇದೆ ಅಲ್ವಾ. ಇದನ್ನ ನಾವ್ ಇನ್ನ ಒಂಥರ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಈ ಬೆಂಕಿ ಇವಾಗ ನಾವು ಅದರ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೋಣಂತೆ, ನಮ್ಮ ಆತ್ಮದ ಗುಣಲಕ್ಷಣಗಳನ್ನ. ಸೊ ಇವಾಗ ಬೆಂಕಿಯ ಗುಣಲಕ್ಷಣಗಳನ್ನೇ ಈ ಕಿಡಿ ಹೊಂದಿರುತ್ತೆ ಅಲ್ವಾ. ಈ ಚಿಕ್ಕ ಕಿಡಿ ಏನಾದ್ರು ಇವಾಗ ನಮ್ಮ ಚರ್ಮದ ಮೇಲೆ ಬಿದ್ರೆ ಅದನ್ನು ಸಹ ನಮ್ಗೆ ಸುಡುತ್ತೆ ಅಲ್ವಾ, ನಮ್ಗೆ ನೋವು ಗೊತ್ತಾಗುತ್ತೆ, ಸುಡುತ್ತೆ. ಆದ್ರೆ ಅದರಲ್ಲಿ ಏನು ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಅಲ್ವಾ. ಇವಾಗ ಹಾಗೇನೆ ನಮಗೂನು ಮತ್ತೆ ಕೃಷ್ಣನಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಕೃಷ್ಣ ಅವರು ವಿಭು, ನಾವು ಅಣು. ಅದನ್ನ ಯಾವ ತರ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಕೃಷ್ಣನನ್ನ ವಿಶಾಲವಾದ ಸಮುದ್ರಕ್ಕೆ ಹೋಲಿಸಿದ್ರೆ ನಾವು ಆ ಸಮುದ್ರದಲ್ಲಿರುವ ಒಂದೇ ಒಂದು ಹನಿಗೆ ನಮ್ಮನ್ನ ನಾವು ಹೋಲಿಸ್ಕೋಬಹುದು. ಇವಾಗ ಹನಿಯನ್ನ ನಾವೇನಾದ್ರೂ ರುಚಿ ನೋಡಿದ್ರೆ ಅದನ್ನು ಸಹ ಉಪ್ಪಾಗಿರುತ್ತೆ, ಸಮುದ್ರದ ನೀರುನು ಸಹ ಉಪ್ಪಾಗಿರುತ್ತೆ. ಅಂದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಗುಣದಲ್ಲಿ ನಾವು ಮತ್ತೆ ಭಗವಂತ ಅಂದ್ರೆ ಆತ್ಮ ಮತ್ತೆ ಭಗವಂತ ಎರಡನ್ನೂ ಸಹ ಒಂದೇ, ಗುಣದಲ್ಲಿ ಒಂದೇ. ಹಾಗಾದ್ರೆ ಎಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಎಷ್ಟು ವ್ಯತ್ಯಾಸ ಅಂದ್ರೆ ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ. ಆ ಸಮುದ್ರ ಎಲ್ಲಿ, ಅದರಿಂದ ತೆಗ್ದಿರೋ ಒಂದೇ ಒಂದು ಹನಿಯಲ್ಲಿ ಅಲ್ವಾ, ಅಷ್ಟು ವ್ಯತ್ಯಾಸ ನಮಗೂ ಭಗವಂತನಿಗೂ ಇದೆ. ಸೊ ಭಗವಂತನನ್ನ ಸತ್ ಚಿತ್ ಆನಂದ ಸ್ವರೂಪಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸತ್ ಅಂತಂದ್ರೆ ಶಾಶ್ವತವಾಗಿ ಇರೋಂಥವ್ರು, ಚಿತ್ ಅಂತಂದ್ರೆ ಜ್ಞಾನಯುತವಾಗಿ ಇರೋಂಥವ್ರು, ಮತ್ತೆ ಆನಂದ, ಅವ್ರು ಯಾವಾಗ್ಲೂ ಆನಂದವಾಗಿರ್ತಾರೆ. ಅದಕ್ಕೆ ನಮ್ಮ ಎಲ್ಲ ಜೀವರಾಶಿಗಳಿಗೂ ಅಷ್ಟೇನೆ, ಒಂದು ಚಿಕ್ಕ ಇರುವೆಯಿಂದ ಇಟ್ಕೊಂಡು ಆನೆಯ ತನಕ ಎಲ್ಲರನ್ನೂ ಸಹ ಆನಂದವಾಗಿ ಇರ್ಬೇಕು ಅಂತ ಬಯಸ್ತಾರೆ. ಆನಂದಮಯೋ ಅಭ್ಯಾಸ ಅಂತ ಕರೀತಾರೆ. ನಾವ್ ಏನನ್ನೇ ಮಾಡಿದ್ರು ಸಹ ನಮ್ಮ ಗುರಿ, ನಮ್ಮ ಏನು ಕೊನೆಯ ಗುರಿ ಆನಂದವನ್ನ ಪಡ್ಕೊಳೋದೇ ಇರುತ್ತೆ. ಯಾಕೆ ಅಂತಂದ್ರೆ ನಾವು ಭಗವಂತನ ಅಂಶ, ಭಗವಂತನ ರೂಪ, ಆ ಸ್ವರೂಪ ಆನಂದಮಯವಾಗಿರುವಂತದ್ದು. ಅದಕ್ಕೇನೆ ಈ ಸತ್ ಚಿತ್ ಆನಂದ ಸ್ವರೂಪ ಅಂತ ಹೇಳ್ಬಿಟ್ಟು ನಾವು ಭಗವಂತನನ್ನ ಏನ್ ಕರಿತೀವೋ ಅದೇ ತರನೇ ನಾವೆಲ್ಲ ಜೀವರಾಶಿಗಳನ್ನು ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು. ಆದ್ರೆ ನಾವು ಅದನ್ನ ಇವಾಗ ಮರ್ತು ಹೋಗಿದೀವಿ. ನಮ್ಮ ಆತ್ಮದ ಶಕ್ತಿ ಏನಂತ ಇದೆ ಅನ್ನೋದನ್ನ ನಾವು ಮರ್ತು ಹೋಗ್ಬಿಟ್ಟಿದೀವಿ. ಯಾಕೆ ಮರ್ತು ಹೋಗಿದೀವಿ ಅಂತ ಹೇಳಿ ನಾವು ಮುಂದೆ ತಿಳ್ಕೊಳ್ಳೋಣಂತೆ. ಸೊ ಇವಾಗ ಇಲ್ಲಿ ಇನ್ನ ಒಂದು ವಿಷಯವನ್ನ ನಾವ್ ಏನ್ ತಿಳ್ಕೊಬೇಕು ಅಂತಂದ್ರೆ, ನಾವಿವಾಗ ಭಗವಂತನ ಅಂಶವಾಗಿ ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ನನ್ನ ಕೈ ಈ ದೇಹದ ಅಂಗ ಅಲ್ವಾ, ಒಂದು ಅಂಶ. ಇವಾಗ ನನ್ನ ಕೈ ಕೆಲಸ ಏನು, ನನ್ನ ದೇಹದ ಅಂಶವಾಗಿ ನನ್ನ ಕೈ ಈ ದೇಹವನ್ನ ನೋಡ್ಕೋಬೇಕು, ಈ ದೇಹದ ಪೋಷಣೆಗೆ ಅದು ತನ್ನನ್ನ ತಾನು ತೊಡಗಿಸ್ಕೋಬೇಕು. ಅದೇ ತರನೇ ಇವಾಗ ಕೃಷ್ಣನ ಅಂಶವಾಗಿ ನಾವೆಲ್ಲರೂ ಸಹ ಕೃಷ್ಣನ ಅಂಶವಾಗಿ ನಮ್ಮ ಕೆಲಸ ಏನು ಅಂತಂತಂದ್ರೆ ಕೃಷ್ಣನ ಸೇವೆಯನ್ನ ಮಾಡೋದು. ಕೃಷ್ಣನ ಸಂತೋಷವೇ ನಮ್ಮ ಕೆಲಸ, ಕೃಷ್ಣನನ್ನ ಸಂತೋಷಗೊಳಿಸದೆ ನಮ್ಮ ಕೆಲಸ. ಹೇಗೆ ನನ್ನ ಕೈಯ ಕೆಲಸ ಈ ದೇಹವನ್ನ ನೋಡ್ಕೊಳೋದು, ಅದೇ ತರ ನಾವೆಲ್ಲ ಕೃಷ್ಣನ ಅಂಶವಾಗಿ ಕೃಷ್ಣನನ್ನ ನೋಡ್ಕೊಳೋದೇ ನಮ್ಮ ಕೆಲಸ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಕೃಷ್ಣ ನನ್ನ ಸಂತೋಷಕ್ಕೋಸ್ಕರ ನೀವು ಸೇವೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ಅಕಸ್ಮಾತ್ ಏನಾದ್ರು ನನ್ನ ಕೈಗೆ ಅನ್ಸುತ್ತೆ, ನಾನು ಎಷ್ಟು ಕಷ್ಟ ಪಡ್ತಾ ಇದೀನಿ, ನಾನು ಎಷ್ಟು ಕೆಸರಲ್ಲೆಲ್ಲ ಕೆಲಸ ಮಾಡ್ತೀನಿ, ಕೆಸರಲ್ಲೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ದುಡ್ಡು ನಾನು ಆಹಾರವನ್ನ ಸಂಪಾದನೆ ಮಾಡ್ತೀನಿ, ಆದ್ರೆ ಅದನ್ನ ಅನುಭವಿಸ್ತಾ ಇರೋದು ನಾಲಿಗೆ ಮತ್ತೆ ಹೊಟ್ಟೆ ಅನ್ಬಿಟ್ಟು ನಾನು ಇನ್ಮೇಲಿಂದ ನಾನು ಕೆಲಸ ಮಾಡೋದಿಲ್ಲ, ನಾನು ಪ್ರತ್ಯೇಕಗೊಳ್ತೀನಿ, ನನ್ನ ದೇಹದಿಂದ ಪ್ರತ್ಯೇಕಗೊಳ್ತೀನಿ ಅಂತ ಹೇಳ್ಬಿಟ್ಟು ಈ ಕೈ ಏನಾದ್ರೂ ದೇಹದಿಂದ ಅದು ಬೇರ್ಪಟ್ರೆ ಆ ಕೈಗೆ ಯಾವುದೇ ಒಂದು ಅಸ್ತಿತ್ವ ಇಲ್ಲ. ಅದು ನೋಡ್ಲಿಕ್ಕೆ ಕೈ ತರ ಕಾಣ್ಬೋದು, ಆದ್ರೆ ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಈ ದೇಹಕ್ಕೆ ಖಂಡಿತ ಉಪಯೋಗ ಇಲ್ಲ, ಅದು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೈ ಎಲ್ಲಿ ತನಕ ಈ ದೇಹದ ಜೊತೆ ಇರುತ್ತೋ ಅಲ್ಲಿ ತನಕ ಮಾತ್ರನೇ ಈ ಕೈಗೆ ಒಂದು ಅಸ್ತಿತ್ವ. ಅದೇ ತರನೇ ನಾವೆಲ್ಲನೂ ಸಹ ಕೃಷ್ಣನ ಅಂಶವಾಗಿ ನಾವ್ ಇವಾಗ ಕೃಷ್ಣನಿಂದ ನಾವು ಬೇರ್ಪಟ್ಟಿದೀವಿ. ನಾವೆಲ್ಲನೂ ಸಹ ಭಗವಂತನ ಜೊತೆ ಭಗವಂತನ ಲೋಕದಲ್ಲಿ ಇರ್ಬೇಕಾಗಿರೋರು. ಆದ್ರೆ ನಾವೇನ್ ಮಾಡಿದೀವಿ, ಇದೇ ಕೈ ಹೇಗೆ ಯೋಚನೆ ಮಾಡ್ತು, ನಾನ್ ಯಾಕೆ ಕಷ್ಟಪಟ್ಟು ಈ ದೇಹವನ್ನ ನಾನು ಪೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡ್ತಲ್ಲ, ಅದೇ ತರ ನಾವೆಲ್ಲರೂ ಸಹ ಆ ಕೃಷ್ಣನನ್ನ ನೋಡಿ ನಾವು ಅಸೂಯೆ ಪಟ್ವಿ, ದ್ವೇಷ ಪಟ್ವಿ. ನಾವ್ ಯಾಕೆ ಈ ಕೃಷ್ಣನಿಗೆ ಸೇವೆಯನ್ನ ಮಾಡ್ಬೇಕು, ನಾನು ಒಡೆಯನಾಗ್ಬೇಕು, ನಾನ್ ಯಾಕೆ ಕೃಷ್ಣನಿಗೆ ಸೇವಕನಾಗ್ಬೇಕು ಅಂತ ಹೇಳಿ ನಾವು ಇಚ್ಛೆಯನ್ನ ಪಟ್ಟಿದ್ದಕ್ಕೆ ಕೃಷ್ಣ ಅವ್ರೇನ್ ಮಾಡಿದ್ರು, ನಮಗೋಸ್ಕರ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ, ಸರಿ ಆಯ್ತು ನೀವು ನಿಮ್ಮ ಇಚ್ಛೆಯನ್ನ ಪೂರೈಸ್ಕೋಬೇಕಾ, ನೀವು ಒಡೆಯರಾಗ್ಬೇಕಾ, ಆಯ್ತು ನೀವು ಇಲ್ಲಿರಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಮ್ಮನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ಬಿಟ್ಟು ನನ್ನಿಂದ ದೂರ ಹೋಗಿ ನೀವು ಯಾವುದೇ ಕಾರಣಕ್ಕೂ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ನಾವು ಹಠ ಮಾಡಿದ್ವಿ. ಹಠ ಮಾಡಿದಕ್ಕೆ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೃಷ್ಣ ನಮ್ಮನ್ನ ಇಲ್ಲಿ
ಇಟ್ಟಿದ್ದಾರೆ. ಸೊ ನಾವಿಲ್ಲಿ ಇನ್ನ ಏನೊಂದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಯಾವುದೇ ಒಂದು ಊರಿನಲ್ಲಿ ಒಂದು ಸೆರೆಮನೆ ಅಂತ ಇರುತ್ತೆ ಅಲ್ವಾ, ಒಂದು ಜೈಲ್ ಅಂತ ಇರುತ್ತೆ. ಸೊ ಜೈಲಲ್ಲಿ ಯಾರನ್ನ ಇಡ್ತಾರೆ, ಯಾರು ಯಾವ ಪ್ರಜೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅಥವಾ ನೀತಿ ನಿಯಮಗಳನ್ನ ಅವರು ಅನುಸರಿಸೋದಿಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೋ ಅವ್ರನ್ನ ಕರ್ಕೊಂಡು ಹೋಗಿ ಜೈಲಲ್ಲಿ ಇಡ್ತಾರೆ ಅಲ್ವಾ. ಯಾಕೆ ಜೈಲಲ್ಲಿ ಇಡ್ತಾರೆ ಅಂತಂದ್ರೆ, ಅವ್ರನ್ನ ರಿಫಾರ್ಮ್ ಆಗ್ಲಿ ಅಂತ ಹೇಳ್ಬಿಟ್ಟು, ಅವ್ರು ಅರ್ಥ ಮಾಡ್ಕೊಳ್ಳಿ, ಅವ್ರು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಅವ್ರು ಮತ್ತೆ ಸರಿ ದಾರಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಅವರನ್ನ ಇಟ್ಟಿರ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ನಮ್ಮನ್ನ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಕೃಷ್ಣ ಇಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಇಲ್ಲಿ ಎಷ್ಟೊಂದು ನೀತಿ ನಿಯಮಗಳಿದೆ ಅಲ್ವಾ. ಇವಾಗ ನಾನು ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಅವರು ಅಲ್ಲಿ ಯಾವುದೋ ಒಂದು ನೀತಿ ನಿಯಮಗಳಿರುತ್ತೆ, ನನ್ಗೆ ಈ ತರನೇ ಅವ್ರು ಟ್ರೀಟ್ಮೆಂಟ್ ಕೊಟ್ರೆ ಅಷ್ಟೇ ನಾನು ವಾಸಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದು ಬಿಟ್ಟು ಅವರು ಬೇರೆ ನನಗೆ ಇಷ್ಟವಾಗಿರೋದನ್ನ ಅಲ್ಲಿ ಮಾಡಿದ್ರೆ ಅಲ್ಲಿ ಖಂಡಿತ ನನ್ನ ರೋಗಕ್ಕೆ ಅಲ್ಲಿ ರೋಗವನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಕೃಷ್ಣ ಈ ತರ ನೀತಿ ನಿಯಮಗಳನ್ನ ಇಟ್ಟು ನಮ್ಮನ್ನ ಇಲ್ಲಿ ರಿಫಾರ್ಮ್ ಮಾಡ್ತಾ ಇದಾರೆ, ನಾವೆಲ್ಲ ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಶಿಕ್ಷಣವನ್ನ ಕೊಡ್ತಾ ಇದಾರೆ. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಸೊ ಇವಾಗ ನಾವು ಯಾಕೆ ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟಿದ್ದಾರೆ ಕೃಷ್ಣ, ನಮ್ಗೆ ಈ ತರ ಜನ್ಮ ಮೃತ್ಯು ಜರ ವ್ಯಾಧಿ ಇದನ್ನೆಲ್ಲ ಇಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಅವಾಗಾದ್ರೂ ಅರ್ಥ ಆಗ್ಲಿ, ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಇರೋದ್ ಬೇಕಾಗಿಲ್ಲ, ನಾವು ನಮ್ಮ ನಿಜವಾದ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗಾದ್ರೂ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಮ್ಗೆ ಕಳಿಸಿದ್ದಾರೆ. ನಾವಿಲ್ಲಿ ಆಕ್ಚುಲಿ ಜೈಲಲ್ಲಿ ಇದೀವಿ, ಅದಕ್ಕೆ ಇದನ್ನ ದುರ್ಗಾ ಅಂತ ಕರೆಯೋದು. ಸೊ ಈ ದುರ್ಗದಲ್ಲಿ ಇದೀವಿ, ಅದಕ್ಕೆ ನಮ್ಮನ್ನ ನೋಡ್ಕೋತಾ ಇರೋಳು ಸಹ ದುರ್ಗಾ ಮಾತೆಯನ್ನ ಅಥವಾ ಮಾಯಾ ದೇವಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾಳೆ. ನಮ್ಮನ್ನೆಲ್ಲ ಅವರ ಅಧೀನದಲ್ಲಿ ನಾವ್ ಇಲ್ಲಿದೀವಿ. ಮತ್ತೆ ನಮ್ಗೆಲ್ಲ ಅವ್ರು ಎಷ್ಟೊಂದು ಪರೀಕ್ಷೆಗಳನ್ನ ಒಡ್ಡುತ್ತಾ ಇದ್ದಾರೆ. ನಾವು ಆ ಪರೀಕ್ಷೆಯಲ್ಲಿ ಗೆದ್ರೆ ಮಾತ್ರನೇ, ನಾವು ಆ ಪರೀಕ್ಷೆನ ಎದುರಿಸಿ ನಾವು ಅದ್ರಲ್ಲಿ ಉತ್ತೀರ್ಣರಾದ್ರೆ ಮಾತ್ರ ನಾವು ಭೌತಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾಕೆ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಅನ್ನೋದನ್ನ ನಾವು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಭಗವಂತನ ಅಂಶ. ಅದೇ ಈ ದೇಹ ಬಂದಿರೋದು ನಮ್ಗೆ ಈ ಪ್ರಕೃತಿಯಿಂದ. ಸೊ ಪ್ರಕೃತಿನೂ ಸಹ ಭಗವಂತನ ಶಕ್ತಿಯೇ, ಆದ್ರೆ ಪ್ರಕೃತಿ ಭಗವಂತನ ಕೆಳಮಟ್ಟದ ಶಕ್ತಿ. ನಾವೆಲ್ಲನೂ ಸಹ ಭಗವಂತನ ಮೇಲ್ಮಟ್ಟದ ಶಕ್ತಿ. ನಾವೆಲ್ಲ ಆತ್ಮ ಅಲ್ವಾ, ನಾವೆಲ್ಲನೂ ಸಹ ಭಗವಂತನ ಉನ್ನತ ಮಟ್ಟದ ಶಕ್ತಿ. ಉನ್ನತ ಮಟ್ಟದ ಶಕ್ತಿ ಈ ಕೆಳಮಟ್ಟದ ಶಕ್ತಿಯ ಜೊತೆ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಖಂಡಿತ ಅಲ್ಲಿ ಒಬ್ರಿಗೊಬ್ರಿಗೆ ಸರಿ ಹೋಗೋದಿಲ್ಲ ಅಲ್ವಾ. ಅದಕ್ಕೆ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವಿಲ್ಲಿ ನಮ್ಮ ಸ್ಥಿತಿ, ನಾವು ಈ ಭೌತಿಕ ಪ್ರಪಂಚದಲ್ಲಿರುವ ನಮ್ಮ ಸ್ಥಿತಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಗಿಲ್ಲಿ ಮನುಷ್ಯನಾಗಿ ನಾವಿಲ್ಲಿ ಹುಟ್ಟಿದ ಮೇಲೆ ಮನುಷ್ಯ ಜನ್ಮ, ಈ 84 ಲಕ್ಷ ಜೀವರಾಶಿಗಳನ್ನ ದಾಟಿ ನಾವು ಮನುಷ್ಯ ಜನ್ಮಕ್ಕೆ ನಾವು ಬರ್ತೀವಿ. ಮನುಷ್ಯ ಜನ್ಮಕ್ಕೆ ಬಂದಾಗ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತಂದ್ರೆ, ನಮ್ಗೆ ಧರ್ಮ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿಯನ್ನ, ಬುದ್ಧಿ ಶಕ್ತಿನ ನಮ್ಗೆ ಕೃಷ್ಣ ಕೊಟ್ಟಿದ್ದಾನೆ. ನಮ್ಗೇನು ಅಕಸ್ಮಾತ್ ಏನಾದ್ರು ನಾವು ಧರ್ಮ ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಧರ್ಮೇನ ಹೀನ ಪಶುಭೀಹಿ ಸಮಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಧರ್ಮ ಇಲ್ಲ ಅಂತಂದ್ರೆ ಮನುಷ್ಯನು ಸಹ ಪಶುವಿಗೆ ಸಮಾನನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಮ್ಗಿವಾಗ ಏನ್ ಗೊತ್ತಾಯ್ತು ಅಂತಂದ್ರೆ, ನಾವು ಆತ್ಮ. ಸೊ ನಾವು ಈ ಜೀವನವನ್ನ ನಡೆಸ್ಲಿಕ್ಕೆ ಭಗವಂತ ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಸೊ ಈ ದೇಹಕ್ಕೆ ಅಂತ ಹೇಳ್ಬಿಟ್ಟು ಒಂದು ಧರ್ಮ ಇದೆ, ಮತ್ತೆ ನಮ್ಮ ಆತ್ಮಕ್ಕೆ ಅಂತ ಹೇಳ್ಬಿಟ್ಟು ಒಂದು ಧರ್ಮ ಇದೆ. ಸೊ ಈ ಧರ್ಮದ ಪದವನ್ನ ನಾವು ತುಂಬಾ ಉಪಯೋಗಿಸ್ತೀವಿ ಅಲ್ವಾ. ಈಗ ನಾವು ಈ ಧರ್ಮ ಅಂದ್ರೆ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಧರ್ಮ ಅಂತಂದ್ರೆ ಆ ಗುಣವನ್ನ ಅದರಿಂದ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಸಕ್ಕರೆಯ ಗುಣ ಸಿಹಿ ಆಗಿರೋದು ಅಲ್ವಾ. ಇವಾಗ ಸಿಹಿಯ ಅಂಶವನ್ನ ನಾವು ಸಕ್ಕರೆಯಿಂದ ತೆಗ್ದು ಹಾಕ್ಬಿಟ್ರೆ ಆ ಸಕ್ಕರೆನ ನಾವು ಸಕ್ಕರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ಮೆಣಸಿನಕಾಯಿಯಿಂದ ನಾವು ಆ ಖಾರದ ಅಂಶವನ್ನ ತೆಗ್ದು ಹಾಕ್ಬಿಟ್ರೆ ಆ ಮೆಣಸಿನಕಾಯಿನ ಮೆಣಸಿನಕಾಯಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ತರನೇ ಇವಾಗ ನಮ್ಮ ಧರ್ಮ, ನಮ್ಮ ಆತ್ಮದ ಧರ್ಮ ಏನು ಅಂತಂದ್ರೆ ಭಗವಂತನ ಸೇವೆಯನ್ನ ಮಾಡೋದು. ನಾವು ನಿತ್ಯ ಸೇವಕರು, ಭಗವಂತನ ನಿತ್ಯ ಸೇವಕರು ನಾವು. ಸೊ ಅದೇ ತರ ಇವಾಗ ನಮ್ಮ ಆತ್ಮದ ಧರ್ಮ ಸನಾತನ ಧರ್ಮ, ಅಂದ್ರೆ ನಾವು ಭಗವಂತನ ಸೇವೆಯನ್ನ ಮಾಡೋದು. ಮತ್ತೆ ನಮ್ಮ ಈ ಶರೀರದ ಧರ್ಮ ಏನು ಅಂತಂದ್ರೆ ವರ್ಣಾಶ್ರಮ ಧರ್ಮ ಅಲ್ವಾ. ಇವಾಗ ವರ್ಣಾಶ್ರಮಗಳು ಅಂದ್ರೆ ನಾವು ನಿನ್ನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ರಿ, 4 ವರ್ಣಗಳು, 4 ಆಶ್ರಮಗಳಿದೆ. 4 ವರ್ಣಗಳು ಯಾವುದು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅಂದ್ರೆ ನಮ್ಮ ಗುಣ ಕರ್ಮಗಳಿಗೆ ಅನುಗುಣವಾಗಿ ನಾವಿಲ್ಲಿ ಕೆಲಸಗಳನ್ನ ಮಾಡ್ತೀವಿ ಅಲ್ವಾ. ನಮ್ಮ ದೇಹ ಇರೋ ತನಕ ನಾವು ಈ ವರ್ಣಾಶ್ರಮ ಧರ್ಮವನ್ನ ನಾವು ಪಾಲನೆ ಮಾಡ್ಲೇಬೇಕು. ಮತ್ತೆ ನಮ್ಮ ಆತ್ಮದ ಧರ್ಮ ಭಗವಂತನ ಸೇವೆಯನ್ನ ಮಾಡೋದು. ಅವಾಗಷ್ಟೇ ನಮ್ಗೆ ಅದಕ್ಕೆ ನಮ್ಗೆ ಇವಾಗ ಸಂತೋಷ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಬರೀ ಒಂದನ್ನ ಮಾತ್ರ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ನಮ್ಮನ್ನ ನಾವ್ ಇವಾಗ
ದೇಹ ಅಂತ ನಾವು ಗುರುತಿಸ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಆತ್ಮ ಅನ್ನೋದೇ ಗೊತ್ತಿಲ್ಲ. ನಾವು ಆತ್ಮ ಅನ್ನೋ ಒಂದು ಪದ ನಮ್ಗೆ ಚಿರಪರಿಚಿತ ಇದ್ರೂನು ಸಹ ಇವಾಗ ನಾವು ಮನಸ್ಸು ಬುದ್ಧಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಅದೇ ತರನೇ ಈ ಆತ್ಮ ಅನ್ನೋದು ಸಹ ಈ ದೇಹದ ಒಂದು ಅಂಶ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಈಗ್ಲೇ ನಮ್ಗೆ ಗೊತ್ತಾಗಿರೋದು ಆತ್ಮ ಅಂದ್ರೆ ನಾವು ಈ ದೇಹದಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗಿರೋದು. ಸೊ ಅದಕ್ಕೋಸ್ಕರ ನಾವು ಆತ್ಮದ ಧರ್ಮವನ್ನ ಪಾಲಿಸಿದ್ರೆ ಅಷ್ಟೇನೆ ನಾವು ಇವಾಗ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನಮ್ಮ ಈ ದೇಹದ ಧರ್ಮ ದೇಹದ ಧರ್ಮ, ವರ್ಣಾಶ್ರಮ ಧರ್ಮ ನಾವ್ ಅದನ್ನ ಪಾಲಿಸ್ಬೇಕಾಗತ್ತೆ ಈ ದೇಹ ಇರೋ ತನಕ. ಮತ್ತೆ ನಮ್ಮ ಆತ್ಮದ ಧರ್ಮ ಸನಾತನ ಧರ್ಮ ಅಂದ್ರೆ ಭಗವಂತನ ಸೇವೆಯನ್ನ ಮಾಡೋದು. ಅದಕ್ಕೇನೆ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ನಾವು ಇವಾಗ ದೇಹದ ಪ್ರಜ್ಞೆಯಿಂದ ನಾವು ಮನಸ್ಸಿನ ಪ್ರಜ್ಞೆಯನ್ನು ಮೀರಿ, ಬುದ್ಧಿಯ ಪ್ರಜ್ಞೆಯನ್ನು ಮೀರಿ ನಾವು ಆತ್ಮದ ಪ್ರಜ್ಞೆಗೆ ಬರ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ಇವಾಗ ನಾವು ಭಗವಂತನ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಇವಾಗ ನಿನ್ನೆಯ ದಿವಸನೂ ಸಹ ನಾನು ಭಗವಂತನ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಸೊ ಇವಾಗ ನಮ್ಗೆ 2 ಲೋಕಗಳಿದೆ, ಆಧ್ಯಾತ್ಮಿಕ ಲೋಕ ಮತ್ತೆ ಭೌತಿಕ ಪ್ರಪಂಚ. ಸೊ ಆಧ್ಯಾತ್ಮಿಕ ಲೋಕ ಎಷ್ಟು ಇದೆ ಅಂತಂದ್ರೆ, ಇವಾಗ ನಮ್ಗೆ ಒಂದು ಊರಂತಂದ್ರೆ ಊರು ಜಾಸ್ತಿ ಇರುತ್ತೆ ಅಲ್ವಾ, ಆ ಜೈಲ್ ಅನ್ನೋದು ಒಂದ್ ಸಣ್ಣ ಪ್ರದೇಶ ಮಾತ್ರ ಅಲ್ವಾ. ಅದೇ ತರನೇ ಈ ಇಡೀ ಸೃಷ್ಟಿಯನ್ನ ನಾವು ತಗೊಂಡ್ರೆ ಆಧ್ಯಾತ್ಮಿಕ ಪ್ರಪಂಚ 3ರಷ್ಟಿದೆ. ಬರೇ ಒಂದೇ ಒಂದು ಭಾಗ ಮಾತ್ರನೇ ಈ ಭೌತಿಕ ಪ್ರಪಂಚ ಇರೋದು. ಆದ್ರೂ ಸಹ ಭೌತಿಕ ಪ್ರಪಂಚ ಅಂದ್ರೆ ಎಷ್ಟೊಂದು ಬ್ರಹ್ಮಾಂಡಗಳಿದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಒಂದೇ ಒಂದು ಬ್ರಹ್ಮಾಂಡ ಅಲ್ಲ, ಎಷ್ಟೊಂದು ಬ್ರಹ್ಮಾಂಡಗಳಿದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಎಲ್ಲದರ ಮೂಲ ಪುರುಷ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಶ್ರೀಕೃಷ್ಣನಿಂದನೇ ಪ್ರತಿಯೊಂದು ಬಂದಿರೋದು. ಸೊ ಶ್ರೀಕೃಷ್ಣನಿಂದ ಮೊದಲು ಇಲ್ಲಿ ಮೊದಲ ಚತುರ್ವ್ಯೂಹ ಬರುತ್ತೆ. ಮೊದಲ ಚತುರ್ವ್ಯೂಹ ಯಾವುದು ಅಂತಂತಂದ್ರೆ ವಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ ಹೇಳ್ಬಿಟ್ಟು 4 ಜನರು ಬರ್ತಾರೆ. ವಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ. ಅದಾದ್ಮೇಲೆ ಈ ಸಂಕರ್ಷಣನಿಂದ ಮತ್ತೆ ನಾರಾಯಣ ಬರ್ತಾರೆ. ನಾರಾಯಣನಿಂದ ಮತ್ತೆ ಇಲ್ಲಿ 2ನೇ ಚತುರ್ವ್ಯೂಹ ಬರುತ್ತೆ. ಅಂದ್ರೆ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬರ್ತಾರೆ. ಮತ್ತೆ ಇಲ್ಲಿ 2ನೇ ಸಂಕರ್ಷಣನಿಂದ ಪುರುಷ ಅವತಾರಗಳು ಬರುತ್ತೆ. ಅಂದ್ರೆ ಯಾರು ಪುರುಷ ಅವತಾರಗಳು ಅಂದ್ರೆ 3 ವಿಷ್ಣುಗಳು. ಸೊ ಮೊದಲ ವಿಷ್ಣು ನಾವ್ ಯಾರಂತ ತಿಳ್ಕೊಂಡ್ವಿ ನೆನ್ನೆಯ ದಿನ, ಮಹಾವಿಷ್ಣು. ಸೊ ಮಹಾವಿಷ್ಣುವಿನ ಮಹಾವಿಷ್ಣು ಉಸಿರಾಡಿದಾಗ ಅವನ ದೇಹದಿಂದ ಎಷ್ಟೊಂದು ಬ್ರಹ್ಮಾಂಡಗಳು ಬರುತ್ತೆ. ಸೊ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೆ ಗರ್ಭೋದಕಶಾಹಿ ವಿಷ್ಣು ಹೋಗ್ತಾರೆ. ಸೊ ಗರ್ಭೋದಕಶಾಹಿ ವಿಷ್ಣು ಒಳಗಡೆ ಹೋದಾಗ್ಲೇನೆ ಅಲ್ಲಿ ನಿಮ್ಗೆ ಚಲನ ವಲನಗಳು ಅಂದ್ರೆ ಆಕ್ಟಿವಿಟೀಸ್ ಶುರುವಾಗ್ಲಿಕ್ಕೆ ಸಾಧ್ಯ. ಹೇಗೆ ಈ ದೇಹದ ಒಳಗಡೆ ಆತ್ಮ ಇದ್ರೆ ಮಾತ್ರ ಈ ದೇಹದಲ್ಲಿ ಒಂದು ಚಟುವಟಿಕೆ ನಡೆಯುತ್ತೋ, ಅದೇ ತರನೇ ಪ್ರತಿಯೊಂದು ಆ ಜಡ ವಸ್ತುವಿನಿಂದ ನಿರ್ಮಾಣವಾಗಿರುವ ಆ ಬ್ರಹ್ಮಾಂಡಗಳಲ್ಲಿ ಆ ಗರ್ಭೋದಕಶಾಹಿ ವಿಷ್ಣು ಹೋದಾಗ ಅಷ್ಟೇ ಅಲ್ಲಿ ಚಟುವಟಿಕೆಗಳು ಶುರುವಾಗುತ್ತೆ. ಬ್ರಹ್ಮ ಏನ್ ಮಾಡ್ತಾರೆ, ನಮ್ಮ ಆಸೆಗಳಿಗೆ ಅನುಗುಣವಾಗಿ ಮತ್ತೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವರು ನಮ್ಗೆ ಶರೀರವನ್ನ ಕೊಡ್ತಾರೆ. ಸೊ ನಾನು ಇವಾಗ ತುಂಬಾ ಪುಣ್ಯ ಮಾಡಿದ್ರೆ ನನಗೆ ದೇವತೆಗಳ ಶರೀರವನ್ನ ಕೊಡ್ತಾರೆ. ಅದೇ ನಾನು ಪಾಪ ಮಾಡಿದ್ರೆ ನನಗೆ ಕ್ಷುದ್ರ ಜಂತುಗಳ ಶರೀರವನ್ನ, ಮರ ಗಿಡಗಳ ಶರೀರವನ್ನ ನನಗೆ ಕೊಡ್ತಾರೆ. ಸೊ ಈ ತರ ಬ್ರಹ್ಮ ಏನ್ ಮಾಡ್ತಾರೆ, ಕರ್ಮಣ ದೈವ ನೇತ್ರೇಣ, ಅದರ ಅನುಸಾರವಾಗಿ ನಮ್ಗೆ ದೇಹ ಸಿಗುತ್ತೆ. ಸೊ ಈ ದೇಹಗಳನ್ನ ನಾವ್ ಏನ್ ಪಡೆದಿದೀವಿ ಅದು ನಮ್ಮ ಅನುಭವಕ್ಕೋಸ್ಕರ. ಇವಾಗ ನನಗೆ ನೀರಿನಲ್ಲಿ ಈಜಾಡ್ಬೇಕು ಅಂತ ಆಸೆ, ಆಕಾಶದಲ್ಲಿ ಹಾರ್ಬೇಕು ಅಂತ ಆಸೆ. ಆದ್ರೆ ಈ ಮನುಷ್ಯ ಜನ್ಮದಲ್ಲೇ ನಾವು ಎಲ್ಲವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅನುಗುಣವಾದ ಒಂದು ದೇಹ ಇರ್ಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲಾ ಆಸೆಗಳನ್ನ ತೀರಿಸ್ಲಿಕ್ಕೆ ಭಗವಂತ ಈ 84 ಲಕ್ಷ ಶರೀರಗಳನ್ನ ಕೊಟ್ಟಿದ್ದಾರೆ. ಆ ಶರೀರದಲ್ಲಿ ಆ ಅನುಭವಗಳನ್ನ ನೀವು ಪಡ್ಕೊಳ್ಳಿ. ಆ ಅನುಭವಗಳನ್ನೆಲ್ಲ ಪಡ್ಕೊಂಡು ಬೇಗ ನೀವು ಮನುಷ್ಯ ಜನ್ಮಕ್ಕೆ ಬಂದು, ಮನುಷ್ಯ ಜನ್ಮದಲ್ಲಿ ನೀವು ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ನೀವು ಆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ, ನಾವು ಧರ್ಮದಲ್ಲಿ ನಾವು ನಡ್ಕೊಂಡು ನಾವು ಹಣವನ್ನ ಸಂಪಾದನೆ ಮಾಡಿ ಮತ್ತೆ ಆಸೆ, ನಮ್ಮೆಲ್ಲ ಕಾಮನೆಗಳನ್ನ ನಾವು ಪೂರೈಸ್ಕೊಂಡು ಮೋಕ್ಷಕ್ಕೆ ನಾವು ಹೋಗ್ಬೇಕಾಗತ್ತೆ ಅಲ್ವಾ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಈಗ ಮನುಷ್ಯ ಜನ್ಮವನ್ನ ಪಡೆದಾಗ ನಾವು ಧರ್ಮ, ಅರ್ಥ, ಕಾಮ ನಾವು ಸರಿಯಾದ ಮಾರ್ಗದಲ್ಲಿ ಇದ್ರೂ ಸಹ ಆ ಕಾಮದಲ್ಲೇ ನಾವು ಉಳ್ಕೊಂಡ್ಬಿಡ್ತೀವಿ ಅಲ್ವಾ. ಯಾಕಂದ್ರೆ ನಮ್ಮ ಕಾಮಗಳು ಒಂದಾದ್ಮೇಲೆ ಇನ್ನೊಂದು ಬರ್ತಾನೆ ಇರುತ್ತೆ. ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಆ ಮೋಕ್ಷ ಅನ್ನೋದಕ್ಕೆ ನಾವು ಹೋಗೋದೇ ಇಲ್ಲ. ಮತ್ತೆ ಏನಾಗುತ್ತೆ, ಪುನರಪಿ ಜನನಂ ಪುನರಪಿ ಮರಣ. ನಾವು ಕರ್ಮ ಮಾಡಿದಾಗ ನಾವು ಬಂಧನಕ್ಕೆ ಸಿಕ್ಕಾಕೋತೀವಿ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ತರ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಏನಾಗ್ತಾ ಇದೆ, ಬ್ರಹ್ಮ ಅವರು ನಮ್ಗೆ ಈ 14 ಲೋಕಗಳಲ್ಲಿ ನಮ್ಮ ಕರ್ಮ ಫಲಕ್ಕೆ ಅನುಸಾರವಾಗಿ ನಮ್ಮ ಇಚ್ಛಾನುಸಾರ ಅವರು ನಮ್ಮನ್ನ ಈ 14 ಲೋಕದಲ್ಲಿ ನಮ್ಮನ್ನ ಅಲ್ಲಿ ಜೀವನ ಮಾಡೋ ತರ ಅವರು ನಮ್ಗೆ ದೇಹವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಪ್ರತಿಯೊಂದು ಜೀವಿಯ ಒಳಗಡೆ ಪರಮಾತ್ಮ ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು ಅವರು 3ನೇಯ ವಿಷ್ಣು ಅವರು ಪ್ರತಿಯೊಂದು
ದೇಹದ ಒಳಗಡೆ ಅವರು ಪರಮಾತ್ಮನಾಗಿ ಹೋಗ್ತಾರೆ. ಅಂದ್ರೆ ನಮ್ಮ ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ಹೃದಯ ಭಾಗದಲ್ಲಿ ಇರ್ತಾರೆ. ಎಲ್ಲಿ ತನಕ ಇರ್ತಾರೆ? ನಮ್ಮನ್ನ ವಾಪಸ್ಸು ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗೋ ತನಕ ಆತ್ಮದ ಜೊತೆ ಪರಮಾತ್ಮ ಯಾವಾಗ್ಲೂ ಇದ್ದೇ ಇರ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಭಗವಂತ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ನಮ್ಮನ್ನ ಅರ್ಥ ಮಾಡ್ಕೊಂಡು ಅವರು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಎಷ್ಟೊಂದು ಅವತಾರಗಳಲ್ಲಿ ಬರ್ತಾರೆ. ಅವರು ನೋಡಿ, ಗುಣಾವತಾರ, ಲೀಲಾವತಾರ, ಮನ್ವಂತರ ಅವತಾರ, ಯುಗಾವತಾರ, ಶಕ್ತ್ಯಾವೇಶ ಅವತಾರದಲ್ಲಿ ಬರ್ತಾರೆ. ಮತ್ತೆ ಅವರ ಏನು ಅವಧೂತರು ಅಂತ ಹೇಳ್ತಾರೆ. ಅವ್ರನ್ನ ಭಕ್ತರನ್ನ ಕಳಿಸ್ತಾರೆ. ನೀವು ಎಲ್ಲರಿಗೂ ಜ್ಞಾನವನ್ನ ಕೊಟ್ಟು ಅವರು ವಾಪಸ್ಸು ನನ್ನ ಮನೆಗೆ ಬರೋ ತರ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಒಂದೊಂದ್ಸತಿ ಏನ್ ಮಾಡ್ತಾರೆ, ಅವರೇ ಸ್ವತಃ ಬರ್ತಾರೆ. ಮತ್ತೆ ಒಂದೊಂದ್ಸತಿ ಅವರು ಈ ತರ ಭಗವದ್ಗೀತೆ, ಭಾಗವತಂ ಗ್ರಂಥ ರೂಪದಲ್ಲಿ ಅವ್ರು ಬರ್ತಾರೆ, ನಾಮಾವತಾರ ರೂಪದಲ್ಲಿ ಬರ್ತಾರೆ. ಆದ್ರೂ ಸಹ ನಾವ್ ಯಾರನ್ನು ಅರ್ಥ ಮಾಡ್ಕೊಳೋ ಅಂತ ಸ್ಥಿತಿಯಲ್ಲೇ ಇಲ್ಲ. ನಮ್ಗೆ ನಮ್ಮ ಇಂದ್ರಿಯ ಸುಖವೇ ಹೆಚ್ಚಾಗೋಗ್ಬಿಟ್ಟಿದೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷ ಅವತಾರ, ಗುಣಾವತಾರ, ಲೀಲಾವತಾರ, ಶಕ್ತ್ಯಾವೇಶ ಅವತಾರ, ಮನ್ವಂತರ ಅವತಾರ, ಈ ತರ ಎಷ್ಟೊಂದು ಅವತಾರಗಳಿದೆ ಭಗವಂತಂದು. ಮತ್ತೆ ಈ 3 ವಿಷ್ಣುಗಳನ್ನ ಪುರುಷ ಅವತಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಕ್ಷೀರೋದಕಶಾಹಿ ವಿಷ್ಣು. ನೋಡಿ, ಇಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮನ ಜನನ ಆಗ್ತಿರೋದು. ಸೊ ಇವಾಗ ಬ್ರಹ್ಮ ಅವರು 2ನೇ ಸೃಷ್ಟಿಕರ್ತ. ಮೊದಲನೇ ಸೃಷ್ಟಿಕರ್ತ ಬಂದು ಅವರು ವಿಷ್ಣು ಅಥವಾ ಕೃಷ್ಣ. ಸೊ ವಿಷ್ಣು ಬಂದು ಕೃಷ್ಣನ ಅಂಶ. ಸೊ ಕೃಷ್ಣನಿಗೂ ವಿಷ್ಣುವಿಗೂ ಏನು ವ್ಯತ್ಯಾಸ ಅಂತಂತಂದ್ರೆ, ಇವಾಗ ಕೃಷ್ಣ ಅಂತಂದ್ರೆ ಇವಾಗ ಮನೆಯಲ್ಲಿ ಇರೋ ತರ, ವಿಷ್ಣು ಅವರು ಆಫೀಸಲ್ಲಿ ಇರೋ ತರ. ಸೊ ಇವಾಗ ನಾವು ಯಾರ ಜೊತೆ ತುಂಬಾ ಒಡನಾಟ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ? ಇವಾಗ ಯಾರು ಮನೆಯಲ್ಲಿ ಇರ್ತಾರೋ ಅವ್ರ ಜೊತೆ ನಾವು ಒಡನಾಟವನ್ನ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ಇಲ್ಲಿ ವಿಷ್ಣುವಿನ ಜೊತೆ ನಾವು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಅಲ್ವಾ? ಆಫೀಸಲ್ಲಿ ನಾವು ಇವಾಗ ನಮ್ಮ ಅಮ್ಮನೆಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಸಹ ನಾನು ಹೋಗಿ ಅಮ್ಮನ ಹತ್ರ ಸಲುಗೆಯಿಂದ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಮನೆಯಲ್ಲಿ ನಾನು ಎಷ್ಟು ಸಲುಗೆಯಿಂದ ಇರ್ಲಿಕ್ಕೆ ಸಾಧ್ಯನೋ ಅಷ್ಟು ಸಲುಗೆಯಿಂದ ಅದೇ ನಮ್ಮ ಅಮ್ಮನೇ ಇರ್ಬಹುದು, ಆಫೀಸಿಗೆ ಬಂದಾಗ ನಾವ್ ಹತ್ರ ಸಲುಗೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅಷ್ಟು ಡಿಫ್ರೆನ್ಸ್ ಕೃಷ್ಣ ಮತ್ತೆ ವಿಷ್ಣುವಿಗೆ ಅದೇ ಡಿಫ್ರೆನ್ಸ್. ಅಂದ್ರೆ ಇವಾಗ ನಾವ್ ಡ್ಯೂಟಿಯಲ್ಲಿರುವ ಕೃಷ್ಣನನ್ನ ವಿಷ್ಣು ಅಂತ ಹೇಳ್ಬಿಟ್ಟು ಕರಿಬಹುದು. ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಡ್ಯೂಟಿಯಲ್ಲಿ ಕೆಲಸದ ಮೇಲೆ ಇರುವ ವಿಷ್ಣುವನ್ನ ಕೆಲಸದ ಮೇಲೆ ಇರುವ ಕೃಷ್ಣನನ್ನ ವಿಷ್ಣು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋತಾ ಇದೀವಿ? ಇಷ್ಟೆಲ್ಲಾ ಬ್ರಹ್ಮಾಂಡಗಳು ಈ ಮಹಾವಿಷ್ಣುವಿನಿಂದ ಬರ್ತಾ ಇದೆಯಲ್ಲ, ಎಲ್ಲ ಲೋಕಗಳ ಒಡೆಯ ಮೂಲ ಪುರುಷ ಕೃಷ್ಣ. ನಾವು ಆ ಪರಮ ಸತ್ಯನನ್ನ ಹುಡುಕ್ತಾ ಹೋದ್ರೆ ಅದು ಕೊನೆಗೊಳ್ಳದೆ ಕೃಷ್ಣನಲ್ಲಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸರ್ವಲೋಕ ಮಹೇಶ್ವರ ಯಾರು? ಕೃಷ್ಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ಇವಾಗ ನಮ್ಮ ಜೊತೆ ನಾವು ಈ ಶರೀರದಲ್ಲಿ ಎಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. 2ನೇ ಚಾಪ್ಟರ್ ಅಲ್ಲಿ ನಾವು ಹೃದಯ ಭಾಗದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಲ್ವಾ? ನೋಡಿ, ನಮ್ಮ ಜೊತೆ ಯಾರಿದ್ದಾರೆ? ನಮ್ಮ ಜೊತೆ ಕೃಷ್ಣ ಇದ್ದಾರೆ. ಅವರು ಯಾವ ರೂಪದಲ್ಲಿ ಇದ್ದಾರೆ? ಅವರು ಪರಮಾತ್ಮ ರೂಪಿಯಾಗಿ ಇದ್ದಾರೆ. ಚತುರ್ಭುಜ ರೂಪದಲ್ಲಿ ಅವರು ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮವನ್ನ ಧರಿಸಿ ಅವರು ಆತ್ಮದ ಜೊತೆ ಅವರು ಇದ್ದಾರೆ. ಸೊ ಪ್ರಭುಪಾದರು ಅಮೆರಿಕದಲ್ಲಿ ಇದ್ದಾಗ ನೋಡಿ, ಎಷ್ಟೊಂದು ನಾವು ಇಸ್ಕಾನ್ ದೇವಸ್ಥಾನದಲ್ಲಿರುವ ಚಿತ್ರಗಳನ್ನ ನಾವು ನೋಡಿದೀವಿ ಅಲ್ವಾ? ತುಂಬಾ ಸುಂದರವಾದ ಚಿತ್ರಗಳಲ್ವಾ? ಅದನ್ನೆಲ್ಲ ಪೇಂಟ್ ಮಾಡಿರೋದು ಅಮೇರಿಕನ್ ಭಕ್ತರು, ಪ್ರಭುಪಾದರ ಭಕ್ತರು. ಅವಾಗ ಒಂದ್ಸತಿ ಒಬ್ರು ಕೇಳ್ತಾರಂತೆ, ಪ್ರಭುಪಾದ್ರೆ ಇದು ಪರಮಾತ್ಮ ಹೃದಯದಲ್ಲಿ ಇದಾರಲ್ವಾ ಆತ್ಮದ ಜೊತೆ, ಹೇಗೆ ನಾನು ಚಿತ್ರವನ್ನ ಬರೀಲಿ? ಪರಮಾತ್ಮ ಕೂತ್ಕೊಂಡಿದಾರ, ನಿಂತ್ಕೊಂಡಿದಾರ? ಯಾಕಂದ್ರೆ ಅವ್ರಿಗೆ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಲ್ವಾ? ಸೊ ಅದಕ್ಕೆ ಆಗ ಪ್ರಭುಪಾದರು ಹೇಳ್ತಾರಂತೆ, ಪರಮಾತ್ಮ ನಿಂತ್ಕೊಂಡಿದ್ದಾರೆ, ಅವರು ಪೀತಾಂಬರವನ್ನ ಧರಿಸಿದ್ದಾರೆ, ಶಂಖ ಚಕ್ರ ಗದಾ ಪದ್ಮವನ್ನ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪರಮಾತ್ಮನ ರೂಪವನ್ನ ಅವರು ವರ್ಣನೆ ಮಾಡ್ತಾರಂತೆ. ನೋಡಿ, ಎಷ್ಟು ಅದ್ಭುತವಾಗಿ ಅವರು ಚಿತ್ರವನ್ನ ಬರ್ದಿದ್ದಾರೆ ಅಲ್ವಾ? ಸೊ ಈ ತರ ನಮ್ಮ ಆತ್ಮದ ಜೊತೆ ಪರಮಾತ್ಮ ಯಾವಾಗ್ಲೂ ಸಹ ಇರ್ತಾರೆ. ಇವಾಗ ನಮ್ಗೆ ಹಂಗ ಅನ್ಸುತ್ತೆ ಅಲ್ವಾ, ನಮ್ ಜೊತೆನೆ ಪರಮಾತ್ಮ ಇದ್ದಾನ, ಎಲ್ಲವನ್ನ ಬಲ್ಲ ಸರ್ವಜ್ಞ ಇದ್ದಾನ, ನಮ್ಮ ಹಿಂದಿಂದು ಮುಂದಿಂದು ಮತ್ತೆ ಈಗ ನಡಿಬೇಕಾಗಿರೋದು ಎಲ್ಲವನ್ನ ಬಲ್ಲಂತಹ ಪರಮಾತ್ಮ ನಮ್ಮ ಜೊತೆ ಇದನ್ನ, ನಮ್ಮ ಜೊತೆ ಇದ್ರೆ ನಾನ್ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ನಮ್ಗೆ ಒಂದು ಕ್ಷಣ ಅನ್ಸತ್ತೆ ಅಲ್ವಾ? ಯಾಕೆ ನಾವು ಕಷ್ಟ ಪಡ್ತಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಒಂದು ಏನು ಇದರ ಮೂಲಕ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತಂದ್ರೆ 2 ಪಕ್ಷಿಗಳನ್ನ ನಾವ್ ಇಲ್ಲಿ ನೋಡ್ತಾ ಇದೀವಲ್ವಾ? ಇದು ಈ ಒಂದೇ ಮರದ ಒಂದು ಕೊಂಬೆಯಲ್ಲಿ ಇಲ್ಲಿ 2 ಪಕ್ಷಿಗಳಿದೆ. ಒಂದು ಪಕ್ಷಿಯನ್ನ ಆತ್ಮಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ, ಇನ್ನ ಒಂದು ಪಕ್ಷಿಯನ್ನ ಪರಮಾತ್ಮನಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಆತ್ಮದ ಪಕ್ಷಿ, ಆತ್ಮವನ್ನ ಪ್ರತಿನಿಧಿಸ್ತಾ ಇರುವ ಪಕ್ಷಿ ಅದು ಎಷ್ಟು ಬ್ಯುಸಿ ಆಗಿದೆ ಅಂತಂದ್ರೆ, ಈ ಮರದ ಹಣ್ಣುಗಳನ್ನ ತಿಂದು ಅದನ್ನ ಆ ರುಚಿಯನ್ನ ಸವಿಯೋದ್ರಲ್ಲಿ ಅದು ತುಂಬಾ ತನ್ನನ್ನ ತಾನು ಅದು ತೊಡಗಿಸ್ಕೊಂಡ್ಬಿಟ್ಟಿದೆ. ಪಕ್ಕದಲ್ಲಿ ಇನ್ನೊಂದು ಪಕ್ಷಿ ಇದೆ ಅನ್ನೋ ಒಂದು ಅರಿವು ಸಹ ಅದಕ್ಕೆ ಇಲ್ಲ. ಈ ಪಕ್ಷಿಗೆ ಒಂದೊಂದ್ಸತಿ ತುಂಬಾ ಸಿಹಿಯಾದ ಹಣ್ಣುಗಳು ಸಿಗ್ತಾ ಇದೆ, ಒಂದೊಂದ್ಸತಿ ಅದಕ್ಕೆ ಒಗರಾದ ಹಣ್ಣುಗಳು ಸಿಗ್ತಾ ಇದೆ. ಈ ಪಕ್ಷಿ ಈ ಪರಮಾತ್ಮ
ಅನ್ನೋ ಪಕ್ಷಿ ಈ ಪಕ್ಷಿಗೆ ಮಾತಾಡಿಸ್ತಾ ಇದೆ. ಆದ್ರೆ ಈ ಪಕ್ಷಿ ಎಷ್ಟು ಗದ್ದಲದಲ್ಲಿ ಇದೆ ಅಂತಂದ್ರೆ ಪರಮಾತ್ಮನ ಮಾತುಗಳು ಸಹ ಕಿವಿಗೆ ಹಾಕಿಸ್ಕೊಳೋ ಅಷ್ಟು ಅದಕ್ಕೆ ಆ ವ್ಯವಧಾನ ಅನ್ನೋದಿಲ್ಲ, ಅಷ್ಟು ಬ್ಯುಸಿಯಾಗಿ ಅದು ಇದೆ. ಅಂದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪರಮಾತ್ಮ ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರೆ. ಆದ್ರೆ ನಾವು ಅದನ್ನ ಕಿವಿ ಮೇಲೆ ಹಾಕೊಳ್ಳೋ ಅಷ್ಟು ವ್ಯವಧಾನ ನಮ್ಗೆ ಇಲ್ಲ. ನಾವು ನಮ್ಮ ಇಂದ್ರಿಯ ಸುಖದಲ್ಲಿ ನಮ್ಮನ್ನ ನಾವು ಮುಳುಗಿಸ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ನಮ್ಗೆ ಇಲ್ಲಿ ಈ ಉಪನಿಷತ್ತಲ್ಲಿ ಏನೇ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವಾಗ ನಾವು ಆ ಪಕ್ಕದಲ್ಲಿರುವ ಪಕ್ಷಿಯ ಕಡೆ ತಿರುಗಿ ನೋಡ್ತೀವೋ, ಅಂದ್ರೆ ಯಾವಾಗ ನಾವು ನಮ್ಮ ಜೊತೆಯಲ್ಲೇ ಇರುವ ಪರಮಾತ್ಮನ ಕಡೆ ತಿರುಗಿ ನೋಡ್ತೀವೋ, ಆಗ ಪರಮಾತ್ಮನ ಮಾರ್ಗದರ್ಶನ ನಮ್ಗೆ ಅರ್ಥ ಆಗತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ಪರಮಾತ್ಮನ ಮಾರ್ಗದರ್ಶನದಲ್ಲಿ ಬರ್ತೀವೋ ಆಗ ಎಲ್ಲವೂ ಸಹ ನಾವು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಿಂತ ನಾವು ಇದಕ್ಕಿಂತ ಮುಂಚೆ ನಾವು ನಮ್ಮ ದೇಹವನ್ನ ಒಂದು ಕುದುರೆ ಗಾಡಿಗೆ ಹೋಲಿಸಿದ್ರಲ್ಲ, ಅಲ್ಲೂ ಸಹ ಹಾಗೆ ಅಲ್ವಾ, ನಾವು ಶ್ರೇಷ್ಠವಾಗಿರೋದು ಯಾವುದು ಇದೆಯೋ ಅದರ ಮಾತನ್ನ ನಾವು ಕೇಳ್ಬೇಕು ಅಲ್ವಾ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವ್ ಇಂದ್ರಿಯಗಳ ಮಾತನ್ನ ನಾವು ಕೇಳ್ತಾ ಇದೀವಿ. ಸೊ ಅದ್ರ ಇಂದ್ರಿಯಕ್ಕಿಂತ ತುಂಬಾ ಶ್ರೇಷ್ಠವಾದದ್ದು ನಮ್ಮ ಮನಸ್ಸು ಅಂತ ನಾವು ತಿಳ್ಕೊಂಡ್ವಿ. ಮನಸ್ಸಿಗಿನ ತುಂಬಾ ಶ್ರೇಷ್ಠವಾದದ್ದು ನಮ್ಮ ಬುದ್ಧಿಗಿನ ಶ್ರೇಷ್ಠವಾದದ್ದು ಆತ್ಮಕ್ಕಿಂತ ಶ್ರೇಷ್ಠವಾದದ್ದು ಪರಮಾತ್ಮ ಅಲ್ವಾ. ನಾವ್ ಯಾವಾಗ ಪರಮಾತ್ಮನ ನಿರ್ದೇಶನದ ಕೆಳಗಡೆ ನಾವು ಬರ್ತೀವೋ ಆಗ ನಮ್ಮ ಜೀವನದ ಪಥ ಸರಿಯಾಗಿರೋ ಕಡೆಗೆ ಅದು ಸಾಗತ್ತೆ. ಮತ್ತೆ ನಮ್ಮ ಈ ಪರಮಾತ್ಮ ಬರೇ ಏನು ನಾನು ಹಿಂದುವಿನ ಹೃದಯದಲ್ಲಿ ಮಾತ್ರ ಇರೋದು, ನನ್ನ ಕ್ರಿಶ್ಚಿಯನ್, ನಾನು ಇದನ್ನೆಲ್ಲ ನಂಬೋದಿಲ್ಲ, ನಾನು ಮುಸ್ಲಿಂ ಇದನ್ನೆಲ್ಲ ನಂಬೋದಿಲ್ಲ ಅಂತ ಅಲ್ಲ. ಎಲ್ಲರಲ್ಲೂ ಇದ್ದಾರೆ ಅವರು. ನಾವು ನಂಬ್ತೀವೋ ನಾವು ಬಿಡ್ತೀವೋ ಎಲ್ಲರಲ್ಲೂ ಸಹ ಆ ಪರಮಾತ್ಮನವರು ಇದ್ದಾರೆ. ಮತ್ತೆ ಎಲ್ಲರೂ ಸಹ ಈ ನೀತಿ ನಿಯಮಗಳು ಏನಿದೆ ಅದಕ್ಕೆ ಅವರು ಒಳಪಟ್ಟಿದ್ದಾರೆ. ನನ್ನ ಬೇರೆ ಧರ್ಮ, ನಾನು ಬೇರೆದನ್ನ ನಾನು ಪಾಲಿಸ್ತೀನಿ ಅಂತಂದ್ರೂ ಎಲ್ಲರಿಗೂ ಸಹ ಈ ಭಗವಂತನ ಏನು ಧರ್ಮ ಇದೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಈ ಸನಾತನ ಧರ್ಮ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವ್ ಈ ಭೌತಿಕ ಪ್ರಪಂಚಕ್ಕೆ ಬಂದಿರೋದು ನಮ್ಮ ಆಸೆಯಿಂದ. ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಭಗವಂತನ ಅಂಶವಾಗಿದೀವಲ್ವಾ, ನಮ್ಗೆ ಭಗವಂತ ಒಂದು ಚಿಕ್ಕ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಏನ್ ಸ್ವಾತಂತ್ರ್ಯ ಅಂತಂದ್ರೆ, ನಾವು ಆಸೆಯನ್ನ ಪಡೋ ಅಷ್ಟು ಸ್ವಾತಂತ್ರ್ಯವನ್ನ ಮಾತ್ರ ಕೊಟ್ಟಿದ್ದಾರೆ. ನಾವು ಆಸೆಯನ್ನಷ್ಟೇ ನಾವು ಪಡಬಹುದು, ಆದ್ರೆ ಆಸೆಯನ್ನ ಪೂರೈಸ್ಕೊಳ್ಳುವಂತಹ ಶಕ್ತಿನ ನಮ್ಗೆ ಕೊಟ್ಟಿಲ್ಲ. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಗೆ ಆಸೆಯನ್ನ ಪಡುವಂತಹ ಒಂದು ಚಿಕ್ಕ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ, ಆದ್ರೆ ಆ ಆಸೆಯನ್ನ ಪೂರೈಸ್ಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ನಮ್ಗೆ ಕೃಷ್ಣ ಕೊಟ್ಟಿಲ್ಲ. ನಾವು ನಮ್ಮ ಆಸೆಯನ್ನ ಪೂರೈಸ್ಕೋಬೇಕು ಅಂತಂದ್ರೆ ಭಗವಂತನೇ ನಮ್ಗೆ ಆಸೆಯನ್ನ ಪೂರೈಸ್ಬೇಕಾಗತ್ತೆ. ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ನಮ್ಮ ಚಿಕ್ಕ ಮಗು ಅದಕ್ಕೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಪಡುತ್ತೆ ಅಲ್ವಾ. ಆದ್ರೆ ಆ ಚಿಕ್ಕ ಮಗುನೇ ಹೋಗಿ ಐಸ್ ಕ್ರೀಮ್ ಶಾಪ್ಗೆ ಹೋಗಿ ಐಸ್ ಕ್ರೀಮ್ ಅನ್ನ ಕೊಂಡ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಆ ಚಿಕ್ಕ ಮಗು ತಂದೆ ಹತ್ರ ತನ್ನ ಆಸೆಯನ್ನ ವ್ಯಕ್ತಪಡಿಸುತ್ತೆ, ಅಪ್ಪ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ. ಅವಾಗ ಅಪ್ಪ ಏನ್ ಮಾಡ್ತಾರೆ, ಸರಿ ಆಯ್ತು, ಆ ಮಗುವಿನ ಆರೋಗ್ಯ ಸ್ಥಿತಿಯನ್ನ ನೋಡುತ್ತೆ. ಮಗು ಆರೋಗ್ಯಕರವಾಗಿದ್ರೆ ಸರಿ ಆಯ್ತು ಬಾ, ನಾನು ಕರ್ಕೊಂಡು ಹೋಗಿ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಶಾಪ್ಗೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ತಾರೆ. ಅಕಸ್ಮಾತ್ ಮಗುಗೇನಾದ್ರೂ ಹುಷಾರಿಲ್ಲ ಅಂತಂದ್ರೆ, ಬೇಡ ಪುಟ್ಟ ತಿನ್ಬೇಡ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳ್ತಾರೆ. ಅದ್ರ ತುಂಬಾ ಹಠ ಮಾಡಿದ್ರೆ ಏನ್ ಮಾಡ್ತಾರೆ, ಮತ್ತೆ ಕರ್ಕೊಂಡು ಹೋಗಿ ಕೊಡಿಸ್ತಾರೆ ಅಲ್ವಾ. ಸೊ ಇವಾಗ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮಗು ಆಸೆ ಪಡ್ತು, ಆದ್ರೆ ಅದನ್ನ ಪೂರೈಸ್ಬೇಕಾಗಿರೋದು ಈಗ ಭಗವಂತ. ಅದೇ ತರನೇ ಇವಾಗ ನಾವು ಏನೋ ಒಂದು ಆಸೆಯನ್ನ ಪಡ್ತೀವಿ, ಆದ್ರೆ ಅದನ್ನ ನಾವೇ ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಭಗವಂತ ನೋಡ್ತಾರೆ, ಅಂದ್ರೆ ನಮ್ಗೆ ಅದನ್ನ ಯೋಗ್ಯತೆ ಇದ್ಯಾ, ನಮ್ಗೆ ಆ ಪುಣ್ಯ ಇದ್ಯಾ, ನಾವು ಆ ಆಸೆಯನ್ನ ಪೂರೈಸ್ಕೊಳೋ ಪುಣ್ಯ ಇದ್ರೆ ಭಗವಂತ ಏನ್ ಮಾಡ್ತಾರೆ, ಪ್ರಕೃತಿಯ ಮೂಲಕ ನಮ್ಮ ಆಸೆಯನ್ನ ಪೂರೈಸ್ತಾರೆ. ಇವಾಗ ನನಗೇನಾದ್ರೂ ಒಂದು ಕಾರ್ ತಗೋಬೇಕು ಅಂತ ಆಸೆ ಪಟ್ರೆ, ನನ್ಗೇನಾದ್ರೂ ನನಗೆ ಆ ಪುಣ್ಯ ಇದ್ರೆ, ನಾನು ಕಾರಲ್ಲಿ ಓಡಾಡಿ ಆ ಸುಖವನ್ನ ಅನುಭವಿಸುವಂತಹ ಪುಣ್ಯ ಇದ್ರೆ, ಆಗ ಭಗವಂತ ಏನ್ ಮಾಡ್ತಾರೆ, ಪ್ರಕೃತಿಗೆ ಹೇಳ್ತಾರೆ, ಸರಿ ನೀನು ಅವನ ಆಸೆಯನ್ನ ಪೂರೈಸು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಎಲ್ಲವನ್ನ ಅವರು ಸರಿ ಹೊಂದೋ ತರ ಅವರು ಪ್ರಕೃತಿಯ ಮೂಲಕ ಅವರು ಮಾಡಿ ಕೊಡ್ತಾರೆ. ಅದಕ್ಕೆ ನಾವು ನೋಡಿರ್ಬೋದಲ್ಲ, ಎಷ್ಟೊಂದ್ ಜನಕ್ಕೆ ಕಾರ್ ಕೊಂಡ್ಕೊಳ್ಳುವಂತ ಯೋಗ್ಯತೆನೇ ಇಲ್ಲ, ಆದ್ರೂ ಸಹ ಅವರು ಹೇಗೋ ಅವ್ರಿಗೆ ಯಾರ್ದೋ ಒಬ್ರದ್ದು ಕಾರ್ ಸಿಕ್ಕಿ ಅವ್ರು ಕಾರಲ್ಲಿ ಓಡಾಡ್ತಾ ಇರ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಅನುಗ್ರಹ ಇಲ್ದಲೆ ಯಾವುದನ್ನು ಸಹ ಆಗೋದಿಲ್ಲ ಅನ್ನೋದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ನಾವು ಇಚ್ಛೆ ಪಡೋದಷ್ಟೇನೆ ನಮ್ಗೆ ಇರೋ ಸ್ವಾತಂತ್ರ್ಯ. ಆ ಇಚ್ಛೆಯನ್ನ ಪೂರೈಸೋದು ಭಗವಂತನೇ ಈ ಪ್ರಕೃತಿಯ ಮೂಲಕ ಅವರು ಪೂರೈಸ್ತಾರೆ. ಸೊ ಇವಾಗ ನಾವು ಇಚ್ಛೆಯನ್ನ ಪಟ್ಟಿದ್ದಕ್ಕೇನೆ ನಾವು ಇವಾಗ ಭಗವಂತನನ್ನ ಬಿಟ್ಟು ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದು ಇಲ್ಲಿ ನಾವು ಅಷ್ಟೆಲ್ಲ ನಾವು ಕಷ್ಟವನ್ನ ನಾವಿಲ್ಲಿ ಪಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ನಾವು ಎಷ್ಟು ಕಷ್ಟ, ನಮ್ಮ ತಾಪತ್ರಯಗಳೇ ನಮ್ಗೆ ಗೊತ್ತಿಲ್ಲ. ನಾವು ಬರೇ ಇಲ್ಲಿ ದಿನ ಬೆಳಗಾದ್ರೆ ಇಲ್ಲಿ ಏನೋ ಒಂದು ಕರೆಂಟ್ ಹೋಯ್ತೋ, ಅಥವಾ ಇನ್ನೇನೋ ನನ್ನ ಹತ್ರ ಹಣ ಇಲ್ಲವೋ, ಅಥವಾ ಮನೆಯಲ್ಲಿ ಜಗಳ, ಇದೇನ ನಾವು ತಾಪತ್ರಯ ಅನ್ಕೊಂಡಿದೀವಿ. ಆದ್ರೆ ನಮ್ಮ ನಿಜವಾದ ತಾಪತ್ರಯಗಳು ಜನ್ಮ, ಮೃತ್ಯು, ಜರ, ವ್ಯಾಧಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ. ಆ 4 ತಾಪತ್ರಯಗಳನ್ನ ನಮ್ಮ ಈ ಸೈನ್ಸ್ ಅನ್ನೋದು ಎಷ್ಟೇ ಮುಂದುವರ್ಕೊಂಡು ಹೋದ್ರೂ ಸಹ ಈ 4 ತಾಪತ್ರಯದಿಂದ ನಮ್ಮನ್ನ
ಅದನ್ನ ಅದಕ್ಕೆ ಮುಕ್ತಿಯನ್ನ ಕೊಡಿಸ್ಲಿಕ್ಕೆ ಅಥವಾ ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜನ್ಮಕ್ಕೆ ಆಗ್ಲಿ, ಜನ್ಮ, ಮೃತ್ಯು, ಜರ ಅಂದ್ರೆ ನಾವು ವಯಸ್ಸಾಗೋದನ್ನ ತಡೆಗಟ್ಟಲಿಕ್ಕೆ ಯಾವುದೇ ಒಂದು ಈ ಸೈನ್ಸ್ಗೆ ಸಾಧ್ಯ ಇಲ್ಲ. ಮತ್ತೆ ಜರ, ವ್ಯಾಧಿ, ಕಾಯಿಲೆಗಳು ಅಲ್ವಾ, ಒಂದಲ್ಲ ಒಂದು ಕಾಯಿಲೆಯಿಂದ ಒಬ್ಬ ಮನುಷ್ಯ ಅವನು ಬಳಲ್ತಾ ಇರ್ತಾನೆ. ಅದಕ್ಕೂ ಸಹ ಒಂದು ಪರಿಹಾರ ಅಂದ್ರೆ ಕಾಯಿಲೆಗಳೇ ಬರ್ದಲೇ ಇರೋ ತರ ತಡಿಲಿಕ್ಕೆ ಆಗದೇ ಇಲ್ಲ ಅಲ್ವಾ, ಸಾಧ್ಯನೇ ಇಲ್ಲ. ಸೊ ಇದೆಲ್ಲ ಇದರಿಂದೆಲ್ಲ ನಾವು ಪರಿಹಾರವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ನಾವು ಮತ್ತೆ ಭಗವಂತನ ಲೋಕಕ್ಕೆ ಹೋದ್ರೆ ಮಾತ್ರ ನಾವು ಈ ಜನ್ಮ, ಮೃತ್ಯು, ಜರ, ವ್ಯಾಧಿಯಿಂದ ನಮ್ಗೆ ಪರಿಹಾರ ಅಂದ್ರೆ ಶಾಶ್ವತವಾದ ಪರಿಹಾರ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೇನೋ ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿದೀವಿ ಅಲ್ವಾ, ನಾವಿಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಾವೇನೋ ಇಲ್ಲಿ ಪಿಕ್ನಿಕ್ ಮಾಡ್ಲಿಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ನಾವು ಆತರ ನಾವಿಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಾವಿಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಬಂಧನಕ್ಕೆ ಒಳಗಾಗಿರೋ ಒಂದು ಕೈದಿಗೆ ಒಂದು ಡ್ರೆಸ್ ಅನ್ನ ಕೊಡ್ತಾರಲ್ವಾ, ಅದೇ ತರನೇ ನಾವೆಲ್ಲನೂ ಸಹ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ವಿ ಅಲ್ವಾ, ನಾವೆಲ್ಲ ಭಗವಂತನ ಅಂಶ, ಭಗವಂತನ ಅಂಶವಾಗಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಲ್ವಾ. ಇವಾಗ ರಾಜನ ಮಗ ಅವನು ಚಿಂದಿ ಹಾಯೋ ಹುಡುಗರ ಜೊತೆ ಇದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ ಅಲ್ವಾ, ಅದೇ ತರನೇ ನಾವು ಭಗವಂತನ ಮಕ್ಕಳಾಗಿ, ಇಡೀ ಸೃಷ್ಟಿಕರ್ತನ ಮಕ್ಕಳಾಗಿ ನಾವು ಎಷ್ಟು ಕಷ್ಟವನ್ನ ಪಡ್ತಾ ಇದೀವಿ ಅಲ್ವಾ. ಸೊ ಇವಾಗ ಕೈದಿಗೆ ಹೇಗೆ ಒಂದು ಅಂಗಿಯನ್ನ ಕೊಡ್ತಾರೋ, ಅವನು ಸೆರೆಮನೆಗೆ ಹೋದಾಗ ನಮ್ಗೆ ಇವಾಗ ಒಂದು ಶರೀರವನ್ನ ಕೊಟ್ಟಿದ್ದಾರೆ, ಸರಿ ಆಯ್ತು ನೀನು ಜೀವನವನ್ನ ಮಾಡು ಇಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, ಆ ಜೈಲಲ್ಲಿ ಇದ್ಕೊಂಡು ನಾವು ಆ ಜೈಲಿನಿಂದ ಹೊರಗಡೆ ಹೇಗಪ್ಪ ಬರ್ಬೇಕು ಅಂತ ನಾವು ಯೋಚನೆನೇ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ನಾವು ಎ ಕ್ಲಾಸ್ ಅಕಸ್ಮಾತ್ ಸಿ ಕ್ಲಾಸ್ ಜೈಲಲ್ಲಿ ಇದ್ರೆ ಬಿ ಕ್ಲಾಸ್ ಜೈಲ್ಗೆ ಹೋಗ್ಬೇಕು, ಅಥವಾ ಬಿ ಕ್ಲಾಸ್ ಜೈಲಿಂದ ಸಿ ಕ್ಲಾಸ್ ಜೈಲ್ಗೆ ಹೋಗ್ಬೇಕು ಅಂತ ಅನ್ಕೋತಾ ಇದೀವಿ ಹೊರತು ನಾವಿಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ, ನಾವು ಈ ಬಂಧನದಿಂದ ಹೊರಗಡೆ ಬರ್ಬೇಕಲ್ಲ, ನಾವು ಮುಕ್ತಿಯನ್ನ ಪಡಿಬೇಕಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಸೊ ನಮ್ಗೆ ಇವಾಗ ಭಗವಂತ ಯಾವಾಗ ಚಾನ್ಸ್ ಕೊಡ್ತಾರೆ ಅಂತಂದ್ರೆ, ನಾವು ಈ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ನಮ್ಗೆ ಚಾನ್ಸ್ ಕೊಡ್ತಾರೆ ಭಗವಂತ. ನೀವ್ ಅರ್ಥ ಮಾಡ್ಕೊಳ್ಳಿ, ಈ ಜನ್ಮ ಅಂದ್ರೆ ಏನು, ಈ ಜೀವನ ಅಂದ್ರೆ ಏನು, ಈ ಸೃಷ್ಟಿ ಅಂತಂದ್ರೆ ಏನು, ನೀವ್ ಯಾರು ಅಂತ ಅರ್ಥ ಮಾಡ್ಕೊಂಡು ನೀವು ಬೇಗ ನಿಮ್ಮ ಧರ್ಮವನ್ನ ಪಾಲಿಸಿ ನೀವು ನನ್ನ ಬಳಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಮನುಷ್ಯ ಜನ್ಮ ಬಂದಾಗ ನಮ್ಗೆ ಚಾನ್ಸ್ ಕೊಡ್ತಾರೆ. ಆದ್ರೆ ನಾವ್ ಇದನ್ನ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಬಂಗಾರದ ಗಟ್ಟಿ ಇರುತ್ತೆ ಅನ್ಕೊಳ್ಳಿ, ಆ ಬಂಗಾರದ ಗಟ್ಟಿಯನ್ನ ನಾವು ಅದನ್ನ ಪೇಪರ್ ವೇಟ್ ತರ ಉಪಯೋಗಿಸಿದ್ರೆ ಅದನ್ನ ಯಾರಾದ್ರೂ ಬುದ್ಧಿವಂತರು ಅಂತ ಹೇಳ್ತಾರ, ಬಂಗಾರದ ಗಟ್ಟಿಯನ್ನ ಪೇಪರ್ ವೇಟ್ ತರ ಉಪಯೋಗಿಸಿದ್ರೆ. ಇವಾಗ ಅದೇ ತರ ನಾವು ಮಾಡ್ತಾ ಇದೀವಿ. ಇವಾಗ ಮನುಷ್ಯ ಜನ್ಮವನ್ನ ನಾವು ಮತ್ತೆ ಈ ಇಂದ್ರಿಯ ಸುಖವನ್ನ ಪಡಿಲಿಕ್ಕೆ ನಾವು ಉಪಯೋಗಿಸ್ತಾ ಇದೀವಿ ಅಲ್ವಾ. ನಾವೇನಾದ್ರೂ ಈ ಅಮೂಲ್ಯವಾದ ಮನುಷ್ಯ ಜನ್ಮವನ್ನ ನಾವು ಏನಾದ್ರೂ ಕಳ್ಕೊಂಡ್ರೆ ಮತ್ತೆ ನಾವು ಈ 84 ಲಕ್ಷ ಜೀವರಾಶಿಗಳ ಆ ಎಲ್ಲಾ ಅನುಭವಗಳನ್ನ ಮುಗಿಸಿ ನಾವು ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ಬೇಕು. ಈ ತರ ನಾವು ಎಷ್ಟೊಂದು ಹಲವಾರು ಬಾರಿ ನಾವು ಮಾಡಿದೀವಿ. ಅದು ಎಣಿಕೆಯನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಾರಿ ನಾವು ಮಾಡಿದೀವಿ. ಅದನ್ನ ಹೇಗೆ ನಾವ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವ್ ಇವಾಗ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ನಾವು ಹೋಗ್ತೀವಿ ಅಲ್ವಾ. ತಿರುಪತಿ ತಿಮ್ಮಪ್ಪನ ಮುಂದೆ ನಾವು ನಿಂತ್ಕೊಳ್ಳೋದು ಒಂದೇ ಒಂದು ಕೆಲವು ಸೆಕೆಂಡ್. ಆ ಕ್ಷಣ ಏನಾದ್ರು ನಾವು ಮೈ ಮರೆತು ಅಲ್ಲೂ ಇಲ್ಲೂ ನೋಡಿದ್ರೆ ಅಥವಾ ಏನೋ ಯಾರತ್ರ ನಾವು ಮಾತಾಡ್ತಿದ್ರೆ ನಮ್ಮನ್ನ ತಳ್ಳಿಬಿಡ್ತಾರೆ ಅಲ್ವಾ. ನಾವ್ ಮತ್ತೆ ವಾಪಸ್ ಬಂದು ಆ ವೆಂಕಟೇಶ್ವರನ ದರ್ಶನ ಮಾಡ್ಲಿಕ್ಕೆನೆ ಸಾಧ್ಯ ಇಲ್ಲ. ನಾವ್ ಮತ್ತೆ ಮಾಡ್ಬೇಕು ಅಂತಂದ್ರೆ ಮತ್ತೆ ನಾವು ವಾಪಸ್ಸು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ನಾವು ವೆಂಕಟೇಶ್ವರನ ದರ್ಶನ ಮಾಡ್ಬೇಕು. ಅದೇ ತರನೇ ಈಗ ನಾವು 84 ಲಕ್ಷ ಜೀವರಾಶಿಗಳನ್ನ ದಾಟ್ಕೊಂಡು ನಾವ್ ಇವಾಗ ಮನುಷ್ಯ ಜನ್ಮಕ್ಕೆ ಬಂದಿದೀವಿ. ಮನುಷ್ಯ ಜನ್ಮವನ್ನ ನಾವ್ ಇವಾಗ ಉಪಯೋಗಿಸ್ಕೊಂಡು ನಾವು ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ಬೇಕು. ನಾವ್ ಇವಾಗ ಏನಾದ್ರೂ ನಾವು ಮಿಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ನಾವ್ ಎಂತಹ ಕರ್ಮಗಳನ್ನ ಮಾಡಿದೀವಿ, ಮುಂದೆ ನಮ್ಗೆ ಎಂತಹ ಜನ್ಮ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವ್ ಈ ಅಮೂಲ್ಯವಾದ ಜನ್ಮವನ್ನ ನಾವು ನಾವು ಉಪಯೋಗಿಸ್ಕೊಂಡು ನಾವು ಭಗವಂತನ ಧಾಮಕ್ಕೆ ಬೇಗ ನಾವು ಹೋಗ್ಬೇಕು. ಸೊ ನಾವು ನಿಜವಾಗ್ಲೂ ನೋಡಿದ್ರೆ ಪ್ರತಿಯೊಬ್ರು ನಮ್ಗೆ ಅರ್ಥ ಆಗ್ತಿಲ್ಲ. ನಾವು ಪ್ರತಿಯೊಬ್ಬರನ್ನು ಸಹ ನಾವು ಕೃಷ್ಣನನ್ನೇ ನಾವು ಹುಡುಕ್ತಾ ಇದೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಇವಾಗ ಪ್ರಯಾಣ ಮಾಡ್ತಿದ್ರೆ ಎಲ್ಲರಿಗೂ ಸಹ ಕಿಟಕಿ ಪಕ್ಕದ ಸೀಟೇ ಬೇಕು. ಯಾಕೆ ಕಿಟಕಿ ಪಕ್ಕದ ಸೀಟ್ ಬೇಕು ಅಂತಂದ್ರೆ ನೋಡಿ, ನಮ್ಮ ಪಕ್ಕದಲ್ಲಿ ಪ್ರೀತಿ ಪಾತ್ರರಾದವ್ರು ಇದ್ರೂ ಸಹ ನಾವು ಆ ಕಿಟಕಿಯಿಂದ ಹೊರಗಡೆ ಏನನ್ನೋ ನಾವು ನೋಡ್ತಾ ಇರ್ತೀವಿ. ಇವಾಗ ಯಾರನ್ನೋ ಹುಡುಕ್ತಾ ಇರುತ್ತೆ ನಮ್ಮ ಕಣ್ಣುಗಳು ಅಲ್ವಾ. ಮತ್ತೆ ಯಾರೇ ಒಳಗಡೆ ಆ ಬಸ್ ಒಳಗಡೆ ಯಾರೇ ಬಂದ್ರು ಸಹ ನಾವು ತಲೆ ಎತ್ತಿ ನೋಡ್ತೀವಿ ಯಾರು ಬಂದ್ರು ಅಂತ ಅಲ್ವಾ. ಯಾಕಂದ್ರೆ ನಮ್ಗೆ ಗೊತ್ತು ನಾವ್ ಇವಾಗ ಯಾರೋ ಅಂದ್ರೆ ಇಲ್ಲಿ ನಮ್ಗೆ ಪರಿಚಯಸ್ಥರು ಯಾರು ಬರ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ. ಆದ್ರೂ ಸಹ ನಾವು ಬಂದಿರೋರು ಪ್ರತಿಯೊಬ್ಬರನ್ನು ನಾವು ಕಣ್ಣೆತ್ತಿ ನೋಡ್ತಿದೀವಿ. ಯಾಕಂದ್ರೆ ನಾವ್ ಎಲ್ಲರನ್ನೂ ಸಹ ನಮ್ಗೆ ಅರಿವಿಲ್ಲದೆ ನಾವು ಕೃಷ್ಣನನ್ನ ಹುಡುಕ್ತಾ ಇದೀವಿ. ಯಾಕಂದ್ರೆ ನಾವ್ ಇವಾಗ ಕೃಷ್ಣನಿಂದ ದೂರ ಬಂದಿದೀವಿ. ನಾವು ಹುಡುಕ್ತಾ ಇರೋದನ್ನು ಸಹ ಕೃಷ್ಣನನ್ನೇ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಗಿಲ್ಲಿ ಆ ತ್ಯಾಗ ಅಂತ ಹೇಳ್ತಾ ಇದಾರೆ ಅಲ್ವಾ ಅರ್ಜುನ. ಸೊ ನಾನು ತ್ಯಾಗವನ್ನ, ಕರ್ಮದ ಫಲವನ್ನ ತ್ಯಾಗ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಅದಕ್ಕೆ ಕೃಷ್ಣ ನಮ್ಗಿಲ್ಲಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ತ್ಯಾಗ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಏನಂತ ಅರ್ಥ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ
ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಎಲ್ಲವೂ ಸಹ ಭಗವಂತನ ಸೃಷ್ಟಿ ಅಲ್ವಾ, ಹರಿ ಸಂಬಂಧಿ ವಸ್ತುನ, ಎಲ್ಲವೂ ಸಹ ಭಗವಂತನಿಗೆ ಸಂಬಂಧಿಸಿರುವ ವಸ್ತುಗಳು. ಆ ಭಗವಂತನಿಗೆ ಸಂಬಂಧಿಸಿರುವ ವಸ್ತುಗಳನ್ನ ನಾವು ಇದೆಲ್ಲನೂ ಸಹ ಐಹಿಕ ವಸ್ತುಗಳು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ತ್ಯಜಿಸಿದ್ರೆ ಅದನ್ನ ನಿಜವಾದ ವೈರಾಗ್ಯ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅದನ್ನ ಫಲ್ಗು ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಫಲ್ಗು ಅನ್ನೋದೊಂದು ನದಿ, ಆ ಗಯಾ ಅಲ್ಲಿ ಇರುವಂತಹ ನದಿ. ಅದನ್ನ ನೋಡಿದ್ರೆ ಏನೋ ಆಳವಾಗಿದೆಯೇನೋ ಅಂತ ಅನ್ಸುತ್ತೆ, ಆದ್ರೆ ಕಾಲನ್ನ ಇಟ್ರೆ ಅದು ನಮ್ಗೆ ಮರಳು ಸಿಗುತ್ತೆ. ಅದನ್ನ ಫಲ್ಗು ಅಂತ ಹೇಳ್ಬಿಟ್ಟು ಕರೀತಾರೆ. ಅದಕ್ಕೆ ಇಂತಹ ವೈರಾಗ್ಯವನ್ನ ಫಲ್ಗು ವೈರಾಗ್ಯ ಅಂತ ಕರೀತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಲ್ಯಾಪ್ಟಾಪ್ ಅಥವಾ ಮೊಬೈಲ್, ನಾವ್ ಅದನ್ನ ಇದು ಪ್ರಾಪಂಚಿಕ ವಸ್ತು, ಇದನ್ನ ಮುಟ್ಕೂಡ್ದು ಅಂತ ಹೇಳ್ಬಿಟ್ಟು ಏನಾದ್ರು ನಾವು ಅದನ್ನ ತ್ಯಾಗ ಮಾಡಿದ್ರೆ ಅದನ್ನ ನಿಜವಾದ ತ್ಯಾಗ ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ. ಯಾಕೆಂದ್ರೆ ಇದು ಹರಿ ಸಂಬಂಧಿ ವಸ್ತುನ ಇದನ್ನ ಕೃಷ್ಣನ ಸೇವೆಯಲ್ಲಿ ಇದನ್ನ ಉಪಯೋಗಿಸ್ಕೋಬಹುದು. ಯಾವುದೇ ವಸ್ತು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಕೊಂಡಿದ ತಕ್ಷಣ ಅದು ಆಧ್ಯಾತ್ಮಿಕ ವಸ್ತುವಾಗುತ್ತೆ, ಅದು ಪ್ರಾಪಂಚಿಕ ವಸ್ತುವಾಗೋದಿಲ್ಲ, ಅದು ಆಧ್ಯಾತ್ಮಿಕ ವಸ್ತುವಾಗುತ್ತೆ. ಸೊ ಅದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವು ಪ್ರತಿಯೊಂದನ್ನು ಸಹ ನಮ್ಮ ದೇಹವನ್ನ ಇಟ್ಕೊಂಡು ಪ್ರತಿಯೊಂದನ್ನು ಸಹ ನಾವು ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಅದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಇವಾಗ ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಜ್ಞೇಯ ಸನಿತ್ಯ ಸನ್ಯಾಸಿ ಯೋನಾದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನೋಡಿ, ಇಲ್ಲಿ ಕರ್ಮ ಫಲದಲ್ಲಿ ತಿರಸ್ಕಾರನೂ ಇರಬಾರ್ದು, ಮತ್ತೆ ನನಗದು ಬೇಕು ಅಂತ ಹೇಳ್ಬಿಟ್ಟು ಅಪೇಕ್ಷೆನೂ ಇರ್ಕೂಡುದು ಅಂತ ಹೇಳ್ಬಿಟ್ಟು ಸಮಚಿತ್ತದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಂತವರನ್ನ ನಿತ್ಯ ಸನ್ಯಾಸಿ ಅಂತ ಕರೀತಾರೆ. ಇಂಥವ್ರು ಬೇಗ ಬಂಧನದಿಂದ ಪಾರಾಗ್ತಾರೆ ಮತ್ತೆ ಮುಕ್ತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಒಂದು ಚಿಕ್ಕ ಪ್ರಸಂಗದ ಮೂಲಕ ಅರ್ಥ ಮಾಡ್ಕೊಂಡಂತೆ ಇಲ್ಲಿ ನಾವು ಯಾರನ್ನ ನೋಡ್ತಾ ಇದೀವಿ, ಅವರು ಹರಿದಾಸ್ ಠಾಕೂರ್ ಅಂತ ಹೇಳ್ಬಿಟ್ಟು. ಇವರು ಚೈತನ್ಯ ಮಹಾಪ್ರಭುಗಳು ಇದ್ರಲ್ವಾ 500 ವರ್ಷಗಳ ಹಿಂದೆ, ಆ ಸಮಯದಲ್ಲಿ ಇದ್ದಂತಹ ಆಚಾರ್ಯರು. ಸೊ ಇವರು ಮುಸ್ಲಿಮರು, ಆದ್ರೆ ಇವರು ಹರೇ ಕೃಷ್ಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅವರ ತತ್ವಗಳನ್ನ ಅನುಸರಿಸಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಜಪ ಮಾಡ್ತಾ ಇರ್ತಾರೆ. ಅಂದ್ರೆ 3 ಲಕ್ಷ ಬಾರಿ ದಿನದಲ್ಲಿ ಅವರು ಜಪ ಮಾಡ್ತಾ ಇರ್ತಾರೆ. 3 ಲಕ್ಷ ಬಾರಿ ನಾವು ಅಂದ್ರೆ 92 ಮಾಲೆಗಳನ್ನ ಹೇಳ್ಬೇಕು ಅಂತಂದ್ರೆ 22 ಗಂಟೆಗಳ ಕಾಲ ಬೇಕಾಗತ್ತೆ. ಈ ತರ ಅವರು ಹರಿನಾಮ ಹೇಳಿ ಅವರು ಪರಿಶುದ್ಧ ಭಕ್ತರಾಗ್ತಾರೆ. ಯಾವಾಗ್ಲೇ ಭಕ್ತರಿದ್ರು ಸಹ ಅವರು ತುಂಬಾನೇ ಹೆಸರುವಾಸಿ ಆಗ್ಬಿಡ್ತಾರೆ. ಅದಕ್ಕೆ ಈ ಹರಿದಾಸ್ ಠಾಕೂರ್ ಇರುವಂತಹ ಪ್ರದೇಶದಲ್ಲಿರುವ ಮುಖ್ಯಸ್ಥನಿಗೆ ಹರಿದಾಸ್ ಠಾಕೂರ್ ಮೇಲೆ ತುಂಬಾ ಅಸೂಯೆ ಬರುತ್ತೆ. ಹೇಗಾದ್ರೂ ಮಾಡಿ ಹರಿದಾಸ್ ಠಾಕೂರ್ ಹೆಸರನ್ನ ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಊರಿನ ವೇಶ್ಯೆಯನ್ನ ಅವ್ರ ಹತ್ರ ಕಳಿಸ್ತಾರೆ. ವೇಶ್ಯನ ಹತ್ರ ಕಳಿಸ್ಬಿಟ್ಟು ಹೇಗಾದ್ರೂ ಮಾಡಿ ನೀನು ಹರಿದಾಸ್ ಠಾಕೂರ್ ಅವರ ಹೆಸರನ್ನ ಕೆಡಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರ ವೇಶ್ಯ ಏನ್ ಮಾಡ್ತಾರೆ, ಬಂದು ಹರಿದಾಸ್ ಠಾಕೂರ್ಗೆ ಹೇಳ್ತಾರೆ, ನೀವು ನನಗೆ ನಿಮ್ಮ ಜೊತೆ ಇರ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಹೇಳಿದಾಗ, ಸರಿ ಅದಕ್ಕೆ ಹೇಳ್ತಾರೆ ಹರಿದಾಸ್ ಠಾಕೂರ್, ಸರಿ ಆಯ್ತು, ನಾನು ನನ್ನ ಗುರುಗಳಿಗೆ ಮಾತನ್ನ ಕೊಟ್ಟಿದ್ದೀನಿ, ನಾನು 1 ದಿನದಲ್ಲಿ ಇಷ್ಟು ಮಾಲೆನ ನಾನು ಮಾಡ್ಲೇಬೇಕು ಅಂತ, ನಾನು ಬೇಗ ಈ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡ್ಬಿಟ್ಟು ನಾನು ನಿನ್ನ ಆಸೆಯನ್ನ ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ವೇಶ್ಯೆಗೆ ಹೇಳ್ತಾರೆ. ಸೊ ವೇಶ್ಯೆ ಅಲ್ಲೇ ಕುತ್ಕೊಂಡಿರ್ತಾಳೆ, ಅವಳು ರಾತ್ರಿ ಹೊತ್ತು ಬಂದಿರ್ತಾಳೆ. ಸೊ ಅಲ್ಲೇ ಕುತ್ಕೊಂಡು ಹರಿದಾಸ್ ಠಾಕೂರ್ ಜಪ ಮುಗಿಯೋದನ್ನ ಕಾಯ್ಕೊಂಡಿರ್ತಾಳೆ. ಆದ್ರೆ ಏನಾಗುತ್ತೆ, ಹರಿದಾಸ್ ಠಾಕೂರ್ ಅವರು ಜಪ ಮಾಡ್ತಾ ಅದು ಬೆಳಗಿನ ಜಾವ ಆಗೋಗುತ್ತೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ವೇಶ್ಯೆ ಏನ್ ಮಾಡ್ತಾಳೆ, ಊರಿನ ಜನಗಳೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡ್ತಾಳೆ, ಹೊರಟೋಗ್ತಾಳೆ. ಅದೇ ತರ 2ನೇ ದಿವಸ ಬರ್ತಾಳೆ, 2ನೇ ರಾತ್ರಿ ಬರ್ತಾಳೆ. ಅವಾಗ್ಲೂ ಸಹ ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇರ್ತಾರೆ. ಸಮಯ ಆಗೋಗುತ್ತೆ, ಅವಳು ಮತ್ತೆ ಹೊರಟೋಗ್ತಾಳೆ. 3ನೇ ರಾತ್ರಿ ಬರ್ತಾಳೆ. 3ನೇ ರಾತ್ರಿ ಬರೋ ಅಷ್ಟೊತ್ತಿಗೆ ಬಂದು ಅವತ್ತೂ ಸಹ ಅವಳು ಹರಿದಾಸ್ ಠಾಕೂರ್ಗೆ ಹೇಳ್ತಾಳೆ, ನೀವು ಈ ತರ ನನಗೆ ಮೋಸ ಮಾಡಿದ್ರಿ, ನೆನೇನೋ ಹೇಳಿದ್ರಿ ಮೊನ್ನೆನೋ ಹೇಳಿದ್ರಿ ಅಂದಾಗ, ಇಲ್ಲ ನಾನು ಇವತ್ತೇನಾದ್ರೂ ಮಾಡಿ ಬೇಗ ನಾನು ಜಪ ಮುಗಿಸ್ಬಿಟ್ಟು ನಿನ್ನ ಆಸೆನ ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ವೇಶ್ಯೆ ಅಲ್ಲೇ ಕುತ್ಕೊಂಡು ಈ ಹರಿನಾಮವನ್ನ ಕೇಳ್ತಾ ಇರ್ತಾಳೆ. ಈ ತರ 2 ರಾತ್ರಿಗಳಿಂದ ಅವಳು ಕೇಳ್ತಾ ಅವಳು ಮನಸ್ಸು ಎಷ್ಟು ಪರಿಶುದ್ಧವಾಗುತ್ತೆ ಅಂತಂದ್ರೆ, ಅವಳು ಕೊನೆಗೆ ಹರಿದಾಸ್ ಠಾಕೂರ್ಗೆ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ತನ್ನ ತಪ್ಪನ್ನ ಒಪ್ಕೋತಾಳೆ. ನಾನ್ ನಿಮ್ಗೆ ಈ ತರ ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತ ಬಂದೆ, ಆದ್ರೆ ನನ್ನ ಈ ಹರಿನಾಮವನ್ನ ಕೇಳಿ ನನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅಂತಂದ್ರೆ ನನ್ನ ತಪ್ಪಿನ ಅರಿವಾಗಿದೆ. ನೀವು ನನಗೆ ಮಾರ್ಗದರ್ಶನವನ್ನ ಕೊಡಿ, ನಾನು ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು, ನನ್ನನ್ನ ನಿಮ್ಮ ಶಿಷ್ಯಾಗಿ ನನ್ನನ್ನ ಸ್ವೀಕರಿಸಿ ಅಂದಾಗ ಹರಿದಾಸ್ ಠಾಕೂರ್, ಸರಿ ಆಯ್ತು, ನೀನು ಇವಾಗ ನಿನ್ನ ಈ ಕೆಟ್ಟ ಕೆಲಸದಿಂದ ನೀನು ಗಳಿಸಿರೋ ಹಣವನ್ನೆಲ್ಲ ನೀನು
ವೈಷ್ಣವರಿಗೆ ನೀನು ದಾನ ಮಾಡ್ಬಿಟ್ಟು ಬಾ, ನಾನು ನಿನಗೆ ದೀಕ್ಷೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವೇಶ್ಯೆಗೆ ಅವರು ದೀಕ್ಷೆಯನ್ನ ಕೊಟ್ಬಿಟ್ಟು ಅವರು ತಮ್ಮ ಕುಟೀರವನ್ನ ಬಿಟ್ಬಿಟ್ಟು ಅವರು ಹೊರಟೋಗ್ತಾರೆ. ಕೊನೆಗೆ ಈ ವೇಶ್ಯನು ಸಹ ಹರಿದಾಸ್ ಠಾಕೂರ್ ತರನೇ ಅವಳನ್ನು ಸಹ ಈ ತರ 92 ಮಾಲೆಗಳನ್ನ ಅವಳು ಮಾಡ್ತಾಳೆ. ಆವಾಗ ಎಲ್ಲರಿಗೂ ಸಹ ಈ ವೇಶ್ಯೆಯ ಬದಲಾವಣೆ ನೋಡಿ ಎಲ್ಲರಿಗೂ ಸಹ ಆಶ್ಚರ್ಯ ಆಗೋಗುತ್ತೆ. ಅಂದ್ರೆ ಇವಾಗ ಹರಿದಾಸ್ ಠಾಕೂರನ್ನ ನಾಮಾಚಾರ್ಯರು ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ. ಅವರು ಹರಿನಾಮವನ್ನ ಅವರು 92 ಮಾಲೆಗಳು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಅಂದ್ರೆ ಇಲ್ಲಿ ಈ ಪ್ರಸಂಗದಿಂದ ನಾವ್ ಏನನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ನೋಡಿ, ಹರಿದಾಸ್ ಠಾಕೂರ್ ಅವರು ಈ ವೇಶ್ಯೆ ಬಂದಾಗ, ವೇಶ್ಯೆ ಅಂದ್ರೆ ಎಲ್ಲರೂ ಸನ್ಯಾಸಿಗಳೇ ಆಗ್ಲಿ ಅಥವಾ ಯಾರೇ ಸಾಧುಗಳಾಗ್ಲಿ ವೇಶ್ಯರನ್ನ ದೂರ ಇರಿಸ್ತಾರೆ. ಆದ್ರೆ ಈ ಹರಿದಾಸ್ ಠಾಕೂರ್ ಏನ್ ಮಾಡಿದ್ರು, ವೇಶ್ಯೆ ಬಂದಾಗ ಅವಳನ್ನ ತಿರಸ್ಕಾರ ದೃಷ್ಟಿಯಿಂದನೂ ನೋಡ್ಲಿಲ್ಲ ಅಲ್ವಾ, ಮತ್ತೆ ಅವಳನ್ನ ಆಪೇಕ್ಷೆನೂ ಸಹ ಅವ್ರು ಪಡ್ಲಿಲ್ಲ ಅಲ್ವಾ. ಸೊ ಅದನ್ನೇ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಒಂದು ಭೌತಿಕ ವಸ್ತು ಅಂತಂದ್ರೆ ಅದ್ರ ಮೇಲೆ ಆಪೇಕ್ಷಣೆ ಆಗ್ಲಿ ಅಥವಾ ಅದನ್ನ ಬೇಡ ಅಂತ ತಿರಸ್ಕಾರ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರ್ಕೂಡ್ದು. ನಮ್ಮ ಮನಸ್ಸು ಸಮಚಿತ್ತವಾಗಿರ್ಬೇಕು. ಅವರನ್ನ ನಿತ್ಯ ಸನ್ಯಾಸಿ ಅಂತ ಕರೀತಾರೆ. ಅವರು ಭಗವಂತನ ಬಳಿಗೆ ಹೋಗುವಂತಹ ಮುಕ್ತಿಯನ್ನ ಪಡ್ಕೋತಾರೆ. ಯಾಕಂದ್ರೆ ಅಲ್ಲಿ ದ್ವಂದ್ವತೆ ಅನ್ನೋದು ಇಲ್ಲ. ಮನಸ್ಸಿಗೆ ಯಾವಾಗ ಆ ದ್ವಂದ್ವತೆ ಅನ್ನೋದು ಹೊಟ್ಟೋಗುತ್ತೋ ಆಗ ಅವರು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನು ಅವ್ರು ಪಡ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ಮಿವಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಮಗ್ ಗೊತ್ತಿರೋ ಹಾಗೇನೆ ಈ ಕಮಲ ಅದು ಕೆಸರಲ್ಲಿ ಅದು ಬೆಳೆಯುತ್ತೆ ಅಲ್ವಾ. ಕೆಸರಲ್ಲಿ ಬೆಳೆದ್ರೂ ಸಹ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ. ಕಮಲದ ಹೂವನ್ನ ನಾವು ದೇವರಿಗೆ ನಾವು ಅರ್ಪಿಸ್ತೀವಿ ಅಲ್ವಾ. ಯಾಕೆ ಅಂತಂದ್ರೆ ಅದು ಕೆಸರಲ್ಲಿ ಇದ್ರೂ ಸಹ ಆ ಕೆಸರಿನ ಆ ನೀರು ಅದಕ್ಕೆ ಅಂಟ್ಕೊಂಡಿರೋದಿಲ್ಲ ಅಲ್ವಾ. ಅದೇ ತರನೇ ನಮ್ಗೆ ಇವಾಗ ಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ನಾವ್ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಇದೀವಿ. ಸೊ ಇದು ಕರ್ಮ ಬಂಧನಕ್ಕೆ ನಮ್ಮನ್ನ ಒಳಗಾಗುವಂತಹ ಜಾಗ. ಆದ್ರೆ ನಾವ್ ಯಾವುದೇ ಒಂದು ಕೆಲಸವನ್ನ ನಾವು ಭಗವಂತನ ಸಂತೋಷಕ್ಕೋಸ್ಕರ ನಾವು ಮಾಡಿದ್ರೆ, ಅಂದ್ರೆ ನಾವು ಈ ದೇಹವೂ ಸಹ ಈ ಪ್ರಕೃತಿಯಿಂದ ಬಂದಿದೆ, ಅಂದ್ರೆ ಕೆಳಮಟ್ಟದ ಶಕ್ತಿಯಿಂದ ಬಂದಿದೆ ಅಲ್ವಾ. ಈ ದೇಹವನ್ನು ಸಹ ನಾವು ಭಗವಂತನ ಸೇವೆಗೆ ನಾವು ಅರ್ಪಿಸಿದಾಗ ಏನಾಗತ್ತೆ, ಆಗ ನಾವು ಈ ದೇಹದಿಂದ ನಮ್ಗೆ ಈ ಕರ್ಮ ಬಂಧನ ಅನ್ನೋ ಒಂದು ಪ್ರಕ್ರಿಯೆ ಬರುತ್ತೋ ಅದರಿಂದ ನಾವು ಹೊರಗಡೆ ಬರೋ ತರ ಆಗತ್ತೆ. ಅಂದ್ರೆ ನಮ್ಗೆ ಇವಾಗ ಅದ್ಯಾವ್ದು ಸಹ ನಮ್ಗೆ ಅಂಟ್ಕೊಳೋದಿಲ್ಲ. ಈ ಕರ್ಮ ಬಂಧನವೇ ಆಗ್ಲಿ ಇಹ ಬಂಧನವೇ ಆಗ್ಲಿ ನಮ್ಗೆ ಅಂಟ್ಕೊಳೋದಿಲ್ಲ. ಆದ್ರೆ ಈ ದೇಹವನ್ನ ಉಪಯೋಗಿಸ್ಕೊಂಡು ನಾವು ಯಾವುದೇ ಒಂದು ಕ್ರಿಯೆಯನ್ನ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಮಾಡಿದ್ರೆ ನಮ್ಗೆ ಈ ಪಾಪ ಕರ್ಮಗಳು ಅಂಟ್ಕೊಳುತ್ತೆ ಅಲ್ವಾ. ಆದ್ರೆ ಇದೇ ದೇಹವನ್ನ ಉಪಯೋಗಿಸ್ಕೊಂಡು ನಾವು ಭಗವಂತನ ಸೇವೆಯನ್ನ ಮಾಡಿದ್ರೆ ನಮ್ಗೆ ಯಾವುದೇ ಒಂದು ಪಾಪ ಅಂಟೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಈ ಎಕ್ಸಾಂಪಲ್ ಅನ್ನ ಕೊಡ್ತಾ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನಾವು ಇವಾಗ ಪ್ರಭುಪಾದ್ರನ್ನ ನಾವು ನೋಡಿದ್ವಿ ಅಲ್ವಾ. ಪ್ರಭುಪಾದ್ರು ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅವರು ಎಂತಹ ಜನಗಳ ಮಧ್ಯೆ ಇರ್ತಾರೆ, ಅಲ್ಲಿ ಹಿಪ್ಪಿಗಳ ಮಧ್ಯೆ ಇರ್ತಾರೆ. ಹಿಪ್ಪಿಗಳು ಅವ್ರ ಎಲ್ಲಾ ಕೆಟ್ಟ ಅಭ್ಯಾಸಗಳು ಅವ್ರಿಗೆ ಇದೆ ಅಲ್ವಾ. ಕುಡಿಯೋದು, ಮತ್ತೆ ಸ್ತ್ರೀ ಸಂಘ ಮಾಡ್ತಾರೆ, ಜೂಜಾಡ್ತಾರೆ, ಮಾಂಸ ಭಕ್ಷಣೆ ಮಾಡ್ತಾರೆ. ಇಂಥವ್ರ ಮಧ್ಯೆ ಇದ್ರೂನು ಸಹ ಪ್ರಭುಪಾದ್ರು ಕಲುಷಿತರಾಗ್ಲಿಲ್ಲ ಅಲ್ವಾ. ಅವ್ರಿಗೆ ಯಾವುದೇ ಅದು ಅಂಟ್ಕೊಳ್ಲಿಲ್ಲ. ಅವರು ಪರಿಶುದ್ಧರಾಗಿ ಅವ್ರು ಇರ್ತಾರೆ ಅಲ್ವಾ. ಅವರು ಅಂತಹ ಕೆಟ್ಟದನ್ನ ಅವರು ಕಲ್ತ್ಕೊಳೋ ಬದ್ಲು ಅವ್ರೇನ್ ಮಾಡ್ತಾರೆ, ಅವರ ಜೊತೆಲಿರುವ ಹಿಪ್ಪಿಗಳನ್ನ ಅವರು ಹ್ಯಾಪಿಗಳಾಗಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಇವಾಗ ನಾವು ನೋಡಿದ್ವಿ ಅಲ್ವಾ. ಸೊ ಇವಾಗ ಹಿಪ್ಪಿಗಳು ನೋಡಿ, ಎಂತ ಹಿಪ್ಪಿಗಳನ್ನ ಪ್ರಭುಪಾದ್ರು ಅವರು ಹ್ಯಾಪಿಗಳನ್ನಾಗಿ ಮಾಡ್ತಾರೆ. ಸಾರಿ, ಒಂದೇ ಒಂದು ನಿಮಿಷ.
ಇವಾಗ ಪ್ರಭುಪಾದರಿಗೆ ಆಕ್ಚುಲಿ ಒಬ್ರು ಕೇಳ್ತಾರಂತೆ, ನೀವು ಏನು ಭಗವಂತನ ಭಕ್ತರಲ್ವಾ, ನೀವೇನಾದ್ರೂ ಒಂದು ಪವಾಡವನ್ನ ಮಾಡಿ ತೋರಿಸ್ಬಾರ್ದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇವಾಗ ನಮ್ಗೆ ಏನು ಅಂತಂದ್ರೆ ಯಾರಾದ್ರೂ ಪವಾಡ ಮಾಡಿದ್ರೆ ಅಷ್ಟೇ ಅವರು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋತೀವಿ ಅಲ್ವಾ. ಅವಾಗ ಪ್ರಭುಪಾದ್ರು ಹೇಳ್ತಾರಂತೆ, ನೀವು ನೋಡ್ತಾ ಇಲ್ವಾ ಇಂತಹ ಅಮೇರಿಕನ್ ಜನರು ಇಷ್ಟು ಒಬ್ರಲ್ಲ ಇಬ್ರಲ್ಲ ಇಷ್ಟು ಸಹಸ್ರಾರು ಜನರು ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಿದ್ದಾರೆ, ಇದು ನಿಜವಾದ ಪವಾಡ ಅಲ್ವಾ, ನಿಮ್ಗೆ ಅನ್ನಿಸ್ತಾ ಇಲ್ವಾ ಇದು ಪವಾಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತೆ. ಇವಾಗ ಇನ್ನ ಒಂದು ಶ್ಲೋಕಕ್ಕೆ ಹೋಗೋಣಂತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಹ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನಮ್ಗೆ ನಮ್ ಭೌತಿಕ ಪ್ರಪಂಚದಲ್ಲಿ ನಾವು ಹೆಚ್ಚು ಹೆಚ್ಚು ವಿದ್ಯೆಯನ್ನ ಪಡ್ಕೊಂತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ತುಂಬಾ ಗರ್ವ ಬರುತ್ತೆ ಅಲ್ವಾ, ಅಹಂಕಾರ ಬರುತ್ತೆ. ಆದ್ರೆ ಇಲ್ಲಿ ನೋಡಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ನಿಜವಾದ ಜ್ಞಾನವನ್ನ ಪಡ್ಕೊಂತಾ ನಾವು ತುಂಬಾ ವಿನಯರಾಗ್ತೀವಿ, ನಮ್ರರಾಗ್ತೀವಿ, ಎಲ್ಲರನ್ನ ಒಂದೇ ಸಮನಾಗಿ ನೋಡುವಂತಹ ಒಂದು ಮನಸ್ಥಿತಿನ ನಾವು ಪಡ್ಕೋತೀವಿ. ನೋಡಿ, ಇಲ್ಲಿ ಎಲ್ಲರನ್ನ ಒಂದೇ ಸಮ ಅಂತಂದ್ರೆ ನೋಡಿ ಯಾರನ್ನ ಹೇಳ್ತಾ ಇದಾರೆ, ಬ್ರಾಹ್ಮಣನನ್ನ, ಹಸುವನ್ನ, ಆನೆಯನ್ನ, ನಾಯಿಯನ್ನ, ನಾಯಿಯ ಮಾಂಸವನ್ನ ತಿನ್ನುವವನನ್ನ, ಇವರೆಲ್ಲರನ್ನೂ ಸಹ ನಿಜವಾದ ಜ್ಞಾನಿಗಳು ಅವರು ಒಂದೇ ಸಮನಾಗಿ ಕಾಣ್ತಾರೆ. ಆದ್ರೆ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಾವು ನಾಯಿಯನ್ನ ನಾವು ಹೀನವಾಗಿ ನಾವು ಕಾಣ್ತೀವಿ ಅಲ್ವಾ. ಯಾಕೆ ಇಲ್ಲಿ ನಮ್ರರಾದ ಜ್ಞಾನಿಗಳು ಎಲ್ಲರನ್ನ ಒಂದೇ ಸಮನಾಗಿ ಕಾಣ್ತಾರೆ ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ಪ್ರತಿಯೊಂದು ಜೀವರಾಶಿನೂ ಸಹ ಆತ್ಮ, ಭಗವಂತನ ಅಂಶ. ಮತ್ತೆ ಪ್ರತಿಯೊಂದು ಜೀವರಾಶಿಯ ದೇಹದಲ್ಲಿ ಆತ್ಮದ ಜೊತೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅದಕ್ಕೆ ಎಲ್ಲರೂ ಸಮ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಅವರವರ ಕರ್ಮಾನುಸಾರ ಅವರು ಈ ಜನ್ಮದಲ್ಲಿ ಆ ದೇಹವನ್ನ ಪಡೆದಿದ್ದಾರೆ ಅಷ್ಟೇ ಹೊರತು ಅವ್ರೆಲ್ಲರನ್ನು ಸಹ ಭಗವಂತನ ಅಂಶ ಅಂತ ಹೇಳ್ಬಿಟ್ಟು ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಅವ್ರು ಎಲ್ಲರನ್ನ ಒಂದೇ ಸಮನಾಗಿ ಕಾಣ್ತಾರೆ. ಅಂದ್ರೆ ನಾವ್ ಇವಾಗ ನಿಜವಾದ ಜ್ಞಾನವನ್ನ ನಾವ್ ಯಾವಾಗ ಪಡ್ಕೋತೀವೋ ಆಗ ಎಲ್ಲರನ್ನು ನಾವು ಸಮಾನವಾಗಿ ನಾವು ನೋಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೆ ನಮ್ಗಿಲ್ಲಿ ಏನನ್ನ ತಿಳಿಸ್ತಾರೆ ಅಂತಂದ್ರೆ, ಎಲ್ಲರನ್ನು ಒಂದೇ ಸಮ ಅಂತ ಹೇಳ್ಬಿಟ್ಟು ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಅಕಸ್ಮಾತ್ ನಾಯಿ ಬರುತ್ತೆ ಅನ್ಕೊಳ್ಳಿ, ನಾಯಿನ ನಾನ್ ಭಗವದ್ಗೀತೆಯಲ್ಲಿ ನಾನು ತಿಳ್ಕೊಂಡ್ಬಿಟ್ಟಿದೀನಿ ಎಲ್ಲರನ್ನ ಒಂದೇ ಸಮನಾಗಿ ಕಾಣ್ಬೇಕು ಅಂತ ಹೇಳ್ಬಿಟ್ಟು ನಾಯಿಯನ್ನ ಕರ್ಕೊಂಡ್ಬಂದ್ಬಿಟ್ಟು ನಾವು ನಮ್ಮ ಬೆಡ್ ಮೇಲೆ ಮಲಗಿಸ್ಕೊಳೋದಿಲ್ಲ ಅಲ್ವಾ. ಬೀದಿಯ ನಾಯಿನ ಕರ್ಕೊಂಡ್ಬಂದು ನಮ್ಮ ಬೆಡ್ ಮೇಲೆ ನಾವು ಮಲಗಿಸ್ಕೊಳೋದಿಲ್ಲ ಅಲ್ವಾ. ಆ ನಾಯಿಗೆ ಏನನ್ನ ಎಷ್ಟು ಗೌರವವನ್ನ ಕೊಡ್ಬೇಕು ಆತರ ನಾವು ಗೌರವವನ್ನ ನಾವು ಕೊಡ್ತೀವಿ. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿ ಕೊಡ್ತಾ ಇರೋದು. ಅಂದ್ರೆ ಎಲ್ಲರನ್ನ ಆತ್ಮ ಆದ್ರೂ ಮಾಡಿರುವ ಕರ್ಮಕ್ಕೆ ಅನುಸಾರವಾಗಿ ಇವಾಗ ಈ ತರ ದೇಹ ಸಿಕ್ಕಿದೆ, ಮತ್ತೆ ಎಲ್ಲರ ಆತ್ಮದ ಜೊತೆ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳೋದನ್ನ ಸಮಾನವಾಗಿ ಎಲ್ಲರನ್ನ ಕಾಣೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಹೊರತು ಎಲ್ಲರಿಗೂನು ಒಂದೇ ತರದ ಗೌರವವನ್ನ ಕೊಡ್ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ಆ ಜೀವಿಗೆ ಏನೇನ್ ಗೌರವವನ್ನ ಕೊಡ್ಬೇಕೋ ಆ ತರ ನಾವು ಗೌರವವನ್ನ ಕೊಡ್ಬೇಕು. ನಾವ್ ಇವಾಗ ಹಸುವಿಗೆ ಏನ್ ಮಾಡ್ತೀವಿ, ನಾವು ಪೂಜೆ ಮಾಡಿ ಅದಕ್ಕೆ ತಿನ್ಲಿಕ್ಕೆ ಏನಾದ್ರೂ ನಾವು ಕೊಡ್ತೀವಿ. ಸೊ ನಾಯಿ ಏನಾದ್ರೂ ಹಸು ಬಂದಿದ್ರೆ ನಾಯಿಗೆ ಏನಾದ್ರೂ ತಿನ್ಲಿಕ್ಕೆ ನಾವು ಕೊಡ್ತೀವಿ. ಸೊ ಇದನ್ನ ನಾವು ಆದ್ರೆ ನಾವಿವಾಗ ಏನ್ ಮಾಡ್ತಾ ಇದೀವಿ, ಆ ನಾಯಿಯನ್ನ ನಾವು ಎಲ್ಲಾ ಪ್ರಾಣಿಗಳನ್ನು ಸಹ ನಾವು ಕೊಂದು ನಾವು ನಮ್ಮ ನಾಲಿಗೆ ರುಚಿಗೋಸ್ಕರ ನಾವು ಅದನ್ನೆಲ್ಲ ತಿಂತಾ ಇದೀವಿ ಅಲ್ವಾ. ಆದ್ರೆ ನಾವು ಅದನ್ನ ಮಾಡ್ತಾ ಇರೋದು ನಾವು ತಪ್ಪು. ಯಾಕಂದ್ರೆ ಅದಕ್ಕೆ ಕೈಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದೀವಿ, ಅದರ ವಧೆಯನ್ನ ಮಾಡಿ ನಮ್ಮ ಇಂದ್ರಿಯ ಸುಖವನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ. ಆದ್ರೆ ಅದನ್ನು ಸಹ ಭಗವಂತನ ಮಗುವಾಗಿರೋದ್ರಿಂದ ಅದಕ್ಕೂ ಸಹ ಸಮಾನವಾದ ಹಕ್ಕಿದೆ ಈ ಭೌತಿಕ ಪ್ರಪಂಚದಲ್ಲಿ ಬಾಳಲಿಕ್ಕೆ ಅಲ್ವಾ. ಇವಾಗ ನಮ್ಗೇನಾದ್ರೂ ಒಬ್ಬ ತಮ್ಮ ತುಂಬಾ ಏನೋ ಒಂದು ವೈಕಲ್ಯತೆಯಿಂದ ಹುಟ್ಟಿದ್ರೆ ಇವನ್ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಮ್ಮನನ್ನ ನಾವೇನಾದ್ರೂ ಕೊಂದ್ಬಿಟ್ಟು ನಾವು ತಿನ್ಬಿಡ್ತೀವ? ಇಲ್ಲ ಅಲ್ವಾ. ಸೊ ಅದೇ ತರನೇ ಇವಾಗ ಎಲ್ಲರನ್ನು ಭಗವಂತನ ಅಂಶ ಆಗಿರೋದ್ರಿಂದ ಎಲ್ಲರನ್ನು ಸಹ ಈಗ ಅಣ್ಣ ತಮ್ಮಂದ್ರ ಸಮಾನ ಅಲ್ವಾ. ಸೊ ಯಾವಾಗ ನಮ್ಗೆ ಆ ದೃಷ್ಟಿ ಬರುತ್ತೋ ಅವಾಗಷ್ಟೇ ನಾವು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ನಮ್ಗೆ ಮುಂದೆ ಭಗವಂತ ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಇನ್ನ ಒಂದು ತುಂಬಾ ಮುಖ್ಯವಾದ ಶ್ಲೋಕವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಈ ಸಂಸ್ಪರ್ಶ ಜಾಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ವಿಷಯೇಂದ್ರಿಯ ಅಂತಂದ್ರೆ ಏನು ಅರ್ಥ ಅಂತಂದ್ರೆ, ಇವಾಗ ನಮ್ಗೆ ಗೊತ್ತಿದೆ ಅಲ್ವಾ, 5 ಜ್ಞಾನೇಂದ್ರಿಯಗಳಿದೆ ನಮ್ಗೆ. ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ, ಇವು ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳ ವಸ್ತುಗಳು ಏನು ಅಂತಂತಂದ್ರೆ, ನಾವ್ ಇವಾಗ ಕಣ್ಣಿನಿಂದ ನಾವು ಏನೆಲ್ಲ ನಾವು ನೋಡ್ತೀವಿ, ಕಿವಿಯಿಂದ ನಾವ್ ಏನೆಲ್ಲ ಕೇಳಿಸ್ಕೊತೀವಿ ಅಲ್ವಾ, ಅದೆಲ್ಲವನ್ನೂ ಸಹ ನಾವು
ಏನು ಜ್ಞಾನೇಂದ್ರಿಯಗಳ ವಸ್ತುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ವಿಷಯೇಂದ್ರಿಯಗಳು ಅಂತ ನಾವು ಕರಿತೀವಿ ಅಲ್ವಾ. ಇವಾಗ ನಮ್ಮ ಕಣ್ಣಿಗೆ ಒಂದು ಅರ್ಥ ಬರೋದು ಅದು ಏನನ್ನಾದ್ರೂ ನೋಡುವಂತಹ ಶಕ್ತಿ ಇದ್ರೆ ಮಾತ್ರನೇ. ಕಿವಿಗೆ ಅರ್ಥ ಬರೋದು ಕಿವಿಯಿಂದ ಏನಾದ್ರು ಕೇಳಿಸ್ಕೊಳಂಗಿದ್ರೆ ಮಾತ್ರನೇ ಅದಕ್ಕೆ ಒಂದು ಅರ್ಥ ಬರುತ್ತೆ ಅಲ್ವಾ. ಅದೇ ತರ ಇವಾಗ ನಮ್ಮ ಪಂಚೇಂದ್ರಿಯಗಳು ಏನನ್ನಾದ್ರೂ ನೋಡಿದಾಗ ಅದಕ್ಕೆ ಆಸಕ್ತಿ ಉಂಟಾಗುತ್ತೆ. ಅಂದ್ರೆ ನಮ್ಮ ಇಂದ್ರಿಯಗಳು ವಿಷಯೇಂದ್ರಿಯಗಳ ಸಂಪರ್ಕವನ್ನ ಪಡೆದಾಗ ಅದಕ್ಕೆ ಒಂದು ಆಸೆ ಉಂಟಾಗಿ ಅದನ್ನ ನಾವು ಭೋಗಿಸ್ಬೇಕು ಅಂತ ಆಸೆ ಬರುತ್ತೆ ಅಲ್ವಾ. ಆ ಭೋಗಿಸುವ ಪ್ರಯತ್ನವನ್ನ ಮಾಡಿದಾಗ ಅದು ನಮ್ಗೆ ದುಃಖವನ್ನೇ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಅವ್ರನ್ನ ವಿವೇಕಿ ಅಂತ ಕರಿತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಅಂತಹ ವಿಷಯದಲ್ಲಿ ಅವರು ತೊಡಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಮ್ಗೆ ಹೇಗೆ ಅರ್ಥ ಮಾಡಿಸ್ತಿದ್ದಾರೆ ಆಚಾರ್ಯರು ಅಂತಂದ್ರೆ, ಇವಾಗ ನಾವು ಬೆಳಕಿನ ಕೀಟಗಳನ್ನ ನೋಡಿದೀವಲ್ವಾ, ಅದು ಎಲ್ಲೇ ಬೆಳಕು ಕಂಡ್ರೆ, ಬೆಂಕಿ ಕಂಡ್ರೆ ಅದರ ಹತ್ರ ಹೋಗಿ ಮುಗಿಬಿದ್ದು ಅದು ತನ್ನ ಜೀವವನ್ನೇ ಕಳ್ಕೊಂಡ್ಬಿಡುತ್ತೆ ಅಲ್ವಾ. ಯಾಕಂದ್ರೆ ಅದರ ಕಣ್ಣುಗಳು ಅಷ್ಟು ಚುರುಕಾಗಿರುತ್ತೆ, ಎಲ್ಲೇ ಬೆಳಕಿದ್ರು ಅದಕ್ಕೆ ಹೋಗಿ ಅದು ಮುಗಿ ಬೀಳುತ್ತೆ, ಮುಗಿ ಬಿದ್ದು ತನ್ನ ಜೀವವನ್ನೇ ಕಳ್ಕೊಳುತ್ತೆ. ಅದೇ ತರ ಜಿಂಕೆಯ ಕಿವಿಗಳು ತುಂಬಾ ಚುರುಕಾಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಸಂಗೀತವನ್ನ ಕೇಳಿದಾಗ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಆ ಬೇಟೆಗಾರ ಬಂದು ಅದನ್ನ ಸೆರೆ ಹಿಡಿದು ಇಡೀ ಜೀವಮಾನ ಅಂದ್ರೆ ಅದು ತನ್ನ ಜೀವವನ್ನೇ ಕಳ್ಕೊಂಡ್ಬಿಡುತ್ತೆ. ಆ ಜಿಂಕೆಯನ್ನ ಆ ಬೇಟೆಗಾರ ಕರ್ಕೊಂಡು ಹೋಗಿ ಅದನ್ನ ಅವನು ಅದರ ಮಾಂಸ ಭಕ್ಷಣೆಯನ್ನ ಮಾಡ್ತಾನೆ. ಮತ್ತೆ ಈ ದುಂಬಿಗೆ ಮೂಗಿನ ಗ್ರಹಣ ಶಕ್ತಿ ತುಂಬಾ ಹೆಚ್ಚಿದೆ. ಅದು ಚೆನ್ನಾಗಿರೋ ಹೂವಿಗೆ ಹೋಗಿ ಅದು ಮಕರಂದವನ್ನ ಸವಿಯುತ್ತೆ. ಅದೆಷ್ಟು ಮಗ್ನನಾಗ್ಬಿಡುತ್ತೆ ಅಂತಂದ್ರೆ, ಇವಾಗ ಕಮಲದ ಹೂವಲ್ಲಿ ಹೋಗಿ ಅದು ಆ ಮಕರಂದವನ್ನ ಹೀರ್ಬೇಕಾದ್ರೆ ಸಂಜೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಗೋದಿಲ್ಲ. ಅವಾಗ ಕಮಲದ ಹೂವು ಏನಾಗುತ್ತೆ, ಮುಚ್ಕೊಂಡುತ್ತೆ ಸಂಜೆ ಆದಾಗ. ಈ ತರ ಮುಚ್ಕೊಂಡಾಗ ಆ ದುಂಬಿ ಅದು ತನ್ನ ಪ್ರಾಣವನ್ನೇ ಅದು ಕಳ್ಕೊಂಡ್ಬಿಡುತ್ತೆ. ಮತ್ತೆ ಮೀನು, ಅದರ ನಾಲಿಗೆ ರುಚಿ ತುಂಬಾ ಜಾಸ್ತಿ ಇದೆ. ಅವಾಗ ಅದೇನಾಗುತ್ತೆ, ಅದು ಗಾಳಕ್ಕೆ ಸಿಕ್ಕಿಸಿರುವ ಆ ಆಹಾರವನ್ನ ಅದು ತಿನ್ಲಿಕ್ಕೆ ಹೋಗಿ ಅದು ತನ್ನ ಪ್ರಾಣವನ್ನೇ ಅದು ಕಳ್ಕೊಳುತ್ತೆ. ಮತ್ತೆ ಆನೆಗೆ ಗ್ರಹಣ ಶಕ್ತಿ ಅಂದ್ರೆ ಸ್ಪರ್ಶ ಶಕ್ತಿ ತುಂಬಾ ಜಾಸ್ತಿ ಇದೆ. ಇವಾಗ ಗಂಡಾನೆಯನ್ನ ಹಿಡಿಬೇಕು ಅಂತಂದ್ರೆ ಹೆಣ್ಣಾನೆಯನ್ನ ಮುಂದೆ ಬಿಡ್ತಾರೆ. ಸೊ ಅವಾಗ ಗಂಡಾನೆ ಏನ್ ಮಾಡುತ್ತೆ, ಹೆಣ್ಣಿನ ಆನೆಯ ಸಂಪರ್ಕ ಬೇಕು ಅಂತ ಹೇಳ್ಬಿಟ್ಟು ಅದು ಹೆಣ್ಣಿನ ಆನೆಯ ಸಂಪರ್ಕವನ್ನ ಪಡಿಲಿಕ್ಕೆ ಅದನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ. ಆದ್ರೆ ಇವ್ರೇನ್ ಮಾಡಿರ್ತಾರೆ, ಆ ಗಂಡಾನೆಯನ್ನ ಹಿಡಿಯೋರು ಒಂದು ಕೆಡ್ಡವನ್ನ ಅವರು ತೋಡಿರ್ತಾರೆ. ಆ ಕೆಡ್ಡದಲ್ಲಿ ಬಂದು ಈ ಗಂಡಾನೆ ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಇಡೀ ಜೀವನವನ್ನ ಅದು ಈಗ ಮನುಷ್ಯನ ಕೈ ಕೆಳಗಡೆ ಅದು ಕಳಿಯೋ ತರ ಅದು ಮಾಡ್ಕೊಳುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದಾರೆ ಅಂತಂದ್ರೆ, ಈ ಎಲ್ಲ ಜೀವರಾಶಿಗಳಿಗೆ ಒಂದೊಂದು ಇಂದ್ರಿಯಗಳು ತುಂಬಾ ಶಕ್ತಿಶಾಲಿಯಾಗಿದೆ. ಆದ್ರೆ ಮನುಷ್ಯನಿಗೆ ಎಲ್ಲ ಇಂದ್ರಿಯಗಳು ಶಕ್ತಿಶಾಲಿಯಾಗಿದೆ ಅಲ್ವಾ. ಇವಾಗ ಒಂದೊಂದು ಇಂದ್ರಿಯಗಳೇ ಅಷ್ಟು ಶಕ್ತಿಶಾಲಿಯಾದಾಗ ಅದು ಎಷ್ಟು ತಮ್ಮ ಪ್ರಾಣವನ್ನೇ ಕಳ್ಕೋಬೇಕಾಯ್ತು, ತಮ್ಮ ಇಡೀ ಜೀವನವನ್ನೇ ಅದು ಏನು ಬೇರೆಯವರ ಕೆಳಗಡೆ ಸ್ವತಂತ್ರವನ್ನ ಕಳ್ಕೋಬೇಕಾಯ್ತು, ಬೇರೆಯವರ ಕೆಳಗಡೆ ಸಿಕ್ಕಾಕೊಂಡು ಅಲ್ವಾ. ಇವಾಗ ನಮ್ಗೆ 5 ಇಂದ್ರಿಯಗಳು ಶಕ್ತಿಶಾಲಿಯಾಗಿದೆ. ಈ ತರ ಇರೋ ಮಾನವ ಎಷ್ಟು ದುಃಖವನ್ನ ಪಡಿಬಹುದು ಈ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದಾರೆ. ಅದಕ್ಕೇನೆ ಇದನ್ನ ಯಾರು ಅರ್ಥ ಮಾಡ್ಕೋತಾರೋ, ಇಂದ್ರಿಯಗಳ ವಿಷಯೇಂದ್ರಿಯಗಳ ಸಂಪರ್ಕ ದುಃಖವನ್ನ ಉಂಟ ಮಾಡುತ್ತೆ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವರು ಇಂತಹ ವಿಷಯಗಳಲ್ಲಿ ಅವರು ತೊಡಗೋದಿಲ್ಲ. ಮತ್ತೆ ಇಂತಹ ಸುಖಗಳಿಗೆ ಆದಿನೂ ಇದೆ, ಅಂತ್ಯನೂ ಇದೆ ಅಲ್ವಾ. ಇದು ಶಾಶ್ವತವಾದದ್ದಲ್ಲ. ನಾವಿವಾಗ ಭೌತಿಕ ಪ್ರಪಂಚದಲ್ಲಿ ನಾವು ಇಂದ್ರಿಯ ಸುಖವನ್ನ ಅನುಭವಿಸೋದು ಶಾಶ್ವತವಾದದ್ದಲ್ಲ. ಇಲ್ಲಪ್ಪ ನನ್ಗೆ ಇದು ಶಾಶ್ವತವಾದದ್ದು ಅಂತ ಅನ್ಕೊಂಡ್ರು ಸಹ ನಾವು ಈ ದೇಹವನ್ನ ಬಿಟ್ಟ ಮೇಲೆ ಅದು ಹೊರಟೋಗುತ್ತೆ. ನಾವ್ ಎಷ್ಟೇ ಹಣವನ್ನ ಏನೇ ಒಂದು ಗಳಿಸಿದ್ರು ಸಹ ನಾವು ಈ ದೇಹವನ್ನ ನಾವು ಬಿಡ್ಲೇಬೇಕಾಗತ್ತೆ. ಆ ಸಮಯದಲ್ಲಿ ನಾವು ಎಲ್ಲವನ್ನ ಬಿಟ್ಟು ನಾವು ಹೋಗ್ಬೇಕಾಗತ್ತೆ. ಅದಕ್ಕೇನೆ ವಿವೇಕಿಯಾದವನು ಅಂತಹದಲ್ಲಿ ಸಂತೋಷ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಕೊನೆಯ ಶ್ಲೋಕಕ್ಕೆ ಬರ್ತಾ ಇದೀವಿ. ಸಾರಿ, ಒಂದ್ ಸ್ವಲ್ಪ ಲೇಟ್ ಆಗ್ತಿದೆ, ಬಟ್ ತುಂಬಾ ಮುಖ್ಯವಾದ ಚಾಪ್ಟರ್ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಮ್ಗೆ ಯಾಕೆ ನಾವ್ ಇವಾಗ 3 ಹೊತ್ತು ಕೃಷ್ಣ ಕೃಷ್ಣ ಅಂತೀವಿ, ನಾವು ಕೃಷ್ಣನ ಸೇವೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಯಾಕೆ ಅಂತೀವಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೀನಿ. ಸೊ ನನ್ನನ್ನ ಕ್ಷಮಿಸಿ. ಸೊ ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕೀಗ. ಇವಾಗ ನಮ್ಮ ಬಾಸ್ ಅವರ ಆಫೀಸ್ ಅಲ್ಲಿ ಬಾಸ್ ರೂಮ್ ನೋಡಿದಾಗ ನಮ್ಗೆ ತುಂಬಾ ಇಷ್ಟ ಆಗುತ್ತಲ್ವಾ. ಬಾಸ್ ಚೇರ್ ಮೇಲೆ ಯಾವತ್ತಾದ್ರೂ ಒಂದ್ ದಿವಸ ನಾವು ಕುತ್ಕೊಳ್ಳೇಬೇಕು ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ತರ ನಾವು ಕಾಯ್ತಾ ಇರ್ತೀವಿ. ಒಂದ್ ದಿವಸ ಯಾರು ಇರೋದಿಲ್ಲ ಆಫೀಸಲ್ಲಿ ನಾನ್ ಫಸ್ಟ್ ಹೋಗಿರ್ತೀನಿ. ನಾನು ಅವಾಗ ಬಾಸ್ ಚೇರ್ ಮೇಲೆ ಕುತ್ಕೊಳ್ಳಿಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಬಾಸ್ ಚೇರ್ ಮೇಲೆ ಹೋಗಿ ನಾನು ಕುತ್ಕೋತೀನಿ. ನನ್ನಲ್ಲಿ ಹೇಗೆ ಹೋಗಿ ಕುತ್ಕೊಳ್ಲಿಕ್ಕೆ ಯಾವ ತರ ಕುತ್ಕೊಂತಿರ್ತೀನಿ ಅಂತಂದ್ರೆ, ನಾನು ಮುಂಗಾಲಲ್ಲಿ ಕೂತಿರ್ತೀನಿ ಅಲ್ವಾ. ನನಗೆ ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ಭಯ ಆಗ್ತಿರುತ್ತೆ ಅಲ್ವಾ. ಯಾಕಂದ್ರೆ ಅದು ನನ್ನ ಚೇರ್ ಅಲ್ಲ, ಅದು ನನ್ನ ಬಾಸ್ ಚೇರು ಅಲ್ವಾ. ನಾನು ಇವಾಗ ಅಲ್ಲಿ ಕುತ್ಕೊಂಡಾಗ ಆತಂಕ ಆಗ್ತಿರುತ್ತೆ ನನಗೆ, ತುಂಬಾ ಆತಂಕ. ಯಾರಾದ್ರೂ ಬಂದ್ ನೋಡಿದ್ರೆ, ಮತ್ತೆ ನನ್ನ ಹಿಡಿದ್ಬಿಟ್ರೆ, ಮತ್ತೆ ನನ್ನನ್ನ ವಿಚಾರಣೆಗೆ ಒಳಗಾಗ್ಸಿದ್ರೆ,
ಹೇಗಪ್ಪ ಇರ್ತೇನೆ, ಎಲ್ಲರ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಚೇರ್ ಮೇಲೆ ನಾನು ಆತಂಕದಿಂದ ನಾನು ಕೂತಿರ್ತೀನಿ ಅಲ್ವಾ. ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮೆಲ್ಲರ ಸ್ಥಿತಿಯೂ ಸಹ ಅದೇ ತರ ಇದೆ. ಯಾಕೆ ಅಂತಂದ್ರೆ ನಮ್ಮ ನಿಜವಾದ ಸ್ಥಿತಿ ಏನು, ಸ್ಥಾನ ಏನು ಅಂತಂದ್ರೆ ನಾವು ಕೃಷ್ಣನ ಸೇವಕರು. ಆದ್ರೆ ನಾವ್ ಏನನ್ನ ಇಚ್ಛೆ ಪಟ್ವಿ, ನಾನು ಒಡೆಯನಾಗ್ಬೇಕು, ನಾನು ಎಲ್ಲವನ್ನ ಅನುಭವಿಸ್ಬೇಕು, ನಾನು ಬಾಸ್ ಆಗ್ಬೇಕು ಅಂತ ಆಸೆ ಪಟ್ಟಿದಕ್ಕೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿದೀವಿ. ಅದು ನಮ್ಮ ನಿಜವಾದ ಸ್ಥಾನ ಅಲ್ಲ. ನಾವು ಬಾಸ್ ಆಗಿರೋದು ನಮ್ಮ ನಿಜವಾದ ಸ್ಥಾನ ಅಲ್ಲ, ನಾವು ಸೇವಕರು. ಅದಕ್ಕೇನೆ ನೋಡಿ, ನಮ್ಗೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ಆತಂಕದಲ್ಲೇ ಇದೀವಿ. ನಾವು ಯಾವಾಗ್ಲೂ ನಾವು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾನು ಈ ಬಾಸ್ ಚೇರ್ ಮೇಲೆ ನಾನು ಹೋಗಿ ಕುತ್ಕೊಂಡ್ರು ಸಹ ನಾನು ಆತಂಕದಲ್ಲೇ ಕುತ್ಕೊಂಡಿರ್ಬೇಕು, ಅದೇ ತರನೇ ನಾವಿವಾಗ ನಾವು ನಮ್ಮ ನಿಜವಾದ ಸ್ಥಾನವನ್ನ ಬಿಟ್ಟು ನಾವಿವಾಗ ಅದಕ್ಕೆ ವಿರುದ್ಧವಾದ ಸ್ಥಾನವನ್ನ ನಾನು ಇಲ್ಲಿ ಅಲಂಕರಿಸ್ಬೇಕು ಅಂತ ಹೋಗಿರೋದ್ರಿಂದ ನಾನು ಯಾವಾಗ್ಲೂ ನಾನು ಆತಂಕದಲ್ಲೇ ಇರ್ತೀನಿ. ಅದಕ್ಕೆ ನಾನು ಈ ಭೌತಿಕ ಪ್ರಪಂಚದಲ್ಲಿ ನಾನು ಸಂತೋಷವನ್ನ ಹರಿಸ್ತಾ ಹೋದ್ರೆ ನನಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತೆ ನಾವು ಈ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಎಲ್ಲ ಲೋಕಗಳ ಒಡೆಯ ಯಾರು? ಕೃಷ್ಣ ಅಲ್ವಾ. ಸೊ ನಾವ್ ಇವಾಗ ಕೃಷ್ಣನ ಸ್ಥಾನವನ್ನ ನಾವು ಅಲಂಕರಿಸ್ಲಿಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ನಾವು ಆತಂಕದಲ್ಲಿ ನಾವು ಇದೀವಿ. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಮನೆಯಲ್ಲಿ ನಾನೇನಾದ್ರೂ ಒಂದು ಫರ್ನಿಚರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಬ್ಬ ಬಡಗಿನ ಕರೆಸಿರ್ತೀನಿ. ಅವನೇನ್ ಮಾಡ್ತಾನೆ, ಒಂದು ಫರ್ನಿಚರ್ ಅನ್ನ ಮಾಡ್ತಾನೆ. ನಾನು ಆ ಫರ್ನಿಚರ್ ಏನೇನ್ ಬೇಕು ಆ ಸಾಮಾನೆಲ್ಲ ನಾನ್ ತಂದ್ಕೊಟ್ಟಿರ್ತೀನಿ. ಆಮೇಲೆ ಕೊನೆಗೆ ಮಾಡೋದು ಯಾರು? ಬಡಗಿ ಮಾಡ್ತಾನೆ. ಬಡಗಿ ಮಾಡ್ಬಿಟ್ಟು ಅವನೇನ್ ಮಾಡ್ತಾನೆ, ಅದು ಮುಗಿದ್ಮೇಲೆ ಆ ಫರ್ನಿಚರ್ ಅನ್ನ ಎತ್ಕೊಂಡು ಅವನ್ ಮನೆಗೆ ಹೋಗ್ಬಿಡ್ತಾನೆ. ನಾವ್ ಅದನ್ನ ಒಪ್ತೀವಾ? ನಮ್ಗೇನ್ ಅನ್ಸುತ್ತೆ, ಏನ್ ಮಾಡ್ತಾ ಇದ್ಯಾ ನೀನು? ನಾನ್ ತಾನೇ ನಿನಗೆ ಇದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟಿರೋದು. ನೀನು ಬರೀ ನಿನ್ನ ಕೂಲಿಯನ್ನ ಮಾತ್ರ ನೀನ್ ತಗೊಂಡ್ ಹೋಗ್ಬೇಕು, ಇದೇನಿದು ನೀನು ಎಲ್ಲವನ್ನ ನೀನ್ ತಗೊಂಡ್ ಹೋಗ್ಬಿಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಾವು ಬಡಗಿಗೆ ಹೇಳ್ತೀವಿ ಅಲ್ವಾ. ಇವಾಗ ನಾವ್ ಮಾಡ್ತಿರೋದು ಅದನ್ನೇನೆ. ನಮ್ಗೆ ಕೃಷ್ಣ ಏನ್ ಮಾಡಿದಾರೆ, ಈ ಭೌತಿಕ ಪ್ರಪಂಚವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಸರಿ ಆಯ್ತು, ನೀವು ಇಲ್ಲಿ ನಿಮ್ಮ ಆಸೆಗಳನ್ನ ಪೂರೈಸಿ ಅಂತ ಹೇಳ್ಬಿಟ್ಟು. ಆದ್ರೆ ನಾವೇನ್ ಮಾಡ್ತಿದೀವಿ, ನಾವು ಎಲ್ಲವೂ ನಂದೇ, ಎಲ್ಲವೂ ನಾವು ಒಡೆಯರು ಅನ್ನೋ ತರ ನಾವು ಭಾವಿಸ್ತಾ ಇದೀವಿ ಅಲ್ವಾ. ಹೌದು, ನಾವಿಲ್ಲಿ ಇರೋದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ನಮ್ಮ ಕೂಲಿಯನ್ನ ನಾವು ತಗೊಳ್ಳೇಬೇಕು. ನಾವು ನಮ್ಮ ಒಂದ್ ಸ್ವಲ್ಪ ಅಂಶ, ನಾವು ಭಗವಂತನ ಮಕ್ಕಳಾಗಿ ನಮ್ಗೆ ಸೇರ್ಬೇಕಾಗಿರೋ ಅಷ್ಟನ್ನ ನಾವು ತಗೋಬೇಕು. ಆದ್ರೆ ನಮ್ಮ ಮನಸ್ಥಿತಿ ಯಾವ ತರ ಇದೆ, ಎಲ್ಲವೂ ನನ್ನದೇ ಅಂತ. ಈಗ ಈ ಬಡಗಿ ಏನ್ ಮಾಡಿದ್ರು ಅದೇ ತರನೇ ನಾವು ಮಾಡ್ತಾ ಇದೀವಿ. ಎಲ್ಲವೂ ನನ್ನದೇ, ನಾನೇ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಹೊರಟಿದೀವಿ ಅಲ್ವಾ. ಇವಾಗ ಈ ಮೂಲ ವಸ್ತುಗಳು ಇರ್ಲಿಲ್ಲ ಅಂತಂದಿದ್ರೆ ಬಡಗಿ ಇದನ್ನ ತಯಾರು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಇವಾಗ ಮೂಲ ವಸ್ತುಗಳನ್ನ ನಮ್ಗೆ ಭಗವಂತ ಕೊಡ್ತಾ ಇರೋದು, ಅದನ್ನ ಉಪಯೋಗಿಸ್ಕೊಂಡು ನಾವು ನಮ್ಗೆ ಬೇಕಾಗಿರೋ ಮನೆಯನ್ನು ಅಥವಾ ಇನ್ನೇನನ್ನೋ ನಾವು ಕಟ್ಕೋತಾ ಇದೀವಿ. ಆದ್ರೆ ಈ ಮನೆ ಅನ್ನೋದು ಇವಾಗ ಭಗವಂತನಿಗೆ ಸೇರ್ಬೇಕಾಗಿರೋದು ಅಲ್ವಾ. ಇವಾಗ ಭಗವಂತನ ಮನೆಯಲ್ಲಿ ನಾನಿದ್ದೀನಿ ಅಲ್ವಾ, ನಾನ್ ಜೀವನ ಮಾಡ್ತಾ ಭಗವಂತನನ್ನ ನಾನು ಸೇವೆ ಮಾಡ್ತಾ ಇದ್ದೀನಿ. ಆ ತರ ಮನಸ್ಥಿತಿಯಲ್ಲಿ ನಾನು ಇದ್ರೆ ಮಾತ್ರನೇ ಈ ಭೌತಿಕ ಪ್ರಪಂಚದಲ್ಲಿ ನಾನು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಕೊನೆಯದಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ಇದನ್ನ ಶಾಂತಿ ಮಂತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಈ ಭೌತಿಕ ಪ್ರಪಂಚದಲ್ಲಿ ಅವರು ಶಾಂತಿಯಿಂದ ಇರಬಹುದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತಾ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದ ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡೆಯುವನು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ 3 ಅಂಶಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ಭೋಕ್ತಾರಾಮ್ ಯಜ್ಞ ತಪಸ್ಸಾಂ, ನಾನೇನೆ ಎಲ್ಲ ಕಟ್ಟ ಕಡೆಯ ಭೋಕ್ತ ನಾನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ನಾನೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ಒಡೆಯ ನಾನೇ, ಮಹೇಶ್ವರ ನಾನೇ ಒಡೆಯ ಅಂತ ಹೇಳ್ತಾ ಇದ್ದಾರೆ. ಸುಹೃದಂ ಸರ್ವಭೂತಾನಾಂ, ಎಲ್ಲರ ಹಿತೈಷಿಯು ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ 3 ಯಾರು ಅರ್ಥ ಮಾಡ್ಕೋತಾರೋ ಅವರು ಶಾಂತಿಯಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಾವು ಸರಿಯಾದ ಅರ್ಥದಲ್ಲಿ ನಾವು ನೋಡಿದ್ರೆ, ಯಾರು ಒಡೆಯರಾಗಿರ್ತಾರೋ ಅವರು ಎಲ್ಲವನ್ನ ಅನುಭವಿಸ್ಬೇಕು ಅಲ್ವಾ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್ವಲೋಕ ಮಹೇಶ್ವರ, ನಾನು ಎಲ್ಲ ಲೋಕಗಳ ಮಹೇಶ್ವರ, ಅದಕ್ಕೆ ನಾನು ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ನಾನೇ, ಕಟ್ಟ ಕಡೆಯ ಭೋಕ್ತಾ ನಾನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಸರಿನೇ ತಾನೆ? ಅದನ್ನೇ ನಮ್ಗೆ ಇವಾಗ ಈ ಕೃಷ್ಣ ಪ್ರಜ್ಞೆಯಲ್ಲಿ ತಿಳಿಸಿ ಕೊಡ್ತಾ ಇರೋದು. ಎಲ್ಲ ಲೋಕಗಳ ಒಡೆಯ ಕೃಷ್ಣ, ಅದಕ್ಕೆ ನೀವು ಎಲ್ಲವನ್ನ ಅವರಿಗೆ ಅರ್ಪಿಸಿ, ನಿಮ್ಮ ಕೂಲಿಯನ್ನಷ್ಟೇ ಮಾತ್ರ ನೀವು ತಗೊಳ್ಳಿ. ಇವಾಗ ಹೇಗೆ ಬಡಗಿ ತನ್ನ ಕೂಲಿಯನ್ನಷ್ಟು ಮಾತ್ರ ತಗೋಬೇಕು, ಅದೇ ತರ ನಾವು ನಮ್ಮ ಕೂಲಿಯನ್ನಷ್ಟೇ ಮಾತ್ರ ತಗೋಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಒಡೆಯರ ತರ ನಾವು ಇರ್ತಾ ಇದೀವಿ ಅಲ್ವ. ಇವಾಗ ನಾವು ನಮ್ಮ ಮನೆಗೆ ಏನಾದ್ರೂ ಒಬ್ಬ ಕೆಲಸದವ್ರನ್ನ ನಾವ್ ಇಟ್ಕೊಂಡ್ರೆ, ಕೆಲಸದವ್ರು ನಮ್ಮ ಸೇವೆಯನ್ನ ಮಾಡ್ಬೇಕಲ್ವಾ. ನಮ್ಮ ಸೇವೆಯನ್ನ ಮಾಡೋ ಬದ್ಲು ನಮ್ಮ ಬೆಡ್ ಅನ್ನ ಮತ್ತೆ ನಮ್ಮ ಎಲ್ಲಾ ವಸ್ತುಗಳನ್ನ ಉಪಯೋಗಿಸ್ತಿದ್ರೆ ನಾವು ಸುಮ್ನೆ ಇರ್ತೀವ ಅಲ್ವಾ. ಆದ್ರೆ ನಾವಿವಾಗ
ನಮ್ಮ ಕೆಲಸದವ್ರು ಆತರ ಮಾಡಿದ್ರೆ ನಮ್ಗೆ ಕೋಪ ಬರುತ್ತೆ. ಆದ್ರೆ ನಾವಿವಾಗ ದೇವರಿಗೆ ನಾವು ಹಾಗೆ ಮಾಡ್ತಾ ಇದೀವಿ. ಎಲ್ಲದರ ಒಡೆಯ ಅವನು, ಆದ್ರೆ ಎಲ್ಲವನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಹೊರಡ್ತಾ ಇದೀವಿ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಶಾಂತಿಯಿಂದ ನಾವು ಇರಬಹುದು. ಮತ್ತೆ ಸುಹೃದಂ ಸರ್ವಭೂತನಾಂ, ಎಲ್ಲರ ಏಕೈಕ ಹಿತೈಷಿ ಭಗವಂತ ಒಬ್ನೇ. ಇವಾಗ ನಾವು ಕರೋನಾ ಟೈಮಲ್ಲಿ ನೋಡಿದ್ವಿ ಅಲ್ವಾ, ತಂದೆ ಎಲ್ಲೋ ತಾಯಿ ಎಲ್ಲೋ ನಾವ್ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ನಮ್ಮ ತಂದೆ ತಾಯಿ ಅವ್ರು ನಮ್ಮನ್ನ ನೋಡ್ಕೋತಾರೆ ಅಂತ. ಆದ್ರೆ ಕರೋನಾ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದ್ ಕಡೆ ಹೋದ್ವಿ ಅಲ್ವಾ. ಆದ್ರೆ ನಮ್ಮ ಜೊತೆಲಿರುವ ಪರಮಾತ್ಮ ನಮ್ಮನ್ನ ಎಂತ ಸ್ಥಿತಿಯಲ್ಲಿ ಅವರು ಬಿಡೋದಿಲ್ಲ. ನಾನು ಎಲ್ಲೇ ಎಂತಹ ಸ್ಥಿತಿಯಲ್ಲಿ ಇದ್ರು ಸಹ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಾನಿವಾಗ ಏನು ಟಾಯ್ಲೆಟ್ ಅಲ್ಲಿ ಇರುವ ಒಂದು ಹುಳವಾಗಿ ಹುಟ್ಟಿದ್ರು ಸಹ ಪರಮಾತ್ಮ ನಮ್ಮ ಜೊತೆನೆ ಅವನು ಇರ್ತಾನೆ. ನಮ್ಮನ್ನ ಎಂತ ಕ್ಷಣದಲ್ಲೂ ಅವರು ನಮ್ಮನ್ನ ಬಿಡೋದಿಲ್ಲ. ನಾವ್ ಇವಾಗ ನಮ್ಮ ಏಕೈಕ ಹಿತೈಷಿ ಅಂದ್ರೆ ಭಗವಂತ. ಇದನ್ನ ನಾವ್ ಯಾರಾದ್ರೂ ಅರ್ಥ ಮಾಡ್ಕೊಂಡ್ರೆ ಅವರು ಶಾಂತಿಯಿಂದ ಅವರು ಇರಬಹುದು. ಮತ್ತೆ ಇವಾಗ ನಮ್ಗೆ ಬ್ರದರ್ಹುಡ್ ಅಂತ ಹೇಳ್ತಾರಲ್ವಾ, ಎಲ್ಲಾ ಬೇರೆ ಬೇರೆ ರಾಜ್ಯ ದೇಶಗಳೆಲ್ಲನೂ ಸಹ ಪರಸ್ಪರ ಹೊಂದಿಕೊಂಡು ನೀವು ಏನು ಸ್ನೇಹಿತರ ತರ ಇರ್ಬೇಕು, ಏನು ಅಣ್ಣ ತಮ್ಮಂದ್ರ ತರ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆತರ ನಾವ್ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಖಂಡಿತ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಇರ್ಬೇಕು ಅಲ್ವಾ. ಈಗ ಒಬ್ಬ ಸೆಂಟರ್ ಪಾಯಿಂಟ್ ಯಾರು? ಈಗ ಕೃಷ್ಣ. ನಮ್ಗೆ ಇವಾಗ ಅರ್ಥ ಆಯ್ತಲ್ವಾ, ನಾವೆಲ್ಲನೂ ಸಹ ಪ್ರತಿಯೊಬ್ರು ಹಿಂದೂ, ಮುಸ್ಲಿಮಾನ್ ಅಥವಾ ಅಮೆರಿಕ, ರಷ್ಯಾ, ಯಾವುದೇ ಒಂದು ದೇಶಗಳಲ್ಲಿ ಎಲ್ಲರನ್ನೂ ಸಹ, ಎಲ್ಲಾ ಜೀವರಾಶಿಗಳು ಸಹ ಕೃಷ್ಣನ ಅಂಶ ಅಂದಾಗ ನಾವೆಲ್ಲರೂ ಸಹ ಅಣ್ಣ ತಮ್ಮಂದ್ರಾಗ್ತೀವಿ ಅಲ್ವಾ. ಇವಾಗ ಅಣ್ಣ ತಮ್ಮಂದ್ರಾದಾಗ ಏನಾಗತ್ತೆ, ನಾವು ಎಷ್ಟು ಅನುಸರಿಸ್ಕೊಂಡು ಹೋಗ್ತೀವಿ ಅಲ್ವಾ. ನಾವ್ ಇವಾಗ ಮೂವಿಯಲ್ಲೂ ಸಹ ನಾವು ನೋಡಿದೀವಿ, ಇವಾಗ ಅಣ್ಣ ತಮ್ಮಂದ್ರ ಹತ್ರ ತುಂಬಾ ಜಗಳ ಇರುತ್ತೆ. ಅವ್ರಿಗೆ ಒಬ್ರಿಗೊಬ್ರು ಗೊತ್ತಿರಲ್ಲ ನಾವ್ ಅಣ್ಣ ತಮ್ಮಂದ್ರು ಅಂತ ಹೇಳ್ಬಿಟ್ಟು ಇನ್ನೇನು ಒಬ್ರಿಗೊಬ್ರು ಒಡೆದಾಡಿ ಸಾಯೋ ಅಂತ ಹಂತದಲ್ಲಿ ಇರ್ತಾರೆ. ಆಗ ಅಮ್ಮ ಓಡ್ಕೊಂಡ್ ಬರ್ತಾಳೆ, ಓಡ್ಕೊಂಡ್ ಬಂದು ಹೇಳ್ತಾರೆ, ಅಯ್ಯೋ ನಿನಗ್ ಗೊತ್ತಾ, ನೀನ್ ಯಾರ ಜೊತೆ ಜಗಳ ಆಡ್ತಾ ಇದ್ಯಾ, ನೀನು ನಿನ್ ತಮ್ಮ ಅಂದಾಗ ಅವ್ರೇನ್ ಮಾಡ್ತಾರೆ, ಆ ಕ್ಷಣನೇ ಅವರು ಬಂದು ಪಿಸ್ತೂಲ್ ಏನೋ ಒಂದ್ ಇಟ್ಕೊಂಡಿದ್ರೆ ಅದನ್ನ ಬೀಳಿಸ್ಬಿಟ್ಟು ಒಬ್ರಿಗೊಬ್ರು ಅವರು ಅಪ್ಕೊಂಡು ಅವರು ಒಂದಾಗ್ಬಿಡ್ತಾರೆ ಅಲ್ವಾ. ಅದೇ ತರ ನಮ್ಗೆ ಈ ಸತ್ಯ ಗೊತ್ತಾದ್ರೆ, ನಾವು ಕೃಷ್ಣನ ಅಂಶ, ಎಲ್ಲರೂ ಸಹ ಅಣ್ಣ ತಮ್ಮಂದ್ರು ಅಂತ ಗೊತ್ತಾದಾಗ ಅಷ್ಟೇನೆ ನಾವು ನಾವು ನಮ್ಮ ಬಾಂಧವ್ಯವನ್ನ ನಾವು ಬೆಳೆಸ್ಕೋಬಹುದು. ಅಣ್ಣ ತಮ್ಮಂದ್ರ ನಿಜವಾದ ಅರ್ಥದಲ್ಲಿ ನಾವು ಅಣ್ಣ ತಮ್ಮಂದ್ರ ತರ ಇರ್ಬೋದು. ಬರೇ ಮನುಷ್ಯರೊಬ್ರೇ ಅಲ್ಲ, ಈವನ್ ಪಶು ಪಕ್ಷಿ ಪ್ರಾಣಿ ಎಲ್ಲರೂ ಸಹ ಇವಾಗ ಸಂತೋಷದಲ್ಲಿ ಇರ್ಬೋದು. ನಾವು ಪಶು ಪಕ್ಷಿ ಪ್ರಾಣಿಗಳನ್ನ ಎಲ್ಲರನ್ನು ನಾವು ಕೊಂದು ನಾವು ನಮ್ಮ ಸಂತೋಷಕ್ಕೋಸ್ಕರ ನಾವು ತಿಂತಾ ಇದ್ದೀವಿ ಅಲ್ವಾ. ಅದೆಲ್ಲವೂ ಸಹ ಹೋಗ್ಲಿಕ್ಕೆ ಸಾಧ್ಯ ಯಾವಾಗ ನಾವು ಕೃಷ್ಣನನ್ನ ನಾವು ಆ ಸೆಂಟ್ರಲ್ಲಿ ಇಟ್ಕೊಂಡಾಗ ಅಷ್ಟೇ ನಮ್ಗೆ ಇದು ಸಾಧ್ಯ ಆಗುತ್ತೆ. ಅದಕ್ಕೆ ಇದನ್ನ ಶಾಂತಿ ಮಂತ್ರ ಅಂತ ಹೇಳ್ತಾರೆ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಶಾಂತಿಯಿಂದ ನಾವು ಇರ್ಬೋದು. ನಮ್ಮ ಭಾಗವನ್ನಷ್ಟೇ ನಾವು ಉಪಯೋಗಿಸ್ಕೊಂಡು ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ಕೊಂಡು ನಾವು ಭಗವಂತನ ಸೇವೆ ಮಾಡ್ತಾ ನಾವು ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ನಾವು ಮರಳಿ ಹೋಗ್ಬೋದು. ಸೊ ಇದು ಶಾಂತಿ ಮಂತ್ರ, ಇದು ಕೊನೆಯ ಮಂತ್ರ. ಸೊ ಇದನ್ನ ಮತ್ತೆ ಇಲ್ಲಿ ನಮ್ಗೆ ಕೃಷ್ಣನ ಬಗ್ಗೆ ಕೃಷ್ಣನ ಭಕ್ತರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಕೃಷ್ಣ ಏನೇ ಅವ್ರಿಗೆ ಮಾಡಿದ್ರು ಸಹ ಅವರು ಕೃಷ್ಣನ ಮೇಲೆ ನಂಬಿಕೆ ಇದೆ. ಏಕೈಕ ಹಿತೈಷಿ ಅಲ್ವಾ, ಏನೇ ಮಾಡಿದ್ರು ಸಹ ಅದು ನನ್ನ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಅವರು ನಂಬಿರ್ತಾರೆ. ಇವಾಗ ಅಕಸ್ಮಾತ್ ಏನಾದ್ರೂ ಏನು ನನಗೆ ಏನು ಕಾಲಿಗೆ ಏಟಾದಾಗ ಆ ಕೃಷ್ಣ ಭಕ್ತ ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ನನಗೆ ತಲೆಗೆ ಏಟಾಗ್ಬೇಕಾಗಿತ್ತು, ಆದ್ರೆ ಕೃಷ್ಣನ ಅನುಗ್ರಹದಿಂದ ನನಗೆ ಕಾಲಿಗೆ ಏಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಒಂದು ತುಂಬಾ ಒಳ್ಳೇದಾದ್ರೆ, ಅಯ್ಯೋ ನಾನು ತುಂಬಾ ಪಾಪ ಮಾಡಿದೀನಿ, ಆದ್ರೆ ನಾನು ಕೃಷ್ಣನ ಅನುಗ್ರಹದಿಂದ ನನಗೆ ಈ ಒಳ್ಳೇದು ನನಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅಂದ್ರೆ ಕಷ್ಟವೇ ಬರ್ಲಿ ಸುಖವೇ ಬರ್ಲಿ ಎಲ್ಲದನ್ನೂ ಸಹ ಕೃಷ್ಣನ ಅನುಗ್ರಹದಿಂದನೇ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ನಾವು ಕೊನೆಯದಾಗಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ, ನಾವು ಇವಾಗ ಯಾರನ್ನೋ ನಾವು ಪ್ರೀತಿಸ್ತಾ ಇದೀವಿ, ಮತ್ತೆ ಯಾರಿಗೋ ನಾವು ಸೇವೆಯನ್ನ ಮಾಡ್ತಾ ಇದೀವಿ. ನಮ್ಮ ಗುರಿ ಏನೋ ಆಗಿದೆ ಈಗ ಅಲ್ವಾ. ನಮ್ಮ ಇಂದ್ರಿಯ ಸುಖವನ್ನ ಅನುಭವಿಸೋದೇ ನಮ್ಮ ಗುರಿಯಾಗಿದೆ. ಹಣ ಆಸ್ತಿ ಅಂತಸ್ತು ಪಡೆಯೋದೇ ನಮ್ಮ ಗುರಿಯಾಗಿದೆ ಅಲ್ವಾ. ಮತ್ತೆ ನಾವು ಮನುಷ್ಯನಾಗಿದ್ಕೊಂಡು ನಾವು ಯಾರನ್ನಾದ್ರೂ ನಾವು ಪ್ರೀತಿ ಮಾಡ್ಲೇಬೇಕು. ಈಗ ನಾವು ಯಾರ್ಯಾರನ್ನೋ ಪ್ರೀತಿ ಮಾಡ್ತಾ ಇದೀವಿ, ಮತ್ತೆ ಯಾರ್ಯಾರಿಗೋ ಸೇವೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಮನೇಲಿ ಯಾರು ಇಲ್ಲ, ಅಪ್ಪ ಅಮ್ಮ ಹೆಂಡತಿ ಮಕ್ಳು ಯಾರು ಇಲ್ಲ ಅಂದ್ರೆ ಕೊನೆಗೆ ಒಂದು ನಾಯಿ ಏನಾದ್ರೂ ತಗೊಂಡ್ ಬಂದು ಇಟ್ಕೊಂಡು ನಾಯಿಗಾದ್ರೂ ಸೇವೆ ಮಾಡ್ತೀವಿ ಅಲ್ವಾ. ಈಗ ನಾವ್ ಇಷ್ಟೆಲ್ಲ ಭಗವಂತನ ಬಗ್ಗೆ ಜ್ಞಾನ ಗೊತ್ತಾದ್ಮೇಲೆ ನಾವ್ ಇವಾಗ ನಮ್ಮ ಪ್ರೀತಿಯನ್ನ ಮತ್ತೆ ನಮ್ಮ ಸೇವೆಯನ್ನ ನಮ್ಮ ಗುರಿಯನ್ನ ಭಗವಂತನ ಕಡೆಗೆ ನಾವು ತಿರುಗಿಸ್ಕೋಬೇಕಾಗತ್ತೆ. ಅದನ್ನ ನಾವಿಲ್ಲಿ ಕಲ್ತ್ಕೋಬೇಕಾಗಿರೋದು. ಸೊ ನಾವ್ ಹೇಗೆ ಈಗ ಭಗವಂತನ ಸೇವೆಯನ್ನ ಮಾಡ್ಬೇಕು, ನಾವು ಹೇಗೆ ನಮ್ಮ ಪ್ರಜ್ಞೆಯನ್ನ ಈ ದೇಹ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ, ಈ ABCD ಮೂಲಕ ನಮ್ಗೆ ಪ್ರಭುಪಾದರು ತಿಳಿಸಿ ಕೊಡ್ತಾ ಇದಾರೆ. ಎ ಅಂತಂದ್ರೆ ಅಸೋಸಿಯೇಷನ್ ಆಫ್ ಡಿವೋಟೀಸ್. ಯಾವಾಗ್ಲೂ ನಾವು ಭಕ್ತರ ಸಂಘದಲ್ಲಿ ಇರ್ಬೇಕು. ಮತ್ತೆ ಪುಸ್ತಕಗಳನ್ನ ಓದ್ಬೇಕು. ಎಂತಹ ಪುಸ್ತಕಗಳನ್ನ ಓದ್ಬೇಕು? ಭಗವದ್ಗೀತೆ, ಭಾಗವತಂ ಅಂತಹ ಪುಸ್ತಕಗಳನ್ನ ಓದ್ಬೇಕು. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು. ಮತ್ತೆ ಕೃಷ್ಣ ಪ್ರಸಾದವನ್ನ ನಾವು ಸ್ವೀಕರಿಸ್ಬೇಕು. ಈ 4 ನಾವು ಮಾಡ್ಬೇಕು. ಮತ್ತೆ ಅದೇ ಸಮಯದಲ್ಲಿ 4 ಮಾಡ್ಕೊಡ್ದು. ಯಾವ್ದನ್ನ ಮಾಡ್ಕೊಡ್ದು? ನಾವು ಮದ್ಯಪಾನ ಮಾಡ್ಕೊಡ್ದು,
ಮತ್ತೆ ಜೂಜನ್ನ ಆಡಬಾರ್ದು, ಮಾಂಸವನ್ನ ತಿನ್ಕೂಡ್ದು, ಪರಸ್ತ್ರೀ ಸಂಘವನ್ನ ಮಾಡಬಾರ್ದು. ಸೊ ಇದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಮ್ಗೆ ಭಾಗವತಮಲ್ಲಿ ನಮ್ಗೆ ಡೀಟೇಲ್ ಆಗಿ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಈಗ ನೀವು ಸದ್ಯಕ್ಕೆ ಏನಂತ ಜ್ಞಾಪಕ ಇಟ್ಕೋಬೇಕು ಅಂದ್ರೆ 4 ಮಾಡ್ಬೇಕು, ಅಂದ್ರೆ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಈ 4 ಮಾಡ್ಬೇಕು, 4 ನಾವು ಮಾಡ್ಕೊಡುದು. ಸೊ ಈ ತರ ನಾವು ಮಾಡಿದ್ರೆ ನಾವು ಭಗವಂತನಲ್ಲಿ ನಾವು ಸೇವೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಮತ್ತೆ ಇಲ್ಲಿ ನವವಿಧ ಭಕ್ತಿ ಸೇವೆ ಅಂತ ಹೇಳ್ತಾ ಇದಾರೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. ಈ ತರ ನಾವು ಈ 9 ವಿಧಗಳಲ್ಲಿ ನಾವು ಯಾವ್ದನ್ನಾದ್ರೂ ಮಾಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೇವೆಯನ್ನ ನಾವು ಭಗವಂತನಲ್ಲಿ ನಾವು ಮಾಡ್ಬೋದು. ಯಾಕಂದ್ರೆ ನಾವು ಭಕ್ತಿ ಸೇವೆ ಮಾಡಿ ಅಂದ್ರೆ ಹೇಗ್ ಮಾಡ್ಬೇಕಪ್ಪ ಅಂತ ನಮ್ಗೆ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಒಬ್ಬೊಬ್ಬ ಭಕ್ತರು ಒಂದೊಂದನ್ನ ಮಾಡಿ ಅವರು ಭಗವಂತನ ಧಾಮಕ್ಕೆ ಹೋಗಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇಲ್ಲಿ ಶ್ರವಣ ಮಾಡಿರೋರು ಯಾರು? ಇಲ್ಲಿ ಪರೀಕ್ಷಿತ ಮಹಾರಾಜ ಅವರು ಭಾಗವತಂ ತನ್ನ ಸಾವು ಇನ್ನು 1 ವಾರದಲ್ಲಿ ಆಗಲಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳ್ಕೊಂಡಾಗ ಅವರು ಭಾಗವತಮನ್ನ ಅವರು ಶ್ರವಣ ಮಾಡ್ತಾರೆ. ಆ ಶ್ರವಣ ಮಾತ್ರದಿಂದಲೇ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅದೇ ತರನೇ ಕೀರ್ತನೆ ಅನ್ನ ಮಾಡಿ ಶುಕ ಮುನಿಗಳು ಅವರು ಸಹ ಭಗವಂತನ ಕೃಪೆಗೆ ಅವರು ಪಾತ್ರರಾಗ್ತಾರೆ. ಮತ್ತೆ ಸ್ಮರಣಂ, ಅವರು ಭಕ್ತ ಪ್ರಹ್ಲಾದ ಅವರು ಭಗವಂತನ ಸ್ಮರಣೆಯನ್ನ ಮಾಡಿ ಅವರು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತೆ ಪಾದ ಸೇವನಂ, ಲಕ್ಷ್ಮೀ ಮಾತೆ ಅವರು ವಿಷ್ಣುವಿನ ಪಾದ ಸೇವನೆಯನ್ನ ಮಾಡ್ತಾರೆ, ಅವರು ಆತರ ಸೇವೆ ಮಾಡ್ತಾರೆ. ಮತ್ತೆ ಅರ್ಚನಂ, ಋತು ಮಹಾರಾಜ ಅರ್ಚನೆಯನ್ನ ಮಾಡ್ತಾರೆ. ಮತ್ತೆ ವಂದನಂ, ಅಕ್ರೂರ ಯಾರು ವೃಂದಾವನದಿಂದ ಕೃಷ್ಣ ಬಲರಾಮರನ್ನ ಮಥುರಾಗೆ ಕರ್ಕೊಂಡು ಹೋಗ್ತಾರಲ್ಲ, ಅಕ್ರೂರ ಅವರು ವಂದನೆಯನ್ನ ಅವರು ಮಾಡಿ ಆ ಸೇವೆಯನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ದಾಸ್ಯಂ, ಹನುಮಂತ ಅವರು ಶ್ರೀರಾಮಚಂದ್ರನಲ್ಲಿ ದಾಸನಾಗಿ ಅವರು ಸೇವೆಯನ್ನ ಮಾಡ್ತಾರೆ. ಮತ್ತೆ ಅರ್ಜುನ ಸಖ್ಯ ರೂಪದಲ್ಲಿ ಅವರು ಸೇವೆಯನ್ನ ಮಾಡ್ತಾರೆ. ಆತ್ಮ ನಿವೇದನ, ಬಲಿ ಮಹಾರಾಜ ಅವರು ಆತ್ಮ ನಿವೇದನೆಯನ್ನ ಮಾಡ್ತಾರೆ. ಈ ತರ ಒಬ್ಬೊಬ್ರು ಒಂದೊಂದು ಸೇವೆಯನ್ನ ಒಂದೊಂದು ಈ 9ರಲ್ಲಿ ಯಾವ್ದಾದ್ರು ಒಂದು ಸೇವೆಯನ್ನ ಮಾಡಿನೂ ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಮತ್ತೆ ಅಂಬರೀಷ ಮಹಾರಾಜ ಅವರು ಈ 9 ಮಾಡಿ ಅವರು ಭಗವಂತನ ಕೃಪೆಗೆ ಅವರು ಪಾತ್ರರಾಗಿದ್ದಾರೆ. ಸೊ ಈ ತರ ಅಂಬರೀಷ್ ಮಹಾರಾಜನ ಕತೆ ಇದೆ. ಸೊ ಸಮಯದ ಅಭಾವ ಇರೋದ್ರಿಂದ ನಾನು ಹೇಳ್ತಾ ಇಲ್ಲ. ಮುಂದೆ ನೀವು ಭಾಗವತಂ ಕ್ಲಾಸ್ಗೆ ಹೋದಾಗ ನೀವು ಈ ಅಂಬರೀಷ ಮಹಾರಾಜನ ಬಗ್ಗೆ ನೀವು ತಿಳ್ಕೊತೀರಾ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಕೊನೆಯದಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನೀನು ಎದ್ದು ನೀನು ಯುದ್ಧವನ್ನ ಮಾಡು. ನೀನು ಸೊ ಕರ್ಮದ ಫಲವನ್ನಷ್ಟೇ ನೀನು ತ್ಯಾಗ ಮಾಡ್ಬೇಕು, ನೀನು ಕರ್ಮವನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಯುದ್ಧವನ್ನ ಮಾಡು ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಸೊ ಸನ್ಯಾಸ ಮತ್ತೆ ಕರ್ಮಯೋಗ, ಕರ್ಮ ಸನ್ಯಾಸ ಕರ್ಮಯೋಗ ಎರಡೂ ಸಹ ಭಗವಂತನ ಎಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆದ್ರೆ ಕರ್ಮಯೋಗ ಅದು ತುಂಬಾ ಉತ್ತಮವಾದ ಮಾರ್ಗ ಅಂತ ನಮ್ಗೆ ತಿಳ್ಕೊಂಡ್ವಿ. ಸೊ ಕರ್ಮಯೋಗ ಸನ್ಯಾಸಕ್ಕಿಂತ ಉತ್ತಮ ಅಂತ ತಿಳ್ಕೊಂಡ್ವಿ. ಮತ್ತೆ ನಿಷ್ಕಾಮ ಕರ್ಮಯೋಗದಿಂದ ನಾವು ಬಂಧನದಿಂದ ಮುಕ್ತಿ ಪಡ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ. ಸೊ ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ನಾವು ಭಗವಂತನಿಗೋಸ್ಕರ ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸೋದನ್ನ ಎಲ್ಲವನ್ನ ನಾವು ಭಗವಂತನಿಗೋಸ್ಕರ ಉಪಯೋಗಿಸೋದನ್ನ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ನಾವು ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿಯನ್ನ ಪಡ್ಕೋಬಹುದು. ಮತ್ತೆ ಆ 3 ನಾವು ತಿಳ್ಕೊಂಡ್ವಿ ಅಲ್ವಾ. ಎಲ್ಲದರ ಭೋಕ್ತ, ಕಟ್ಟಕಡೆಯ ಭೋಕ್ತ ಕೃಷ್ಣ, ಮತ್ತೆ ಸರ್ವಲೋಕ ಮಹೇಶ್ವರ ಕೃಷ್ಣ, ಮತ್ತೆ ಎಲ್ಲರ ಏಕೈಕ ಹಿತೈಷಿ ಕೃಷ್ಣ. ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಶಾಂತಿಯಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಶಾಂತಿ ಮಂತ್ರವನ್ನು ಸಹ ನಾವು ಇವತ್ತಿನ ದಿನ ನಾವು ಅರ್ಥ ಮಾಡ್ಕೊಂಡ್ವಿ. ನಾಳೆಯ ಅಧ್ಯಾಯ 6ನೇ ಅಧ್ಯಾಯ ಧ್ಯಾನ ಯೋಗ. ಧ್ಯಾನ ಯೋಗದ ಮೂಲಕ ಹೇಗೆ ಭಗವಂತನನ್ನ ನಾವು ಸಂಪರ್ಕಿಸಬಹುದು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣಂತೆ. ಸೊ ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ.